ಏನಮ್ಮ ಏನಮ್ಮ ಕೈ ಜೂಡು ಬಂತ ಹಾಯ್ ವೆಲ್ಕಮ್ ಸ್ವಾತಿ. ಹಾಯ್ ಸ್ವಾತಿ ಅವರೇ, ವೆಲ್ಕಮ್. ನಿಮಗೆ ಊಟ ಆಯ್ತಾ ನಿಮ್ಮದು? ಏನು ದಾದಾ ಒಣಸಿಗೆ ಸ್ವಾತಿ ಒಣಸು ಮಲ್ತಾರಾ? ದಾದಾ ಸ್ಪೆಷಲ್. ಫಸ್ಟ್ ಲೈಕ್ ಸ್ವಾತಿ, ಸೆಕೆಂಡ್ ಲೈಕ್ ಯಾರು ಬಂದರು? ರೇವತಿ ಸಿಸ್ ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್ ರೇವತಿ. ಇರ್ನ ಒಣಸಾಂಡೆ ಯಾನ ಪಣ್ಯತ್ತೆ ಫಸ್ಟ್ ಲೈಕ್ ಆಪುನ್ ಬಂದು ಇನಿ ಅಂದು ಅವು ಹೆಂಗೆ ಗೊತ್ತಾಂಡೆ ಸ್ವಾತಿ ಬತ್ತಿರಂದು ಸೆಕೆಂಡ್ ಲೈಕ್ ಹೆಂಗಲ್ಲ ರೇವತಿ ಸಿಸ್ ಬತ್ತೀರು. ಸ್ವಾತಿ ಬ್ಲಾಗರ್ ವನಸಾಂಡ ಇರ್ನಾಂಡೆ ಎನ್ನ ವನಸು ಇಂಚಿನ ಸೆಕೆ ವನಸು ಮಲ್ಪರ ಮನಸ್ಸೆ ಬರೊಂದು ಇಜ್ಜಿ ನಾನೈತೆ ನೋಡು ಬೊಕ್ಕ ಅಂತ ತಡದು ಭಯಂಕರ ಸೆಕೆ ಅಂಚಿಜ್ಜೆ ಸೆಕೆ ಅಂಚಿಜ್ಜೆ ಸೆಕೆ. ಏಜೆಸ್ ಅವ್ರು ಬಂದರು. ಆಯ್ ಏಜೆಸ್ ಅವರೇ, ವೆಲ್ಕಮ್. ನಿಮಗೆ ವೆಲ್ಕಮ್. ಒಣಸಾಂಡ ಇರ್ನ ಆಂಡೆ ಅಂತಿದ್ದಾರೆ. ಎನ್ನ ಆಂಡೆ ರೇವತಿ ಒಣಸಾಂಡೆ ದಾದಾ ಸ್ಪೆಷಲ್ ಈ ನೀರೇಗ ಎವ್ರಿಡೇ ಅನ್ಕಟ್ ಅವರೇ, ನಿಮ್ಮದೇ ವಿಡಿಯೋ ನೋಡಿ ಒಂದು ಇವತ್ತು ರಾಘವೇಂದ್ರ ಸ್ವಾಮಿದ್ದು ಹಾಕಿದ್ರಲ್ವ ಅದು, ಮತ್ತೊಂದು ಇದು ಯಾವುದು ಇದು ಮಾಡಿದ್ರಲ್ವ ಚರ್ಮುರಿ, ಅದು ಎಂತ ಹೆಸರು, ಅದು ಎರಡು ನೋಡಿಕೊಂಡು ಬಂದೆ ನಾನು ನಿಮ್ಮ ವಿಡಿಯೋವನ್ನು. ಈಗಷ್ಟೇ ವಿಡಿಯೋ ಲೈಕ್ ಕೊಟ್ಟು ಮೆಸೇಜ್ ಮಾಡಿ ಬಂದೆ. ಎವ್ರಿಡೇ ಅನ್ಕಟ್ ಅವ್ರು ಆಯ್ ಅಂತಿದ್ದಾರೆ. ವೆಲ್ಕಮ್ ವೆಲ್ಕಮ್. ಎವ್ರಿಡೇ ಅನ್ಕಟ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. 10 ಫಸ್ಟ್ ಲೈಕ್ ಪನ್ಯ 10 ಇರ್ನ 1K ಸಬ್ಸ್ಕ್ರೈಬ್ ನಂದಿ 1K ಆಂಡ್ ಎನ್ನ ಖುಷಿ ಆಂಡ್ ಮಾತ್ರ ನನ್ನ ಕಟ್ಟವಾಡ್ ಬಿಡಾಡು 10 ಎಕ್ಸ್ಟ್ರಾ ಮಲ್ತದೀತೆ ಕಟ್ಟವರ ಅನ್ನ 1K ಆಂಡ್ ಏಜೆಸ್ ಒಣಸಾಂಡೆ ಒಣಸಾಂಡ್ ಆತಜಿ ಏಜೆಸ್ ಇರ್ನಾಂಡ ಏಜೆಸ್ ಆಂಡೆ ಎನ್ನ ಮೀನು ಕಜಿಪು ಅಂದೆ ಇರೆಗ ಮೀನು ಕಜಿಪಾ ಏ ಕಂಗ್ರ್ಯಾಚುಲೇಷನ್ಸ್ ಈಸ್. ಥ್ಯಾಂಕ್ ಯು ಎವ್ರಿಡೇ ಅನ್ಕಟ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಅದೇ. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಯಾಕೆ ಥ್ಯಾಂಕ್ ಯು? ನೀವೆಲ್ಲ ಸಪೋರ್ಟ್ ಕೊಡುವಾಗ ನಾವು ನಿಮ್ಮ ವಿಡಿಯೋವನ್ನು ನೋಡೋದು ತಪ್ಪೇನಿಲ್ಲ ಅಲ್ವಾ? ಲೈಕ್ ಡನ್ ಅಂತಿದ್ದಾರೆ ಎವ್ರಿಡೇ ಅನ್ಕಟ್ ಅವರು. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅವರು. ಕಂಗ್ರ್ಯಾಚುಲೇಷನ್ಸ್ ಇಸ್ ಖುಷಿ ಆಂಡ್ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ. ಥ್ಯಾಂಕ್ ಯು ಸೋ ಮಚ್. ಪ್ರಯತ್ನ ಒಂದು ನಿಮಿಷ. ಸಾರಿ ಜೋಕಲ್ನ ಗಲಾಟಿ. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಕಂಗ್ರ್ಯಾಚುಲೇಷನ್ ಖುಷಿ ಆಂಡೆ. ಥ್ಯಾಂಕ್ ಯು ಸೋ ಮಚ್ ಏಜೆಸ್ ಅವರು. ಎನ್ನ ಆತು ಜವನಸ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಅದನ್ನು ಲೈಕನ್ನು ಕೊಡಿ. 5 ಮೆಂಬರ್ಸ್ ಇದ್ದಾರೆ. ಏಜೆಸ್ ಅವರು ಕಂಗ್ರ್ಯಾಚುಲೇಷನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಏಜೆಸ್ ಅವರೇ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು 1K ಆದೆ ಇವತ್ತು. ತುಂಬಾ ಖುಷಿ ವಿಷಯ. ತುಂಬಾ ಪ್ರಯತ್ನ ಪಟ್ಟಿದ್ದೆ 1K ಆಗಬೇಕಂತ. ಇನ್ನು ವಾಚ್ ಅವ್ರ ಕಡೆ ಗಮನ ಕೊಡಬೇಕಂತ ಉಂಟು. ದೇವರ ದೇಹದಿಂದ ಬೇಗನೆ ಆದರೆ ಆಯಿತು. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ. ಯಾಕೆ ಐಡಲ್ ಇರ್ತೀರಾ? ಬಂದು ಸಪೋರ್ಟ್ ಮಾಡಿ. ಬನ್ನಿ ಜನರೇ, ಬನ್ನಿ ಮಾತಾಡುವ, ಬನ್ನಿ ಸಪೋರ್ಟ್ ಮಾಡುವ, ಬನ್ನಿ ಒಬ್ರಿಗೊಬ್ರು ಎಲ್ಲರೂ ಬೆಳೆಯೋಣ ಬನ್ನಿ. ಸರಿಯಾನಿಯಾ ಚೂಚು ಬೈ. ಏಜೆಸ್ ಅವರು ಸಿದ್ದು ವರ್ಲ್ಡ್. ಹಾಯ್ ನಮಸ್ತೆ ಸಿದ್ದು ಅವರೇ, ನಮಸ್ತೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಸಿದ್ದು ವಾರ್ಡರ್ ನಮಸ್ತೆ. ಯಾರೆಲ್ಲ ಐಡಲ್ಲಿದ್ದೀರಿ ಬಂದು ಸಪೋರ್ಟ್ ಮಾಡಿ. ಈಗಷ್ಟೇ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಲೈಕ್ ನಮ್ಮದು ಸ್ವಾತಿ ಅವರೇ ಬಂದರು. ಸೆಕೆಂಡ್ ಲೈಕ್ ರೇವತಿ ಸಿಸ್ ಬಂದರು.
ಕಾಂಗ್ರ್ಯಾಚುಲೇಷನ್ ಸೀಸ್. ಥ್ಯಾಂಕ್ ಯು ರೇವತಿ ಸೀಸ್. ನಿಮ್ಮೆಲ್ಲರ ಆಶೀರ್ವಾದದಿಂದ 1K ಆದೆ ನಾನು. ಥ್ಯಾಂಕ್ ಯು ಸೋ ಮಚ್. 5 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಯಾರದು ಬಂದ್ರಿ? ಸಿದ್ದು ವಾಡರ್ ಅವರೇ, ನಿಮ್ಮದು ಚಾನಲ್ ಇದೆಯಾ? ನಿಮ್ದು आपका ಹಿಂದಿ ಲ್ಯಾಂಗ್ವೇಜ್ ಒನ್ಸಾ ಪ್ಲೀಸ್ ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ರೇವತಿ ಸಿಸ್ ಕಂಗ್ರ್ಯಾಚುಲೇಷನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋ ಬೇಟಾ, 2 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಬನ್ನಿ ಬನ್ನಿ ಜನರೇ ಬನ್ನಿ. ಮೇಲಿನ ಸಿದ್ದು ಆರ್ಡರ್. ನಾನು ಕನ್ನಡ ಮೇಡಮ್. ಹೌದಾ, ಕನ್ನಡವಾ? ಓಕೆ, ನಿಮಗೆ ಬ್ಲೂ ಕೊಡ್ತೀನಿ. ಯಾರಿಗೆ ಕನೆಕ್ಟ್ ಆಗಿಲ್ಲ ಆಗಿ, ಆಯಿತಾ? ಆಗಿ ಬ್ಲೂ ಕೊಟ್ಟೆ. ಹ್ಯಾಪಿ ರಂಗೋಲಿ ಅವರು ಬಂದರು. ಹನಿ ರಂಗೋಲಿ ಅವರು ಬಂದರು. ಹಾಯ್ ಸಿಸ್ಟರ್, ಲೈಕ್ ಡನ್. ಹಾಯ್ ಹನಿ ರಂಗೋಲಿ ಅವರೇ, ಐ ವೆಲ್ಕಮ್, ನಿಮಗೆ ವೆಲ್ಕಮ್. ನೋಡಿ, ನಿಮಗೆ ಕೂಡ ಬ್ಲೂ ಕೊಟ್ಟೆ. ಎಲ್ರಿಗೂ ಕನೆಕ್ಟ್ ಆಗಿ, ಆಯಿತಾ? ಎಲ್ರಿಗೂ ಕನೆಕ್ಟ್ ಆಗಿ, ಇಲ್ಲಿದ್ದವರಿಗೆ. ನಂದು ಕೂಡ ಚಾನಲ್ ಇದೆ ಮೇಡಮ್. ಕೊಟ್ಟೆ 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 ಸಿದ್ದು ಅವರೇ, ಕೊಟ್ಟೆ ನಿಮಗೂ ಕೂಡ ಬ್ಲೂ ಕೊಟ್ಟೆ. ಎನ್ನ ವೀಡಿಯೋ ಏಪಲ ತೂಪೆ ಸೀಸ್ ಅಂದು ತೂ ಒಂದುಲ್ಲಾರು. ಥ್ಯಾಂಕ್ ಯು ಸೋ ಮಚ್ ರೇವತಿ ಸೀಸ್. ತೂ ಒಂದುಲ್ಲಾರು ಖುಷಿ ಆಂಡೆ ಇಂಕ ಮಸ್ತ್ ಖುಷಿ ಆವೊಂದುಂಡು. ದಿನಾಲ ತೂಪರ್ ಪಂಡದು ಇನಿತ ತೂತಾರೆ ವಿಡಿಯೋ. ಯಾನ್ ಮೆಸೇಜ್ ತೂತುಜ್ಜಿನಿ ಅಂಚಾದು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಹನಿ ರಂಗೋಲಿ ಅವರು. ನೋಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಹನಿ ರಂಗೋಲಿ ಅವರು, ಸಿದ್ದು ವಾರ್ಡರ್ ಅವರೇ, ಹನಿ ರಂಗೋಲಿ ಅವರಿದ್ದಾರೆ ನೋಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಎಂತಕ್ಕೆ, ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ನನಗೂ ಕೂಡ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕನೆಕ್ಟ್ ಆಗಿ ನೋಡಿ. ಒಬ್ರಿಗೊಬ್ರು ಕನೆಕ್ಟ್ ಆದ್ರೇ ಎಲ್ಲರೂ ಬೆಳೀತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೆಲ್ಲ ಐಡಲ್ ಇದ್ದೀರಾ, ಮೇಲಿದ್ದೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಇಲ್ಲಿದ್ದಾರೆ ನೋಡಿ, ಸಿದ್ದು ವಾರ್ಡರ್ ಅವರಿದ್ದಾರೆ, ಹನಿ ರಂಗೋಲಿ ಅವರಿದ್ದಾರೆ, ಹಾಗೆ ರೇವತಿ ಸಿಸ್ ಅವರು ಸಪೋರ್ಟ್ ಐಡಿ. ಹೆಪ್ಪಿ ಮತ್ತು ಇವರು ಯಾರು ಏಜಸ್ ಅವರಿದ್ದಾರೆ, ಎವ್ರಿಡೇ ಅನ್ಕಟ್ ಅವರಿದ್ದಾರೆ, ಎಲ್ಲರೂ ಇದ್ದಾರೆ ನೋಡಿ. ಬನ್ನಿ ಸಪೋರ್ಟ್ ಮಾಡಿ. ರೇವತಿ ಸಿಸ್ ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್. ಥ್ಯಾಂಕ್ ಯು ಸಿಸ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಒಂದು ಕೊಡಿ. ಸಿದ್ದು ಅವರೇ ಲೈಕ್ ಕೊಟ್ರಾ? ಮೆಸೇಜ್ ಮಾಡಿ ಬನ್ನಿ ಬನ್ನಿ ಬನ್ನಿ, ಮೆಸೇಜ್ ಮಾಡಿ. ನೀವು ಮೆಸೇಜ್ ಮಾಡಿದರೆ ಖುಷಿ ಆಗುತ್ತೆ. ಬನ್ನಿ, ಮೇಲೆ ಇರಬೇಡಿ. 4 ಮೆಂಬರ್ಸ್ ಇದ್ದೀರಾ? ಹೌದು ಮೇಡಮ್ ಅಂತಿದ್ದಾರೆ. ಹೌದು ನೋಡಿ, ಹನಿ ಅವರಿದ್ದಾರೆ ನೋಡಿ. ಸಿದ್ದು ವಾರ್ಡರ್ ಅವರಿಗೆ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಕನೆಕ್ಟ್ ಆಗಿ ನೋಡಿ. ಸಿದ್ದು ಅವರೇ ನಿಮಗೆ ಕನೆಕ್ಟ್ ಆಗಿದ್ದಾರಂತೆ ನೋಡಿ. ಅವರು ಹನಿ ಅವರು ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ನೋಡಿ, ಅರ್ಚನಾ ಅವರು ಬಂದರು ನೋಡಿ, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಅವರೇ. ಊಟ ಆಯ್ತಾ ಸಿಸ್? ಊಟ ಆಗಿಲ್ಲ ಸಿಸ್, ಇನ್ನು ಆಗಬೇಕಷ್ಟೇ. ಸೆಕೆ, ಊಟ ಮಾಡಲಿಕ್ಕೆ ಮನಸ್ಸೇ ಇಲ್ಲ. ದುರ್ಗಾ ವೈಶು ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ದುರ್ಗಾ ವೈಶು ಅವರೇ. ಹಾಯ್ ಅರ್ಚನಾ ಸಿಸ್ ಅಂತಿದ್ದಾರೆ ದುರ್ಗಾ ವೈಶು ಅವರು. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಅವರೇ. ಸಿದ್ದು ಅವರೇ ಓಕೆ ಮೇಡಮ್ ಅಂತಿದ್ದಾರೆ ನೋಡಿ. ಅರ್ಚನಾ ಅವರಿದ್ದಾರೆ ನೋಡಿ. ದುರ್ಗಾ ವೈಶು ಅವರಿದ್ದಾರೆ ನೋಡಿ. ಇಲ್ಲಿ ಅವರು ಸಿದ್ದು ಅವರಿದ್ದಾರೆ, ಮತ್ತು ಇವರು ಹನಿ ಅವರಿದ್ದಾರೆ. ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಎಲ್ರಿಗೂ. ದುರ್ಗಾ ವೈಶು ಊಟ ಆಯಿತಾ? ಊಟ ಆಯಿತು ಆಗಿಲ್ಲ ಸಿಸಿ, ಇನ್ನು ಆಗಬೇಕು. ಅದು ಆಯಿತು ಅಂದಿದ್ಮೇಲೆ ಆಯ್ತೇ ಅಂತದೆ. ಆಗಿಲ್ಲ, ನಂದು ಆಗಿಲ್ಲ ಊಟ. ಏಕೆ ಎರಡು ಮಸ್ತ್ ಖುಷಿ ಆತಂಡು ಸಿಸ್. ಎಂಕಿರಡ ಮಸ್ತ್ ಖುಷಿ ಆತಂಡು ಸಿಸ್. ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್. ಎಂಕಲ ಮಸ್ತ್ ಖುಷಿ ಆಪುಂಡು ಇರು ಮಸ್ತ್ ವೀಡಿಯೋ ಮಾತ ತೂದು ಲೈಕ್ ಕೊರ್ಪಾರು ಖುಷಿ ಇಟ್ಟು ಎಡ್ಡೆಡು ಎಂಕೋ ಮಾತ ಖುಷಿ ಆಪುಂಡು ತೂಂಡ. ಥ್ಯಾಂಕ್ ಯು ರೇವತಿ ಸಿಸ್. ತುಂಬ ಹೃದಯದ ಧನ್ಯವಾದ ಇರೆಗ್. ದುರ್ಗಾ ವೈಶು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹನಿ ರಂಗೋಲಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಹನಿ ರಂಗೋಲಿ ಅವರೇ. ಅರ್ಚನಾ ಸಿಸ್ ಇದ್ದಾರೆ ನೋಡಿ. ದುರ್ಗಾ ವೈಶು ಅವರಿದ್ದಾರೆ ನೋಡಿ. ಹಾಯ್ ದುರ್ಗಾ ಸಿಸ್, ಊಟ ಆಯಿತಾ ಅಂತಿದ್ದಾರೆ ಅರ್ಚನಾ ಸಿಸ್ ನೋಡಿ. ದುರ್ಗಾ ಅವರು ಆಯಿತು ನಿಮ್ಮದು ಅಂತಿದ್ದಾರೆ. ಆಯಿತು ನಿಮ್ಮದು, ನಂದು ಆಗಿಲ್ಲ. ಅರ್ಚನಾ ಅವರಿಗ ಹನಿ ಅವರು ಹಾಯ್ ಸಿಸ್ ಅಂತಿದ್ದಾರೆ.
ಹಾಂ, ಇವರು ಹನಿ ಆಫೀಸಲ್ಲವರು. ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್ ನಿಮಗೆ. ಊಟ ಆಯಿತಾ? ಇಲ್ಲಿ ನೋಡಿ ಎಲ್ಲರೂ ಇದ್ದಾರೆ, ಅವರಿಗೆಲ್ಲ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ನವೀನ್ ಜಿ ಅವರು ಬಂದರು. ಗುಡ್ ಈವ್ನಿಂಗ್ ಸಿಸ್ಟರ್ ಅಂತಿದ್ದಾರೆ. ಗುಡ್ ಈವ್ನಿಂಗ್ ಬ್ರದರ್ ನವೀನ್ ಜಿ ಅವರೇ, ವೆಲ್ಕಮ್ ನಿಮಗೆ. ವೆಲ್ಕಮ್ ಹನಿ ಅವರೇ, ವೆಲ್ಕಮ್ ಹನಿ. ರಂಗೋಲಿ ಅವರೇ, ನಿಮಗೂ ಕೂಡ ವೆಲ್ಕಮ್. ಎಲ್ರಿಗೂ ವೆಲ್ಕಮ್. ಅರ್ಚನಾ ಅವರಿಗೂ ಕೂಡ ವೆಲ್ಕಮ್. ದುರ್ಗಾ ವಿಶ್ವ ಅವರಿಗೂ, ಸಿದ್ದು ಅವರಿಗೂ ಎಲ್ರಿಗೂ ವೆಲ್ಕಮ್. ರಿಟರ್ನ್ ಮಾಡಿದ್ದೀನಿ ಹನಿ ಅವರೇ. ನೋಡಿ ಹನಿ ಅವರೇ, ನಿಮಗೆ ರಿಟರ್ನ್ ಮಾಡಿದ್ದಾರಂತೆ. ಹನಿ ಅವರಂದರೆ ಇಬ್ಬರು ಇದ್ದಾರೆ ಈಗ. ರಂಗೋಲಿ ಅವರೇ ನಿಮಗೆ ರಿಟರ್ನ್ ಮಾಡಿದ್ದಾರೆ ನೋಡಿ. ಹನಿ ಅವರು ಲೈಕ್ ಡನ್ ಅಂತಿದ್ದಾರೆ. ಹನಿ ಆಫೀಸಲ್ಲಿ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹನಿ ರಂಗೋಲಿ ಅವರು ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಮ್ಮ ಮನೆಗೆ ಬಂದಿಲ್ಲ ಬನ್ನಿ, ನಾನು ನಿಮ್ಮ ಮನೆಗೆ ಬರುತ್ತೇನೆ ಅಂತಿದ್ದಾರೆ. ಅರ್ಚನಾ ಸಿಸ್ ಇದ್ದಾರೆ ನೋಡಿ. ಅರ್ಚನಾ ಸಿಸ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನೋಡಿ, ಕನೆಕ್ಟ್ ಆಗಿ. ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರದ್ದು ಅರ್ಚನಾ ಸಿಸ್ ನಿಮ್ಮದು ಲೈವ್ದು ಎಷ್ಟು ಗಂಟೆಗೆ ಅಂತ ಹೇಳಿ, ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. NBR ಅವರು ಬಂದರು. ಹಾಯ್ ಸಿಸ್, ಹಾಯ್, ವೆಲ್ಕಮ್ ವೆಲ್ಕಮ್ ಸಿಸ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಊಟ ಆಯ್ತಾ ಸಿಸ್ ನಿಮ್ಮದು? ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಎವ್ರಿಡೇ ಅನ್ಕಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸಿಸ್ ರೇವತಿ ಅವರು. ಥ್ಯಾಂಕ್ ಯು ಸೋ ಮಚ್ ಸಿಸ್. ಅರ್ಚನಾ ಅವರು ವಿಡಿಯೋ ನೋಡಿ ಗಿಫ್ಟ್ ಕೊಡಿ, ನಾನು ವಿಡಿಯೋ ನೋಡಿ ಗಿಫ್ಟ್ ಕೊಡುತ್ತೇನೆ ಅಂತಿದ್ದಾರೆ ನೋಡಿ. ಅರ್ಚನಾ ಅವರು ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದುರ್ಗಾ ವಿಶ್ವ ಅವರು ಹನಿ ರಂಗೋಲಿ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಹನಿ ರಂಗೋಲಿ ಅವರೇ, ದುರ್ಗಾ ವಿಶ್ವ ಅವರಿಗೆ ರಿಟರ್ನ್ ಕೊಡಿ ಗಿಫ್ಟ್, ನಿಮಗೆ ಮಾಡಿದಾರಂತೆ ನೋಡಿ. ಊಟ ಆಯಿತಾ ಸಿಸ್ ಅಂತಿದ್ದಾರೆ ಹನಿ ಆಫೀಸಲ್ಲಿ ಅವರು. ಇಲ್ಲ ಸಿಸ್, ನಂದು ಇನ್ನು ಆಗಬೇಕು ಅಷ್ಟೇ ಊಟ. ಹನಿ ಆಫೀಸಲ್ಲಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನವೀನ್ ಜಿ ಅವರು ಪಿನ್ ಮಾಡಿ ಸಿಸ್. ಓಕೆ ನವೀನ್ ಬ್ರದರ್, ಪಿನ್ ಮಾಡ್ತೀನಿ, ಮಾಡಿದೆ ನೋಡಿ. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹನಿ ರಂಗೋಲಿ ಅವರು ಹನಿ ಆಫೀಸಲ್ ಅವರೇ ಕನೆಕ್ಟ್ ಆಗಿ ರಿಟರ್ನ್ ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ ನೋಡಿ. ಹನಿ ಅವರೇ, ನಿಮಗೆ ರಿಟರ್ನ್ ಕನೆಕ್ಟ್ ಆಗ್ತಾರಂತೆ ನೋಡಿ. ಅವರಿಗೆ ಕನೆಕ್ಟ್ ಆಗಬೇಕಂತೆ. ಯಾರಿಗೆ? ಹನಿ ರಂಗೋಲಿ ಅವರಿಗೆ. ಇಬ್ಬರು ಒಂದೇ ಹೆಸರು, ಆದರೆ ಸ್ವಲ್ಪ ಚೇಂಜ್ ಆಯಿತು ಅಷ್ಟೇ. ಅರ್ಚನಾ ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಅವರೇ. NBR ಅವರು ಊಟ ಆಯಿತಾ ಸಿಸ್ ಅಂತಿದ್ದಾರೆ. ಇಲ್ಲ, ಊಟ ಆಗಿಲ್ಲ NBR ಅವರೇ, ನಿಮ್ಮದು ಆಯಿತಾ? ರಂಗೋಲಿ ಸಿಸ್ ಹಾಯ್ ಅಂತಿದ್ದಾರೆ ಹನಿ ಆಫೀಸಲ್ಲಿ ಅವರು. ನೋಡಿ ನಿಮಗೆ ಗಿಫ್ಟ್ ನೋಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರೇವತಿ ಸಿಸ್ ಅವರು. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದುರ್ಗಾ ಅವರು ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ರಾಧಮ್ಮ ಅಮ್ಮ ಬಂದರು. ರಾಧಮ್ಮ ಅವರು ಬಂದರು. ವೆಲ್ಕಮ್ ರಾಧಮ್ಮ, ವೆಲ್ಕಮ್. ಗುಡ್ ಈವ್ನಿಂಗ್ ನಿಮಗೆ. ಊಟ ಆಯ್ತಾ ರಾಧಮ್ಮ? ಎವ್ರಿಡೇ ಅನ್ಕಟ್ ಅವರು ಹನಿ ರಂಗೋಲಿ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಹನಿ ರಂಗೋಲಿ ಅವರೇ, ನಿಮಗೆ ಎವ್ರಿಡೇ ಅನ್ಕಟ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಹನಿ ಅವರು ಹಾಯ್ ಹನಿ ಆಫೀಸಲ್ ಸಿಸ್ಟರ್ ಅಂತಿದ್ದಾರೆ ನೋಡಿ. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪೂರ್ಣ ಪ್ರಕಾಶ್ ಭಯ್ಯ ಬಂದರು. ಗುಡ್ ಈವ್ನಿಂಗ್ ಭಯ್ಯ. ಖಾನಾ ನೈ ಹೋ ಗಯೇನಾ 10 ಬಜೆ ಭಯ್ಯ ಕಾ ಖಾನಾ. ಥ್ಯಾಂಕ್ ಯು ಸೋ ಮಚ್ ಭಯ್ಯ, ವೆಲ್ಕಮ್ ನಿಮಗೆ. ಅರ್ಚನಾ ಅವರು ಹ್ಯಾಪಿ ಹನಿ ಗಿಫ್ಟ್ ಪ್ಲೀಸ್ ರಿಟರ್ನ್ ಸಿಸ್ ಅಂತಿದ್ದಾರೆ. ಹನಿ ಅವರೇ, ಯಾರು ಹನಿ? ಇವರು ಇಬ್ಬರು ಇದ್ದಾರೆ ಅರ್ಚನಾ ಅವರೇ. ಹನಿ ಆಫೀಸಲ್ಲಿ ಮತ್ತು ಹನಿ ರಂಗೋಲಿ ಅವರಿದ್ದಾರೆ ನೋಡಿ. ಯಾವ ಹನಿ ಅವರಿಗೆ ಕೊಟ್ಟಿದ್ದೀರಿ ನೀವು ನೋಡಿ. ಪೂರ್ಣ ಪ್ರಕಾಶ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಪೂರ್ಣ ಪ್ರಕಾಶ್ ಅವರು ಹ್ಯಾಪಿ ಹೋಲಿ एडवांस ಎಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಆಪ್ಕೋ ಭಿ ಸೇಮ್ ಟು ಯು. ದುರ್ಗಾ ಅವರು ಹನಿ ಆಫೀಸಲ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ದುರ್ಗಾ ಅವರು ನೋಡಿ. ದುರ್ಗಾ ಹನಿ ಆಫೀಸಲ್ ಅವರೇ, ಪ್ಲೀಸ್ ರಿಟರ್ನ್ ಕೊಡಿ ದುರ್ಗಾ ವಿಶ್ವ ಅವರಿಗೆ. ಎವ್ರಿಡೇ ಅನ್ಕಟ್ ಅವರು ಹನಿ ರಂಗೋಲಿ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಹನಿ ರಂಗೋಲಿ ಅವರೇ, ಪ್ಲೀಸ್ ರಿಟರ್ನ್ ಕೊಡಿ. ನವೀನ್ ಜಿ ಅವರು ಥ್ಯಾಂಕ್ ಯು. ಹ್ಯಾಪಿ ಅವರು ಹ್ಯಾಪಿ ಹನಿ ಆಫೀಸಲ್ಲಿ ಅವರು ಸೂಪರ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಅರ್ಚನಾ ಅವರು. ಅಮ್ಮ ರೇಣು ಅವರು ಬಂದರು. ಹೆಲೋ ರೇಣು ಅವರೇ, ವೆಲ್ಕಮ್. ನಿಮಗೆ ಬ್ಲೂ ಕೊಡ್ತೀನಿ. ನಿಮಗೆ ಆವಾಗಷ್ಟೇ ಕನೆಕ್ಟ್ ಆಗಿದ್ದೀನಿ ನಾನು ನೋಡಿ, ಬ್ಲೂ ಕೊಟ್ಟೆ. ಎಲ್ರಿಗೂ ಕನೆಕ್ಟ್ ಆಗಿ. ಓಕೆ ದುರ್ಗಾ ಸಿಸ್ ಅಂತಿದ್ದಾರೆ ನೋಡಿ. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹನಿ ರಂಗೋಲಿ ಅವರು. ಅರ್ಚನಾ ಸಿಸ್ಟರ್, ನಿಮ್ಮ ವಿಡಿಯೋ ನೋಡಿ
ಕಮೆಂಟ್ ಹಾಕಿದ್ದೇನೆ ಅಂತಿದ್ದಾರೆ ನೋಡಿ. ಹನಿ ರಂಗೋಲಿ ಅವರು ಹನಿ ಆಫೀಸಲ್ಲಿ ಪಿನ್ ಮಾಡಿ ಸೀಸ್ ಅಂತಿದ್ದಾರೆ ನೋಡಿ. ಹನಿ ಆಫೀಸಲ್ ಅವರೇ ಈಗ ಮಾಡ್ತೀನಿ, ನವೀನ್ ಅವರದ್ದು ಮಾಡಿದ್ದೀನಿ, ಅವ್ರದ್ದೊಂದು 10 ನಿಮಿಷ ಆಗಲಿ ಮತ್ತೆ ನಿಮ್ಮದು ಮಾಡ್ತೀನಿ, 100% ಮಾಡ್ತೀನಿ ಇರಿ. ರಾಧಮ್ಮ ಅವರು ನಮಸ್ತೆ ನಮಸ್ತೆ. ಇಲ್ಲಿ ರಾಧಮ್ಮ ಇದ್ದಾರೆ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ಕಮೆಂಟಿನ ಜೊತೆ ರಿಟರ್ನ್ ಕೊಡ್ತಾರೆ ನೋಡಿ. ಅವರಿಗೆ ಕನೆಕ್ಟ್ ಆಗಿ. ಅರ್ಚನಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಸೀಸ್. ಪೂರ್ಣ ಪ್ರಕಾಶ್ ಅವರು ಐ ಆಮ್ ಆನ್ ಡ್ಯೂಟಿ. ಓಕೆ ಭಯ್ಯ, ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಭಯ್ಯ ಸಪೋರ್ಟಿಂಗ್. ರೇಣು ರೇಣು ಹೆಲೋ ಅಂತಿದ್ದಾರೆ. ಹೆಲೋ ರೇಣು ಜಿ, ಹಲೋ ಹೆಲೋ ಹೆಲೋ. ಹನಿ ರಂಗೋಲಿ ರಿಟರ್ನ್ ಅಂತಿದ್ದಾರೆ. ಹನಿ ರಂಗೋಲಿ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಎವ್ರಿಡೇ ಅನ್ಕಟ್ ಅವರಿಗೆ. ರಾಧಮ್ಮ ಅವರು ಲೈಕ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ ಅವರೇ. ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. NB ಅವರು. ದುರ್ಗಲಕ್ಷ್ಮಿ ಪನ್ನೀ ನೋಡಿದೆ ಸೀಸ್ ಅಂತಿದ್ದಾರೆ. ಪನ್ನೀರ್ ದುರ್ಗಲಕ್ಷ್ಮಿ ಅವರಿಗೆ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ ಸಿಸ್. ರಾಮ್ ಜಿ ರೇಣು ದೀದಿ ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅರ್ಚನಾ ಅವರು ಹನಿ ಆಫೀಸಲ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಹನಿ ಆಫೀಸಲ್ ಪ್ಲೀಸ್ ರಿಟರ್ನ್ ಕೊಡಿ ಅರ್ಚನಾ ಸಿಸ್ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಹನಿ ಆಫೀಸಲ್ ಅವರು. ಹನಿ ಆಫೀಸಲ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಅರ್ಚನಾ ಸಿಸ್ಸಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಅಂತಿದ್ದಾರೆ ನಮ್ಮ ರಾಧಮ್ಮ ಅವರು. ರಾಧಮ್ಮ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ರಿಟರ್ನ್ ಕೊಡ್ತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಎವ್ರಿಡೇ ಅನ್ಕಟ್ ಅವರು. ಹನಿ ಅವರು. ಅರ್ಚನಾ ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ದಾರೆ. ಹನಿ ರಂಗೋಲಿ ಅವರು ನೋಡಿ. ರಾಧಮ್ಮ ಅವರು ತಿಂದೆ ರಾಧಮ್ಮ ತಿಂದೆ, ನೀವು ತಿಂದ್ರಾ? ಎವ್ರಿಡೇ ಅನ್ಕಟ್ ಅವರು. ಎಪ್ಪಿ ರಂಗೋಲಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಸೋಜಾ ಎವ್ರಿಡೇ ಹನಿ ರಿಟರ್ನ್ ಮಾಡಿ ನೋಡಿ. ಹನಿ ರಂಗೋಲಿ ಅವರೇ ಪ್ಲೀಸ್ ಎವ್ರಿಡೇ ಅನ್ಕಟ್ ಅವರಿಗೆ ರಿಟರ್ನ್ ಕೊಡಿ. ಆವಾಗದಿಂದ ಅವರು ಮೆಸೇಜ್ ಆಗ್ತಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಅರ್ಚನಾ ವರ್ಲ್ಸ್ ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ರಾಧಮ್ಮ ಅವರು ಗುಡ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಅರ್ಚನಾ ಅವರು, ಥ್ಯಾಂಕ್ ಯು ಸೋ ಮಚ್. NBR ಅವರು. ಪೂರ್ಣ ಪ್ರಕಾಶ್ ಗಿಫ್ಟ್ ಡನ್ ರಿಟರ್ನ್ प्लीज़ अंतिದ್ದಾರೆ. पूर्ण प्रकाश भैया है ना आप इधर, आपको रिटर्न गिफ्ट डन हो गए NBR, प्लीज़ रिटर्न कीजिए. ಅರ್ಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮೇಶ್ ಪತ್ರಿ ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ಪತ್ರಿ ಅವರೇ. ಅರ್ಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹನಿ ರಂಗೋಲಿ ಅವರು. ರಾಧಮ್ಮ ಅವರಿಗೆ ನಿನ್ನೆ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಮಾಡಿಲ್ಲ. ರಾಧಮ್ಮ ಅವರೇ ಪ್ಲೀಸ್. ಹನಿ ರಂಗೋಲಿ ಅವರು ನಿಮಗೆ ನಿನ್ನೆ ಕನೆಕ್ಟ್ ಆಗಿದ್ದಾರಂತೆ ನೋಡಿ, ನೀವು ರಿಟರ್ನ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ ಅವರಿಗೆ ರಿಟರ್ನ್ ಮಾಡಿ. ರಾಧಮ್ಮ ಅವರೇ. ಹನಿ ರಂಗೋಲಿ ಅವರಿಗೆ. ಲಕ್ಷ್ಮೀ ದೇಸಾಯಿ ಹಾಯ್ ಅಂತಿದ್ದಾರೆ. ಹಾಯ್ ಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಆಲ್ ಇನ್ ಒನ್ ಹಾಯ್ ಲೈಕ್ ಡನ್ ಅಂತಿದ್ದಾರೆ. ಲಕ್ಷ್ಮಿ ಅವರೇ ನೀವು ಲೈಕ್ ಕೊಟ್ಟಿಲ್ಲ, ಕೊಡಿ. ಆಲ್ ಇನ್ ಒನ್ ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಆಲ್ ಇನ್ ಒನ್ ಅವರೇ. ಭುವನ ಅವರೇ ನೈಸ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮಲ್ಟಿ ಅವರು ಬಂದರು, ಹಾಯ್ ಮಲ್ಟಿ ಅವರೇ, ಲೈಕ್ ಡನ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ, ಥ್ಯಾಂಕ್ ಯು, ವೆಲ್ಕಮ್. ಆಲ್ ಇನ್ ಒನ್ ನೈಸ್ ಅಂತಿದ್ದಾರೆ. ಜೋಕುಲು ಪಾತೇರ್ನ ಸಿಸ್ ಅಂದು ಜೋಕುಲು ಎಲ್ಲಿಯ ಪಾತೇರ್ನು ಜೆಪ್ಪುಲ ಪಂಟು ಜೆಪ್ಪುಜೆ. ನೈಸ್ ಅಂತಿದ್ದಾರೆ. ಆಲ್ ಇನ್ ಒನ್ ದ ಮಲ್ಟಿ ಅವರು ಸೂಪರ್ ಹಾರ್ಟ್ ಕೊಡ್ತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ. ರಮೇಶ್ ಬತ್ರಿ ಅವರು. ಅರ್ಚನಾ ರಿಟರ್ನ್ ಕರಿಯೇ ಅಂತಿದ್ದಾರೆ ನೋಡಿ. ಅರ್ಚನಾ ಸೀಸ್ ನಿಮಗೆ ರಮೇಶ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ದ ಮಲ್ಟಿವರ್ಸಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ಮಲ್ಟಿ ಹಾಯ್ ಅಂತಿದ್ದಾರೆ. ಆಲ್ ಇನ್ ಒನ್ ನೈಸ್ ಅಂತಿದ್ದಾರೆ ನಮ್ಮ ಆಲ್ ಇನ್ ಒನ್ ಅವರು. ರಮೇಶ್ ಬತ್ರಿ ಅವರು. ಅರ್ಚನಾ ರಿಟರ್ನ್ ಕರಿಯೇ ಅಂತಿದ್ದಾರೆ. ಅರ್ಚನಾ ಸೀಸ್ ನೀವು ರಮೇಶ್ ಬತ್ರಿ ಅವರಿಗೆ ರಿಟರ್ನ್ ಕೊಡಿ. ಎವ್ರಿಡೇ ಅನ್ಕಟ್ ಹನಿ ರಂಗೋಲಿ ರಿಟರ್ನ್ ಮಾಡಿಯಪ್ಪ ಅಂತಿದ್ದಾರೆ ನೋಡಿ. ಹನಿ ರಂಗೋಲಿ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ, ಎವ್ರಿಡೇ ಅನ್ಕಟ್ ಅವರಿಗೆ. ಹನಿ ರಂಗೋಲಿ ಸಿಸ್, ನಾನು ನಿಮ್ಮ ಮನೆಗೆ ಬಂದು ಬಹಳ ದಿನವಾಯಿತು, ನೀವು ನಮ್ಮ ಮನೆಗೆ ಬಂದಿಲ್ಲ ಅಂದರೆ ಬನ್ನಿ ಅಂತಿದ್ದಾರೆ ನೋಡಿ ಅರ್ಚನಾ ಅವರು. ರಾಧಮ್ಮ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಲ್ಟಿ ಅವರು. ಹಾಯ್ ಭುವನ ಅಂತಿದ್ದಾರೆ. ನವೀನ್ ಜಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ನವೀನ್ ಜಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿ ಅವರು ಕೂಡ ರಿಟರ್ನ್ ಕೊಡ್ತಾರೆ. ಇಸ್ತಾನು ಯಾರಿಗೆ ರಾಧಮ್ಮ ನೀವು ಯಾರಿಗೆ ಕೊಟ್ಟರೆ ನನಗೆ ಒಂದೊಂದು ಓದಲಿಕ್ಕೆ ಬರುತ್ತೆ. ಮಲಗು ಬೇಟ, ಎಂತಕ್ಕೆ ಹಾಗೆ ಮಾಡ್ತೀಯಾ, ಮಲ್ಕೋ. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ ನಮ್ಮ ರಾಧಮ್ಮ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಅರ್ಚನಾ ಸಿಸ್. ಆಕಾರ ಪೋಚು ಚೇಚಿ ಕೈ ಬೇನೆ ನಮ್ಮ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು.
ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಕೂರ್ಗ್ ಟ್ರೀಟ್ಸ್ ಅವರು ಬಂದರು, ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್ ಕೂರ್ಗ್ ಟ್ರೀಸ್ ಅವರೇ, ಪ್ಲೀಸ್ ಒಂದು ಲೈಕನ್ನು ಕೊಡಿ. ಜನರಲ್ ನಾಲೆಜ್ ನೇಪಾಲ್ ಅವರು ಬಂದರು, ಜಾಯಿನ್ ಅಂತಿದ್ದಾರೆ. ವೆಲ್ಕಮ್ ಭಯ್ಯ, ವೆಲ್ಕಮ್ ಕೂರ್ಗ್ ಅವರೇ, ವೆಲ್ಕಮ್ ವೆಲ್ಕಮ್. ಜನರಲ್ ನಾಲೆಜ್ ಭಯ್ಯ ವೆಲ್ಕಮ್ ನಿಮಗೆ. ಆಪ್ಕೋ ರಾಧಮ್ಮ ಲೈಕ್ ಅಂತಿದ್ದಾರೆ ನೋಡಿ. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಕೂರ್ಗ್ ಅವರು 16 ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜನರಲ್ ನಾಲೆಜ್ ಭಯ್ಯ ಪ್ಲೀಸ್ ಲೈಕ್ ದೀಜಿಯೇ. ಸೂಪರ್ ಸಪೋರ್ಟಲ್ಲಿದ್ದಾರೆ ಅರ್ಚನಾ ಅವರು, ಅರ್ಚನಾ ಮೇಡಮ್, ಅರ್ಚನಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಕೂರ್ಗ್ ಅವರು 16 ಲೈಕ್ ಡನ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹನಿ ಎವ್ರಿಡೇ ಅನ್ಕಟ್ ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಹನಿ ರಂಗೋಲಿ ಅವರೇ, ಅವರು ಮೊದಲೇ ನಿಮಗೆ ಕನೆಕ್ಟ್ ಆಗಿದ್ದಾರೆ ನೋಡಿ, ಆಗದಿಂದ ಮೆಸೇಜ್ ಮಾಡ್ತಾ ಇದ್ರು ನೋಡಿ, ಚೆಕ್ ಮಾಡಿ. ಜನರಲ್ ನಾಲೆಜ್ ಭಯ್ಯ ಸೂಪರ್ ಸಪೋರ್ಟಲ್ಲಿದ್ದಾರೆ, ಜನರಲ್ ನಾಲೆಜ್ ಭಯ್ಯ ಪ್ಲೀಸ್ ಲೈಕ್ कीजिए. नेपाल ब्रो गिफ्ट डन, प्लीज़ रिटर्न करो. नेपाल ब्रदर प्लीज़ अर्चना दीदी को गिफ्ट रिटर्न करो प्लीज़. गिफ्ट डन हो गया आपको नेपाल जनरल नॉलेज ब्रदर. MR ಚರಣ್ ಅವರು ಅಕ್ಕ ತಿನ್ನವ ಅಂತಿದ್ದಾರೆ. ಹಾಂ ತಿಂದೆ MR ಚರಣ್ ನಾಯಕ್ ಅವರೇ, ತಿಂದೆ ನಾನು. ಕೂರ್ಗ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ನೋಡಿ. ಒಬ್ರಿಗೊಬ್ರು ಕನೆಕ್ಟ್ ಆಗಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಎಲ್ಲರೂ ಯಾರೆಲ್ಲ ಲೈಕು ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ ಪ್ಲೀಸ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಜನರಲ್ ನಾಲೆಜ್ ಅವರು, ಥ್ಯಾಂಕ್ ಯು ಸೋ ಮಚ್. ಎವ್ರಿಡೇ ಅನ್ಕಟ್ ಅವರು ಮಾಡಿದ್ದೀನಿ, ಹನಿ ರಂಗೋಲಿ ಅವರೇ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ जनरल नॉलेज ಅವರು, ಥ್ಯಾಂಕ್ ಯು ಸೋ ಮಚ್. जनरल नॉलेज भैया आपको अर्चना सीस गिफ्ट डन हो गया, प्लीज़ रिटर्न कीजिए. ಸೂಪರ್ ಸಪೋರ್ಟಲ್ಲಿದ್ದಾರೆ ನವೀನ್ ಪ್ರೇಮ ಅವರು, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನವೀನ್ ಪ್ರೇಮ ಅವರೇ, ವೆಲ್ಕಮ್ ನಿಮಗೆ. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜನರಲ್ ನಾಲೆಜ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ಲೀಸ್ ಗಿವ್ ಮಿ ಲೈಕ್ ಪ್ಲೀಸ್ ಗಿವ್ ಮಿ ಲೈಕ್. ಕೂರ್ಗ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಅವರೇ, ಥ್ಯಾಂಕ್ ಯು. ಗಿಫ್ಟ್ ಡನ್ ಅಂತಿದ್ದಾರೆ ರಾಧಮ್ಮ ಅವರು. ರಾಧಮ್ಮ ಯಾರಿಗೆ ಗಿಫ್ಟ್ ಕೊಟ್ರಿ ನೀವು? ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಣಿ ಅವರು ನವೀನ್ ಅವರಿಗೆ ರಿಟರ್ನ್ ಮಾಡಿ ಅಂತಿದ್ದಾರೆ. ನವೀನ್ ಪ್ರೇಮವ, ನವೀನ್ ಜಿಯಾ ಯಾರಿಗೆ ಕೊಟ್ರಿ ನೀವು? ನವೀನ್ ಅವರೇ ರಿಟರ್ನ್ ಮಾಡಿ ಅಂತಿದ್ದಾರೆ. ಯಾರು? ನವೀನ್ ಇಬ್ಬರು ಇದ್ದಾರೆ, ಒಂದು ನವೀನ್ ಜಿಯಾ ಇದ್ದಾರೆ, ನವೀನ್ ಪ್ರೇಮ ಇದ್ದಾರೆ. ಹಾಗೆ ಚರಣ್ ಅವರು ಅಕ್ಕ ಚಾನಲ್ ID ಪಿನ್ ನೋಡಿ, ಒಬ್ಬರು ಇಲ್ಲಿ ಕೇಳಿದ್ದಾರೆ, ಆಗ ಅವ್ರದ್ದು ಇಲ್ಲ ಅಂದರೆ ನಿಮ್ಮದು ಪಿನ್ ಮಾಡ್ತೀನಿ ನಾನು. ಆಗ ಕೂರ್ಗ ಅವ್ರು ಸೂಪರ್ ಸಪೋರ್ಟ್ ಅಲ್ಲಿದೆ, ನವೀನ್ ಜಿ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಹಣಿ ಆಫೀಸಲ್ಲಿ ಅವರೇ ಇದ್ದೀರಾ ನೀವು? ನಿಮ್ಮ ಆಗ ಪಿನ್ ಮಾಡ್ಲಿಕ್ಕೆ ಅಂದ್ರೆ ಅಲ್ವಾ, ಇದ್ರೆ ಮುಂದೆ ಬಂದು ಒಂದು ಮೆಸೇಜ್ ಹಾಕಿ ನನಗೆ. ಹನಿ ಅವರೇ ಇದ್ದೀರಾ? ಹನಿ ಆಫೀಸಲ್ಲಿ ಅವರೇ ಇದ್ದೀರಾ? ಇದ್ರೆ ಒಂದು ಮುಂದೆ ಬಂದು ಪೆನ್ ಇದು ಮಾಡಿ ಮೆಸೇಜ್ ಹಾಕಿ, ಪಿನ್ ಮಾಡ್ತೀನಿ. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ, ಯಾಕಂದರೆ ಇಲ್ಲಿ ನನಗೆ ಗಿಫ್ಟ್ ಇದು ಲೈಕ್ ಬಂದಿಲ್ಲ. ಲೈಕ್ ಕೊಡಿ ಪ್ಲೀಸ್, ಲೈಕ್ ಕೊಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ಕೂರ್ಗ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ನವೀನ್ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ನವೀನ್ ಜಿ ಅವರೇ. 7 ಮೆಂಬರ್ಸ್ ಇದ್ದೀರಾ, ಯಾಕೆ ಐಡಲ್ ಇದ್ದೀರಿ? ಬಂದು ಸಪೋರ್ಟ್ ಮಾಡಿ ಅಲ್ವಾ. ನೋಡಿ 18 ಲೈಕ್ ಆಯಿತು. ಪ್ಲೀಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಅಂದರೆ ನನಗೊಂದು ಲೈಕನ್ನು ಕೊಡಿ ಪ್ಲೀಸ್. ಯಾರೆಲ್ಲ ಗಿಫ್ಟ್ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಅವರು ಹನಿ ಅವರು ಇಲ್ವಾ ಅಂತ ಅಂದ್ಕೊಂಡೆ ನಾನು. ಸೋಜಾ ಹೆಂಗೆ ಕೈ ಬೇನೆ ಹೆಂಗೆ ಕೈಟ್ ಮೊಬೈಲ್ ಉಂಡಪ್ಪು ಬಲೆ ಜಪ್ ಜಪ್ ಅವೇ ಜೋಜ್ 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 ಸರಿ. ಏನಾಯಿತು? ಮೆಸೇಜ್ ಬ್ಲಾಕ್ ಆಯಿತಾ? ಏನಾಯಿತು? ಏನು ತರಿಯಾ ಒಂದು ನಿಮಿಷ ರುಕೋತು. ಮೆಸೇಜ್ ಏನಾದರೂ ಆಯಿತಾ? ಲಕ್ಕಡ್ చెప్పును బట్టి చెప్పు నాకు చెప్పు. ಹ್ಯಾಪಿ ರಂಗೋಲಿ ಡನ್ ಅಂತಿದ್ದಾರೆ ನವೀನ್ ಜಿ ಅವರು ನೋಡಿ. ರಾಧಮ್ಮ ಅವರು ಸೂಪರ್ ಸಪೋರ್ಟ್. ಅದೇ ಮೆಸೇಜು ಪೂರ ಸ್ಟ್ರಕ್ ಆಗಿತ್ತು, ಸಾರಿ ಎಲ್ರಿಗೂ, ಎಲ್ಲ ಮೆಸೇಜ್ ಸ್ಟ್ರಕ್ ಆಗಿತ್ತು, ಸಾರಿ ಎಲ್ರಿಗೂ ಸಾರಿ. ಹನಿ ರಂಗೋಲಿ ಅವರು ಇದ್ದೀರಾ? ಹನಿ ಆಫೀಸಲ್ಲಿ ಅವರು ಇದ್ದೀರಲ್ವಾ? ನೀವು ಒಂದು ಪಿನ್ ಮಾಡ್ತೀನಿ. ಆಮೇಲೆ ಚರಣ್ ಅವ್ರದ್ದು ಅವರು ಆಗ ಅಂದಿದ್ದಾರೆ ನಂದು ಪಿನ್ ಮಾಡೋದಿದ್ರೆ ನನ್ನ ತಪ್ಪಾಗುತ್ತೆ, ಅದಕ್ಕೆ ಅವ್ರದ್ದು ಮಾಡ್ತೀನಿ ಪಿನ್. ಅವರು ಪಿನ್ ಮಾಡಿದೆ ಹನಿ ಆಫೀಸಲ್ಲಿ ಅವರೇ, ಎಲ್ಲಿ ಹೋಗಬೇಡಿ ಆಯಿತಾ, ಇಲ್ಲಿ ಇರಬೇಕು. ರಮೇಶ್ ಬತ್ರಿ ಅವರು ನೇತ್ರ ರಿಟರ್ನ್ ಕರಿಯೇ ಅಂತಿದ್ದಾರೆ. ನೇತ್ರ ಅವರು ಬಂದ್ರಾ? ಸಾರಿ ಎಲ್ಲ ಮೆಸೇಜ್ ಇದಾಗಿತ್ತು. ವೈಶು ಅವರು ಬಂದಿದ್ದಾರೆ, ಸಾರಿ ಎಲ್ರಿಗೂ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕನ್ನು ಕೊಟ್ಟು ಸಹಕರಿಸಿ ನನಗೆ
ಪ್ಲೀಸ್ 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 ಒಂದು ಲೈಕನ್ನು ಕೊಡಿ. ಏಯ್ ಮಿಸ್ಟರ್ ರಿಟರ್ನ್ ಕರಿಯೇ, ರಿಟರ್ನ್ ಕರಿಯೇ ಅಂತಿದ್ದಾರೆ. ಸಾರಿ ಎಲ್ಲರದ್ದು ಮೆಸೇಜ್ ಹೋಯ್ತು, ಸಾರಿ ಅದು ಇದಾಗಿತ್ತು. ಕೂರ್ಗ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹನಿ ಅವರು ಹನಿ ಆಫೀಸಲ್ಲಿ ಅಂತಿದ್ದಾರೆ. ನವೀನ್ ಪ್ರೇಮ ಅವರು ಸಾರಿ ಎಲ್ರಿಗೂ ಗುಡ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೂರ್ಗ ಅವರೇ, ಥ್ಯಾಂಕ್ ಯು. ಕೂರ್ಗ ಅವರಿದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಾಧಮ್ಮ ಅವರು ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ದಾರೆ. ಯಾರಿಗೆ ಕೊಟ್ರಿ ಈಗ ರಾಧಮ್ಮ ಅವರೇ? ನೇತ್ರಾ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಾರಿ ನೇತ್ರಾ ಅವರೇ, ಬ್ಲೂ ಕೊಡ್ತೀನಿ, ನಾನು ನೋಡಿಲ್ಲ ಆಯಿತಾ. ನೋಡಿಲ್ಲ ಅಂದರೆ ನಂದು ಮೆಸೇಜ್ ಬ್ಲಾಕ್ ಆಗಿತ್ತು, ಅದಕ್ಕೆ ಸಾರಿ. ಬ್ಲೂ ಕೊಟ್ಟೆ, ಒಬ್ರಿಗೊಬ್ರು ಕನೆಕ್ಟ್ ಆಗಿ ಆಯಿತಾ. ಹನಿ ಆಫೀಸಲ್ಲಿ ಅವರು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನೋಡಿ ಪಿನ್ ಐ ಡಿ ಇದ್ದೀರಲ್ವಾ, ಪಿನ್ ಐ ಡಿ ಎಲ್ಲಿ ಹೋಗಬೇಡಿ. ನವೀನ್ ಪ್ರೇಮ ಅವರಿಗೆ ರಿಟರ್ನ್ ಕೊಡಿ. ನೇತ್ರಾ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಊಟ ಆಯ್ತು ಅಕ್ಕ. ವೈಶು ವೆಲ್ಕಮ್ ವೆಲ್ಕಮ್. ಲೈಕ್ ಕೊಡೋದಿದ್ದವ್ರು ಲೈಕನ್ನು ಕೊಡಿ ಪ್ಲೀಸ್. ನೇತ್ರಾ ಅವರೇ ಒಂದು ಲೈಕನ್ನು ಕೊಡಿ. ನೋಡಿ ಲೈಕ್ ಬಂದಿಲ್ಲ, ಲೈಕ್ ಕೊಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ವೈಶು ಊಟ ಆಯ್ತಾ ಅಕ್ಕ ಅಂತಿದ್ದಾರೆ. ನೋಡಿ ಊಟ ಆಗಿಲ್ಲ ವೈಶು, ನಂದು ಇನ್ನೂ ಆಗಬೇಕಷ್ಟೇ. ಚರಣ್ ಅವರೇ ನವೀನ್ ಪ್ರೇಮ ಗಿಫ್ಟ್ ಡನ್ ಅಂತಿದ್ದಾರೆ. ಚರಣ್ ಅವರೇ ಇವ್ರದ್ದು ಹನಿ ಆಫೀಸಲ್ಲ, ಅವ್ರದ್ದು 10 ನಿಮಿಷ ಆದಮೇಲೆ ನಿಮ್ಮದು ಪಿನ್ ಮಾಡ್ತೀನಿ, ನೀವು ಇರಿ. ಚರಣ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ನೇತ್ರಾ ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ನೇತ್ರಾ ಅವರು. ನೇತ್ರಾ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಹನಿ ರಂಗೋಲಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಮ್ಮ ಅವರು ಇಂಗ್ಲೀಷ್ ಇಂಗ್ಲೀಷ್ ಹಾಂ ರಾಧಮ್ಮ, ಇಂಗ್ಲೀಷ್ ಬರುತ್ತಾ ನಿಮಗೆ? ಹಿಂದಿ ಬರುತ್ತಾ ರಾಧಮ್ಮ ನಿಮಗೆ? ರಾಧಮ್ಮ ರಿಟರ್ನ್ ಡನ್ ಪ್ಲೀಸ್ ಚೆಕ್ ಅಂತಿದ್ದಾರೆ. ಜನರಲ್ ನಾಲೆಜ್ ಅರ್ಚನಾ ಅವರೇ ನಿಮಗೆ ರಿಟರ್ನ್ ಕೊಟ್ಟಿದ್ದಾರಂತೆ ನೋಡಿ. ಜನರಲ್ ನಾಲೆಜ್ ಭಯ್ಯ ಲೈಕ್ ದೀಜಿಯೇ, ಲೈಕ್ ನೈ ದಿಯೇ ತೋ ಲೈಕ್ ದೀಜಿಯೇ. ಜನರಲ್ ನಾಲೆಜ್ ಭಯ್ಯ. MR ಚರಣ್ ಹಾಯ್ ವೈಶು ಅಂತಿದ್ದಾರೆ. ವೈಶು ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಾಧಮ್ಮ ಅವರು ಅಂತಿದ್ದಾರೆ. ನೇತ್ರಾ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ನನ್ನ ಲೈಕ್ ಕೊಟ್ಟೆ ಆಗಲೇ. ಹೌದು ವೈಶು ಸಿಸ್ ಕೊಟ್ರಿ, ನೀನು ಕೊಟ್ಟೆ ಅಲ್ವಾ, ನನಗೆ ಖುಷಿ ಆಯಿತು. ನೇಪಾಲ್ ಬ್ರೂ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಕರೋ. ಅರ್ಚನಾ ನೇಪಾಲ್ ಬ್ರೂ ಗಿಫ್ಟ್ ಡನ್ ಮಾಡಿದ್ರಂತೆ, ನೋಡಿ ಚೆಕ್ ಮಾಡಿ ನೋಡಿ ಬಂದಿದ್ದಂತ ನೋಡಿ. ನೇತ್ರಾ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನೇತ್ರಾ ಅವರೇ, ಥ್ಯಾಂಕ್ ಯು. ನವೀನ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ರಾಧಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಮ್ಮ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ರಿಟರ್ನ್ ಮಾಡ್ತಾರೆ. ನನ್ನ ಚಾನಲ್ ಐ ಡಿ ಪಿನ್ ಮಾಡ್ತೀನಿ ಚರಣ್ ಅವರೇ. ಹನಿ ಆಫೀಸಲ್ಲಿ ಅವ್ರದ್ದು ಸ್ವಲ್ಪ ಹೊತ್ತು ಇರಲಿ, ಒಂದು 5 ನಿಮಿಷ 10 ನಿಮಿಷ ಆದರೂ ಇರಬೇಕಲ್ವಾ. ನಾನು 12 ಗಂಟೆ ತನಕ ಇದ್ದೀನಲ್ವಾ, 5-10 ನಿಮಿಷ ಆದರೂ ಅವ್ರದ್ದು ಇರಬೇಕಲ್ವಾ. ಅವರು ಇದ್ದಾರೆ ಅವರು. ಒಂದು 10 ನಿಮಿಷ ಆಗಲಿ ಅವ್ರದ್ದು, ಮತ್ತೆ ಮಾಡ್ತೀನಿ ನಿಮ್ಮದು. ಅವರು ಆಗ ಅಂದಿದ್ದಾರೆ ಬಂದು ಕೂಡಲೇ ನಾನು ಪಿನ್ ಮಾಡಿ ಅಂತ. ಆಗ ನವೀನ್ ಅವರು ಅಂದರು, ಹಾಗೆ ಮಾಡ್ತೀನಿ, ಎಲ್ರದ್ದು ಮಾಡ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ, ಎಲ್ರದ್ದು ಮಾಡ್ತೀನಿ, ಮಾಡಲ್ಲ ಅಂತ ಅನ್ನಲ್ಲ. 10 ನಿಮಿಷ ಎಲ್ರದ್ದು ಮಾಡ್ತೀನಿ ನಾನು. ಹನಿ ಆಫೀಸಲ್ಲಿ ಅವರೇ ಕನೆಕ್ಟ್ ಆಗಿದ್ದೇನೆ ಅಂತಿದ್ದಾರೆ ನೋಡಿ. ಹನಿ ರಂಗೋಲಿ ಅವರು ಕನೆಕ್ಟ್ ಆಗಿದ್ದಾರೆ ಅಂದರೆ ನೋಡಿ. ಪಿನ್ ಐ ಡಿ ರಿಟರ್ನ್ ಕೊಡಿ, ಫಾಸ್ಟ್ ಕೊಡಬೇಕು ಪಿನ್ ಐ ಡಿ ಅವರು, ಬಾಕಿ ಇಟ್ಕೋಬಾರ್ದು. ನವೀನ್ ಜಿ ಥ್ಯಾಂಕ್ ಯು ಸೋ ಮಚ್. ವೈಶು ಅರ್ಚನಾ ಸಿಸ್ ರಿಟರ್ನ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಅರ್ಚನಾ ಅವರೇ ನಿಮಗೆ ಡನ್ ಮಾಡಿದರು ನೋಡಿ ವೈಶು ಅವರು. ರಾಧಮ್ಮ ಹೌದು ಹಾಯ್ ಅಂತಿದ್ದಾರೆ ರಾಧಮ್ಮ. ರಾಘವೇಂದ್ರ ಪ್ರಸನ್ನ ಅವರು ಬಂದರು, ಸ್ವಾಮಿ ಪ್ರಸನ್ನ ಅವರು ಬಂದರು. ಹಾಯ್ ವೆಲ್ಕಮ್ ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೂರ್ಗ ಅವರು ಏನು ಸೈಲೆಂಟ್ ಕನೆಕ್ಟ್ ಆಗಿ. ಕೂರ್ಗ ಅವರೇ ಏನು ಸೈಲೆಂಟ್ ಆಗಿದ್ದೀರಿ? ಬನ್ನಿ ಕನೆಕ್ಟ್ ಆಗಿ ಒಬ್ರಿಗೊಬ್ರು. ಕೂರ್ಗ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೂರ್ಗ ಅವರಿದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಲೈಕ್ ಕೊಟ್ಟಿಲ್ಲ ಆದವರು ಲೈಕನ್ನು ಕೊಡಿ ಪ್ಲೀಸ್, ಒಂದು ಲೈಕ್ ಕೊಟ್ಟು ಸಹಕರಿಸಿ. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಚರಣ್ ಬ್ರೂ ಗಿಫ್ಟ್ ಕೊಟ್ಟಿದ್ದೀನಿ, ನೀವು ಗಿಫ್ಟ್ ಕೊಡಿ ಬ್ರೂ ಅಂತಿದ್ದಾರೆ. ಚರಣ್ ಬ್ರೂ ಇದ್ದೀರಾ? ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಅರ್ಚನಾ ಅವರು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ನವೀನ್ ಪ್ರೇಮ ನೇತ್ರಾ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನೇತ್ರಾ ಅವರೇ ಪ್ಲೀಸ್ ನವೀನ್ ಪ್ರೇಮ ಅವರಿಗೆ ರಿಟರ್ನ್ ಕೊಡಿ. ಹನಿ ಆಫೀಸಲ್ಲಿ ಅವರು ಸೂಪರ್ ಅಂತಿದ್ದಾರೆ. ರಾಧಮ್ಮ ಅವರು ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ, ಥ್ಯಾಂಕ್ ಯು ಸೋ ಮಚ್ ಹನಿ ಅವರು ನವೀನ್ ಗಿಫ್ಟ್ ಡನ್ ಅಂತಿದ್ದಾರೆ. ನವೀನ್ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ಮಿಸ್ಟರ್ ಚರಣ್ ವೈಶು ರಿಟರ್ನ್ ಗಿಫ್ಟ್ ಅಂತಿದ್ದಾರೆ. ಮಿಸ್ಟರ್ ಚರಣ್ ಅವರೇ ಇವರು ಅರ್ಚನಾ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ನವೀನ್ ಅವರು ನೇತ್ರಾ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನೇತ್ರಾ ಇದ್ದೀರಾ? ಪ್ಲೀಸ್ ರಿಟರ್ನ್ ಮಾಡಿ ನವೀನ್ ಪ್ರೇಮ ಅವರಿಗೆ.
ಕುರುವ ಇದ್ಯಾರು? ಇದೊಂದು ಮೊಬೈಲ್ ಉಲ್ಟಾ ಆಗೋದು. ಕುರುವ ಸಣ್ಣಲಿಂಗಣ್ಣ, ಹಾಯ್ ಅಕ್ಕ, ಊಟ ಮಾಡಿದ್ರಾ? ನಾವು ಮಂತ್ರಾಲಯದ ಹುಡುಗ, ಚೆನ್ನಾಗಿದ್ದೀರಾ ಅಕ್ಕ? ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೆ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕುರುವ ಸಣ್ಣಲಿಂಗಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್ಕಮ್, ನಿಮಗೆ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಕುರುವ ಸಣ್ಣಲಿಂಗಣ್ಣ ಅವರೇ ಒಂದು ಲೈಕನ್ನು ಕೊಡಿ ಬ್ರದರ್, ಪ್ಲೀಸ್ ಗಿವ್ ಮಿ ಲೈಕ್. ವೈಶು ಸಿಸ್ ಗಿಫ್ಟ್ ಕೊಟ್ಟಿದ್ದೇನೆ, ನೀವು ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಕೊಡಿ ಸಿಸ್ ಅಂತಿದ್ದಾರೆ. ವೈಶು ಡನ್ ಅಂತ ಅಂದರು. ಅರ್ಚನಾ ಅವರೇ ನೋಡಿ ಚೆಕ್ ಮಾಡಿ. ಅವರು ವೈಶು ಕೊಟ್ಟಿಯಾ ನೀನು ಅರ್ಚನಾ ಸಿಸ್ಸಿಗೆ? ನೇತ್ರಾ ಬ್ಲಾಗ್ಸ್ ಯಾರದು? ಯಾರಿಗೆ ಕೊಟ್ರಿ? ಅರ್ಚನಾ ಗಿಫ್ಟ್ ಡನ್. ಯಾರದು? ಮರ್ಚನಾ ಅಂತ ಹಾಕಿದ್ದಾರೆ ಅವರು. ಅರ್ಚನಾ ಅವರೇ ಗಿಫ್ಟ್ ಡನ್. ಅವ್ರ ಸಿಸ್ ನೋಡಿ. ನೇತ್ರಗೆ ನವೀನ್ ಪ್ರೇಮ್ ಅವರು ಕೊಟ್ಟಿದ್ದಾರೆ, ಅವರಿಗೂ ಕೂಡ ಚೆಕ್ ಮಾಡಿ ಕೊಡಿ ರಿಟರ್ನ್. ಆನಿ ಆಫೀಸಲ್ಲಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರೇ ಕನೆಕ್ಟ್ ಆಗಿ ರಿಟರ್ನ್ ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ ನಮ್ಮ ಆನಿ ರಂಗೋಲಿ ಅವರು. ಚರಣ್ ಬ್ರೂ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಆನಿ ಆಫೀಸಲ್ಲಿ ಸೂಪರ್ ಅಂತಿದ್ದಾರೆ. ಅರ್ಚನಾ ಅವರು ಚರಣ್ ಬ್ರೂ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಚರಣ್ ಬ್ರೂ ಅವರೇ ಪ್ಲೀಸ್ ಅರ್ಚನಾ ಅವರಿಗೆ ರಿಟರ್ನ್ ಕೊಡಿ. ಚರಣ್ ಬ್ರೂ ಇದ್ದೀರ ಒಂದು ಮೆಸೇಜ್ ಹಾಕಿ, ನಿಮ್ಮದು ಪಿನ್ ಮಾಡ್ತೀನಿ. ಹನಿ ಆಫೀಸರ್ ಅವರು ಸೂಪರ್ ಸಪೋರ್ಟ್. ನವೀನ್ ಪ್ರೇಮ್ ನೇತ್ರ ರಿಟರ್ನ್ ಪ್ಲೀಸ್. ನೋಡಿ ಒಂದು 10 ಮೆಸೇಜ್ ಹಾಕುವಾಗ ನೋಡಬೇಡಿ. ನಿಮ್ಮದು ಗಿಫ್ಟು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡಿ ಚೆಕ್ ಮಾಡಿ ಎಲ್ರಿಗೂ ಕೊಡಿ ರಿಟರ್ನ್. ನೋಡಿ ನವೀನ್ ಪ್ರೇಮ್ ಅವರಿಗೆ ನೇತ್ರ ಅವರು ಕೊಡಬೇಕಂತೆ. ನೋಡಿ ಕೊಡಿ ನೇತ್ರ ಅವರೇ, ಕೊಡಿ ನವೀನ್ ಪ್ರೇಮ್ ಅವರಿಗೆ. ಅವರು ಎಷ್ಟು ಮೆಸೇಜ್ ಕಮೆಂಟ್ ಹಾಕಿದ್ರು ನೋಡಿ. ಕೊಡಿ ಎಲ್ರಿಗೂ ಕೊಡಿ. ಇದ್ದೀನಿ ನಾನು. ಇದ್ದೀರಾ? ಓಕೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. NBR ಅವರು ಸೂಪರ್ ಸಪೋರ್ಟು ನೋಡಿ. ಹನಿ ಆಫೀಸಲ್ಲಿ ಅವರೇ, ಈಗ ಅವ್ರದ್ದು ನಿಮ್ಮದೊಂದು 10 ನಿಮಿಷ ಆಯ್ತಲ್ವ, ಅವ್ರದ್ದೊಂದು ನಾನು ಪಿನ್ ಮಾಡ್ತೀನಿ. ಆಮೇಲೆ ಬೇಕಾದರೆ ನಿಮ್ಮದು ಮಾಡ್ತೀನಿ ನಾನು ಪಿನ್, ಆಯಿತಾ? ಅವರು ಬಂದು ಆಗ ಅಂದರು, ಚರಣ್ ಅವರೇ ಎಲ್ಲಿ ಹೋಗಬಾರ್ದು, ಯಾರು ಕೊಟ್ಟರು ಅವರಿಗೆಲ್ಲ ರಿಟರ್ನ್ ಕೊಟ್ಟು ಕ್ಲಿಯರ್ ಮಾಡಬೇಕು. ನಿಮ್ಮದು ಪಿನ್ ಮಾಡಿದ್ದೀನಿ ನೋಡಿ. ಚರಣ್ ಅವರು ನೇತ್ರಾ ವ್ಲಾಗ್ಸ್ ಗಿಫ್ಟ್ ಡನ್. ನೋಡಿ ನೇತ್ರಾ ಅವರೇ, ನಿಮಗೆ ಚರಣ್ ಅವರು ಕೊಟ್ಟಿದ್ದಾರೆ, ಮತ್ತು ಹನಿ ಇವರು ನವೀನ್ ಪ್ರೇಮ ಅವರು ಕೊಟ್ಟಿದ್ದಾರೆ. ಪ್ಲೀಸ್ ಅವರಿಗೆಲ್ಲ ರಿಟರ್ನ್ ಮಾಡಿ. NBR ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ವೈಶು ನೀವು ಆಗಿ FP6 ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ. ಹಣಿ ಆಫೀಸಲ್ಲಿ ಅವರು ಚರಣ್ ಗಿಫ್ಟ್ ಡನ್, ರಿಟರ್ನ್ ಕೊಡಿ ಅಂತಿದ್ದಾರೆ. ನೋಡಿ ಚರಣ್ ಅವರೇ, ನೋಡಿ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಹನಿ ಆಫೀಸಲ್ಲಿ ಅವರು, ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. NBR ಅವರು ಸೂಪರ್ ಅಂತಿದ್ದಾರೆ. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈವಿಗೆ ಜಾಯ್ನ್ ಆಗ್ತೀನಿ ನಾನು ಯಾವಾಗಲೂ, ಓಕೆನಾ ಸಿಸ್? ಇವತ್ತು ಬಂದಿದ್ದೆ, ಇನ್ನು ಮುಂದೆ ಡೈಲಿ ಬರ್ತೀನಿ ನಾನು. ನವೀನ್ ಜಿ ನನ್ನ ತಂಗಿ ಅಂದ್ಲು, ನೀನು ಹೋಗು ಸಪೋರ್ಟ್ ಮಾಡು ಅಂತ ಅಂದ್ಲು ನನಗೆ. ಮತ್ತು ನನಗೆ ಇದು ಲಿಂಕ್ ಕಳಿಸ್ಕೊಟ್ಲು, ಮತ್ತು ನಾನು ಬಂದೆ ನಿಮ್ಮ ಲೈವಿಗೆ ಇವತ್ತು. ನನ್ನ ತಂಗಿ ಅಂದಿದ್ದು ಹೋಗು ಅಂತ, ನಂಗೆ ಗೊತ್ತಿರಲಿಲ್ಲ. ನವೀನ್ ಜಿ ಅಂತಿದ್ದಾರೆ. ನೇತ್ರಾ ಬ್ಲಾಗ್ಸ್ ನವೀನ್ ಪ್ರೇಮ ಗಿಫ್ಟ್ ಡನ್ ಅಂತಿದ್ದಾರೆ. ನೋಡಿ ನವೀನ್ ಪ್ರೇಮ ಅವರೇ ಚೆಕ್ ಮಾಡಿ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಜನರಲ್ ನಾಲೆಜ್ ಆಲ್ರೆಡಿ ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಜನರಲ್ ನಾಲೆಜ್ ಭಯ್ಯ, ಥ್ಯಾಂಕ್ ಯು. ಹರಿನಾ ಸಿಸ್ ಲೈವ್ಗೆ ಲೈಕ್ ಕೊಡಿ, ಡು ನಾಟ್ ಫರ್ಗೆಟ್. ಥ್ಯಾಂಕ್ ಯು ಸೋ ಮಚ್ ವೈಶು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕನ್ನು ಕೊಟ್ಟು ಸಹಕರಿಸಿ ಪ್ಲೀಸ್. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಅವರೇ. NBR ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ NBR ಅವರೇ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಸಿಸ್. ವೈಶು ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಮಾಡಿ ಕೊಡಿ ಅಂತಿದ್ದಾರೆ. ನೋಡಿ ಹನಿ ರಂಗೋಲಿ ಅವರ ವೈಶು ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ನನಗೆ ಯಾರು ಸಪೋರ್ಟ್ ಮಾಡ್ತೀರಾ, ನಾನು ಅವರಿಗೆ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ಟೈಮ್ ಗೊತ್ತಿದ್ದರೆ. ಹಾಗೆ ವಿಡಿಯೋ ಯಾರು ನೋಡ್ತಾರೆ ಅವ್ರದ್ದು ಕೂಡ ವಿಡಿಯೋ ನಾನು ಕೂಡ ನೋಡ್ತಾ ಇದ್ದೀನಿ ಈಗ.
ಜನರಲ್ ನಾಲೆಜ್ ಅವರು ಜಾಯಿನ್ ಅಂತಿದ್ದಾರೆ ನೋಡಿ. ಜನರಲ್ ನಾಲೆಜ್ ಬೈಯಾಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅರ್ಚನಾ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಅರ್ಚನಾ ಸಿಸ್ ನಿಮಗೆ ಚರಣ್ ಅವರು ಕೊಟ್ಟರು ನೋಡಿ, ಅವರನ್ನು ಚೆಕ್ ಮಾಡಿ. ನವೀನ್ ಜಿ ಏನು ಸೈಲೆಂಟ್ ಆಗಿ ಕೂತ್ರಿ. ನವೀನ್ ಜಿ ಅವರಿಗೆ ನೋಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ರಿಟರ್ನ್ ಕೊಡ್ತಾರೆ. ನವೀನ್ ಅವರೇ ಯಾಕೆ ಸೈಲೆಂಟ್ ನೀವು? ಚರಣ್ ಅವರು ವೈಶು ಸಾರಿ ಅಂತಿದ್ದಾರೆ. ಯಾಕೆ ಸಾರಿ ಚರಣ್ ಅವರೇ? ಏನಾಯಿತು ಸಾರಿ ಅಂದಿಕೆ? ಹಾಂ ಗೊತ್ತಾಯಿತು. ನವೀನ್ ಜಿ ಅವರು ವೈಶು ಸಾರಿ ಅಂತಿದ್ದಾರೆ. ಅರ್ಚನಾ ಅವರು ಯಾರೆಲ್ಲ ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತಿದ್ದಾರೆ ನೋಡಿ. ಅರ್ಚನಾ ಅವರ ಮನೆಗೆ ಯಾರೆಲ್ಲ ಹೋಗಿಲ್ಲ ಹೋಗಿ ಬನ್ನಿ, ಅವರು ಕೂಡ ಬರ್ತಾರೆ. ಅವರು ಕೂಡ ತುಂಬ ಸಪೋರ್ಟಿಂಗ್ ಇದ್ದಾರೆ ಎಲ್ರಿಗೂ. ವೀಣಾ ಆರಾಧ್ಯ ಅವರು ಬಂದರು. ಹಾಯ್ ವೀಣಾ ಅವರೇ, ವೆಲ್ಕಮ್ ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೆಸೇಜ್ ಮೇಲೆ ಹೋಯ್ತು. ಗಿಫ್ಟ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಸ್ವಾತಿ ಬ್ಲಾಗರ್ ಅವರು ಹಾಯ್ ಅಂತಿದ್ದಾರೆ. ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ಫೈಸಾಬ್ ಅಂತಿದ್ದಾರೆ. ಜನರಲ್ ನಾಲೆಜ್ ವಯ್ಯ, ಓಕೆ. ನೇತ್ರ ಅಂತಿದ್ದಾರೆ. ತುಂಬ ಮೆಸೇಜ್ ಮೇಲೆ ಹೋಯ್ತು, ಸಾರಿ ಎಲ್ರಿಗೂ. ರಾಧಮ್ಮ ಅವರು ಇದ್ದಾರೆ ನೋಡಿ, ಅವನು ಅಂತಿದ್ದಾರೆ. ನೇತ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಾರಿ ಮೆಸೇಜ್ ಎಲ್ಲ ಮೇಲೆ ಹೋಯ್ತಾ ಇದೆ, ಏನಂತ ಗೊತ್ತಿಲ್ಲ, ಸ್ಟ್ರಕ್ ಆಗ್ತಾ ಉಂಟು. ನೇತ್ರ ಬ್ಲಾಗ್ ಸಪೋರ್ಟ್ ವೈಶು ಅವರು. ನೇತ್ರ ಸಿಸ್ ರಿಟರ್ನ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ನೇತ್ರ ಅವರೇ ನೋಡಿ ವೈಶು ಅವರಿಗೆ ರಿಟರ್ನ್ ಕೊಡಿ. ರಾಧಮ್ಮ ಅವರು ಲೈಕ್ ಅಂತಿದ್ದಾರೆ. ಅರ್ಚನಾ ಅವರು ರಾಧಾ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಸಿಸ್ ಅಂತಿದ್ದಾರೆ. ರಾಧಮ್ಮ ಸಿಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಅರ್ಚನಾ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ರಾಧಮ್ಮ ಸಿಸ್ ಪ್ಲೀಸ್ ರಿಟರ್ನ್. ಸ್ವಾತಿ ಬ್ಲಾಗರ್ ಅರ್ಚನಾ ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಅರ್ಚನಾ ಅವರೇ ಸ್ವಾತಿ ಬ್ಲಾಗರ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಡನ್ ಆಗಿದೆ ಅಂತೆ ನೋಡಿ. ವೀಣಾ ಆರಾಧ್ಯ ಅವರೇ ಟ್ರಾಫಿಕ್ ಜಾಮ್ ಮತ್ತೆ ನನಗೆ ಈಗ ಒಂದು ಲೈಕ್ ಕೊಡಿ. ನಿಮ್ಮದು ಲೈಕ್ ಬಂದಿಲ್ಲ ನನಗೆ, ಬೇಗ ಹೋಗಿ ಕೊಡಬೇಕು, ಇಲ್ಲಾಂದರೆ ನಿಮ್ಮ ಬಿಡುವುದಿಲ್ಲ ನಾನು ಸಿಸ್. ಕೊಡಿ ಆಯಿತಾ ಒಂದು ಲೈಕ್. ರಾಧಮ್ಮ ಅವರು ಇಸ್ತಾನು ಅಂತಿದ್ದಾರೆ. ಇಸ್ತಾನಂತೆ ಮಾಡ್ತಾರಂತೆ. ಜನರಲ್ ನಾಲೆಜ್ ಓಕೆ ಅಂತಿದ್ದಾರೆ. ಪಿನ್ ಮಾಡಿ ಅಂತಿದ್ದಾರೆ ನೋಡಿ. ಒಂದು 5 ನಿಮಿಷ ಚರಣ್ ಅವರಿದ್ದಾರೆ, ಮತ್ತು ಆಮೇಲೆ ನಿಮ್ಮದು ವೀಣಾ ಅವರೇ ಮಾಡ್ತೀನಿ. ಅವರು ಈಗಷ್ಟೇ ಮಾಡಿದ್ದೇನೆ ಅಷ್ಟೇ, ಅವರು ಆಗದಿಂದ ಮಾಡಿ ಅಂತಿದ್ರು, ಅವ್ರದ್ದು ಈಗಷ್ಟೇ ಮಾಡಿದೆ. ಸ್ವಾತಿ ಬ್ಲಾಗರ್ ಅರ್ಚನಾ ಅವರೇ ರಿಟರ್ನ್ ಕೊಡಿ. ಅರ್ಚನಾ ಸಿಸ್ ನೋಡಿ ಸ್ವಾತಿ ಬ್ಲಾಗರ್ ಅವರಿಗೆ ರಿಟರ್ನ್ ಕೊಡಿ. ವೈಶು ಅವರು ನೇಪಾಲ್ ಸರ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನೇಪಾಲ್ ब्रदर गिफ्ट डन प्लीज़ रिटर्न कीजिए. वैशु दीदी को रिटर्न कीजिए. नेपाल ब्रदर वैशिशु को रिटर्न कीजिए. नेत्रा ब्लॉग्स गिफ्ट डन ಅಂತಿದ್ದಾರೆ. ದುರ್ಗಾ ಲಕ್ಷ್ಮಿ ಟೈಲರಿಂಗ್ ಅವರು ಯಾರೆಲ್ಲ ಲೈಕು ಕೊಟ್ಟಿಲ್ಲ ಲೈಕು ಕೊಡಿ. ದುರ್ಗಾ ಅವರೇ ಒಂದು ಲೈಕು ಕೊಡಿ. ದುರ್ಗಾ ಲಕ್ಷ್ಮಿ ಅವರೇ ಪ್ಲೀಸ್ ಒಂದು ಲೈಕ್ ನಿಮ್ಮ ಕಡೆಯಿಂದ. ವೀಣಾ ಅವರೇ ಒಂದು ಲೈಕನ್ನು ಕೊಡಿ. ಯಾಕೆ ಕೊಟ್ಟಿಲ್ಲ ವೀಣಾ ಅವರೇ ನೀವು ಲೈಕ್? ಬೆಸ್ಟ್ ಅವರು ಬಂದರು. ಹೆಲೋ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡು ಬೆಸ್ಟು. ವೀಣಾ ಅವರು ಪಿನ್ ಮಾಡಿ ಅಂತಿದ್ದಾರೆ. ಮಾಡ್ತೀನಿ ಒಂದು 5 ನಿಮಿಷ, ಒಂದೇ ಒಂದು 5 ನಿಮಿಷ ನೋಡಿ. ಪ್ಲೀಸ್ ಒಂದು ಲೈಕು ಕೊಡೋದವ್ರು ಲೈಕ್ ಕೊಡಿ ಪ್ಲೀಸ್. ನಿಮ್ಮ ಹತ್ರ ಎಷ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಒಂದು ಲೈಕು ಕೊಡೋದೇವರು ಲೈಕನ್ನು ಕೊಡಿ. 21 ಇದೆ ಆಗದಿಂದ. ವೀಣಾ ಬಸ್ಟ್ ಬಂದ ನನ್ನ ತಮ್ಮ ಬರ್ತಾನೆ. ನನ್ನ ತಮ್ಮ ಅಕ್ಕನನ್ನು ನೋಡಲಿಕ್ಕೆ ಬಂದೇ ಬರ್ತಾನೆ. ಬೆಸ್ಟ್ ಬೇಡ ಅಕ್ಕ ಅಂತಿದ್ದಾರೆ. ಬೆಸ್ಟ್ ಈಸ್ ಬ್ಯಾಕ್. ಬ್ಯಾಕ್ ಅಕ್ಕ, ಹೌದು ನನ್ನ ತಮ್ಮ ಬರ್ತಾನೆ. ನನ್ನ ತಮ್ಮ ಮಿಸ್ ಮಾಡಲ್ಲ, ಬಂದು ಸಪೋರ್ಟ್ ಮಾಡಿಯೇ ಮಾಡ್ತಾನೆ ಅಂತ ನನಗೆ ನಂಬಿಕೆ ಇದೆ. ಲೈಕ್ ಡನ್ ಅಕ್ಕ ಅಂತಿದ್ದಾರೆ. ವೀಣಾ ಅವರು ಕೊಟ್ರಾ ಬೆಸ್ಟ್ ಲೈಕ್ ಬೇಗ. ವೈಶು ನೇತ್ರ ಅಕ್ಕ ಗಿಫ್ಟ್ ರಿಟರ್ನ್ ಮಾಡಿ. ನೇತ್ರ ಸಿಸ್ ಪ್ಲೀಸ್ ರಿಟರ್ನ್ ಮಾಡಿ ವೈಶು ಅವರಿಗೆ. ನೇತ್ರ ಅವರೇ ಇದ್ದೀರಾ? ಪ್ಲೀಸ್ ರಿಟರ್ನ್ ಮಾಡಿ, ಎಲ್ರಿಗೂ ರಿಟರ್ನ್ ಮಾಡಿ. ನಿಮಗೆ ತುಂಬ ಗಿಫ್ಟ್ ಬಂದಿದೆ ನೋಡಿ, ರಿಟರ್ನ್ ಮಾಡಿ. ಲೈಕ್ ಡನ್ ಅಕ್ಕ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ಚೆಕ್ ಇಟ್ ಅಂತಿದ್ದಾರೆ. ನಿಮ್ದು ಅಂತ ಚೆಕ್ ಇಟ್ಟು. ಇವರು ರಾಧಮ್ಮ ಅವರು ಏನೋ ಅಂತಿದ್ದಾರೆ, ಅದು ಗೊತ್ತಾಗಲ್ಲ ನನಗೆ, ಕೆಲವೊಂದು ಓದ್ತೀನಿ. ನೇಪಾಲ್ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ವೈಶು ಅವರು. नेपाल भैया प्लीज़ रिटर्न कीजिए वैशु दीदी को. ವೀಣಾ ಆರಾಧ್ಯ ಬೆಸ್ಟ್ ಹಾಯ್ ಅಂತಿದ್ದಾರೆ. ರಾಧಮ್ಮ ಅವರು ಸೂಪರ್ ಅಂತಿದ್ದಾರೆ. ಬೆಸ್ಟ್ ಅವರು ಲೈಕ್ ಡನ್ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಅವರೇ ಒಂದು ಲೈಕ್ ಕೊಡಿ.
ವೀಣಾ ಅವರು ಬೆಸ್ಟ್ ಹಾಯ್ ಅಂತಿದ್ದಾರೆ, ಬೆಸ್ಟ್ ಹಾಯ್ ಅಂತಿದ್ದಾರೆ. ರಾಧಮ್ಮ ಅವರು ಲೈಕ್ ಅಂತಿದ್ದಾರೆ. ವೀಣಾ ಅವರು ಏನು ಯಾರು ಅನ್ಸಬ್ ಮಾಡಬೇಡಿ ಪ್ಲೀಸ್ ಅಂತಿದ್ದಾರೆ. ಹೌದು. ಅರ್ಚನಾ ಸ್ವಾತಿ ಗಿಫ್ಟ್ ನಾನು ಸ್ವಾತಿ ಸಿಸ್ ಗಿಫ್ಟ್ ಕೊಟ್ಟಿದ್ದೇನೆ ಚೆಕ್ ಮಾಡಿ ಅಂತಿದ್ದಾರೆ. ಸ್ವಾತಿ ಅವರೇ ಕೊಟ್ಟಿದ್ದಾರಂತೆ ನೋಡಿ. ವೀಣಾ ಆರಾಧ್ಯ ಅವರು ಬೆಸ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ನೇತ್ರಾ ಅಕ್ಕ ಗಿಫ್ಟ್ ರಿಟರ್ನ್ ಮಾಡಿ. ನೇತ್ರಾ ವೈಶು ಸಿಸ್ಟರ್ ಕಮೆಂಟ್ ಮಾಡಿ. ವೈಶು ಕಮೆಂಟ್ ಬಂದಿಲ್ಲಂತೆ ನೇತ್ರಾ ಅವರಿಗೆ, ನೋಡಿ ಕಮೆಂಟ್ ಮಾಡಿ. ಸ್ವಾತಿ ಬ್ಲಾಗರ್ ಅವರು ಓಕೆ ಥ್ಯಾಂಕ್ ಯು. ಅರ್ಚನಾ ಸಿಸ್ ಅಂತಿದ್ದಾರೆ. ವೀಣಾ ಅವರೇ ಇವಾಗ ಪಿನ್ ಮಾಡ್ತೀನಿ, ನಿಮ್ಮನ್ನು ಮಾಡುವ, ನಿಮಗೆ ಪಿನ್ನು ಚುಚ್ಚುವ ಒಂದು ಜೋರಾಗಿ. ಲೈಕ್ ಕೊಟ್ಟಿಲ್ಲ ಅಂದರೆ ಜೋರಾಗಿ ಚುಚ್ತೀನಿ ನಾನು, ಓಕೆನಾ. ಜನರಲ್ ನಾಲೆಜ್ ಕಮೆಂಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ವೈಶು ಕಮೆಂಟ್ ಬಂದಿಲ್ಲಂತೆ ಜನರಲ್ ನಾಲೆಜ್ ಅವರಿಗೆ, ಪ್ಲೀಸ್ ಕಮೆಂಟ್ ಮಾಡಿ. ರಾಧಾ ಸಿಸ್ ಗಿಫ್ಟ್ ಕೊಟ್ಟಿದ್ದೇನೆ, ನೀವು ಕೊಡಿ ಗಿಫ್ಟ್ ಕೊಡಿ ಸಿಸ್ ಅಂತಿದ್ದಾರೆ. ರಾಧಮ್ಮ ಅವರೇ ಪ್ಲೀಸ್ ರಿಟರ್ನ್ ಗಿಫ್ಟ್. ಅರ್ಚನಾ ಸಿಸ್ ರಾಧಮ್ಮ ಗಿಫ್ಟ್ ಡನ್. ಅರ್ಚನಾ ಸಿಸ್ ಪ್ಲೀಸ್ ರಿಟರ್ನ್. ನೇತ್ರಾ ಸಿಸ್ ಮಾಡಿದ್ದೀನಿ ನೋಡ್ರಿ ಅಂತಿದ್ದಾರೆ. ವೈಶು ಜನರಲ್ ನಾಲೆಜ್ ಭಯಾಗೆ ಕಮೆಂಟ್ ಬಂದಿಲ್ಲಂತೆ, ಪ್ಲೀಸ್ ಮಾಡು. ಒಂದು ಬರದಿದ್ರೆ ಇನ್ನೊಂದು ಮಾಡು ಕಮೆಂಟು, ಗಿಫ್ಟ್ ಬರುತ್ತಲ್ವಾ. ಮೂನ್ ಲೈಟ್ ಅವರು ಬಂದು ಮೇಘಾ ಅವರು ಬಂದರು. ಕನ್ನಡ ಬ್ಲಾಗ್ಸ್ ಅವರು ಹಾಯ್ ವೆಲ್ಕಮ್ ನಿಮಗೆ ವೆಲ್ಕಮ್. ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಾಧಮ್ಮ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ಬೆಸ್ಟ್ ಅವರು. ಚೆಕ್ ಇಟ್ ಎಕ್ಸ್ಟ್ರಾ ಗಿಫ್ಟ್ ಬರಲಿಲ್ಲ. ನಂದು 1K ಆಯಿತು ಬೆಸ್ಟ್. ಇವತ್ತು ನಂದು 1K ಆಯಿತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಂದು 1K ಆಯಿತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು 1.5 ತಿಂಗಳಿಗೆ 1K ಪೂರ್ತಿ ಮಾಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹೀಗೇ ಇರಲಿ ನನಗೆ. 1.5 ತಿಂಗಳಾಯಿತು ನಂದು ಯೂಟ್ಯೂಬ್ ಚಾಲ್ ಮಾಡಿ. 1K ಡನ್ ಆಯಿತು ನನಗೆ. ತುಂಬಾ ಖುಷಿಯ ವಿಚಾರ ನಂದು. ಥ್ಯಾಂಕ್ ಯು ಸೋ ಮಚ್. ಚೆಕ್ ಇಟ್ ಅಂತಿದ್ದಾರೆ ಅರ್ಚನಾ ಅವರು. ಸ್ವಾತಿ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಸಿಸ್ ಅಂತಿದ್ದಾರೆ. ನೋಡಿ ಸ್ವಾತಿ ಅವರೇ, ನಿಮಗೆ ಅರ್ಚನಾ ಅವರೇ ಅವರು ನಿಮಗೆ ಕೊಟ್ಟಿದ್ದಾರೆ ಆಗ ಅದಕ್ಕೆ ಅವ್ರು ಕೊಟ್ಟಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೂನ್ ಲೈಟ್ ಅವರೇ ಎಲ್ರಿಗೂ ಕನೆಕ್ಟ್ ಆಗಿ ನೋಡಿ ಇದ್ದಾರೆ. ರಾಧಮ್ಮ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ರಾಧಮ್ಮ ಗಿಫ್ಟ್ ಕೊಡಿ ಅಂತಿದ್ದಾರೆ. ಸ್ವಾತಿ ರಚನಾ ಅವರೇ ಗಿಫ್ಟ್ ಡನ್ ರಿಟರ್ನ್ ಕೊಡಿ ಅಂತಿದ್ದಾರೆ. ನೋಡಿ ಅರ್ಚನಾ ಅವರೇ ಕೊಟ್ಟಿದ್ದಾರಂತೆ ನೋಡಿ. ಸ್ವಾತಿ ಅವರು ಅರ್ಚನವರಿಗೆ ಕೊಟ್ಟಿದ್ದಾರೆ, ಅರ್ಚನಾ ಅವರು ಸ್ವಾತಿ ಅವರಿಗೆ ಕೊಟ್ಟಿದ್ದಾರೆ ನೋಡಿ. ಇಬ್ಬರು ಚೆಕ್ ಮಾಡಿ. ಚೆಕ್ ಇಟ್ ಕಮೆಂಟ್ ಬಂತಾ. ವೀನಶ್ರೀ ಸಾಯಿ ಅಂತಿದ್ದಾರೆ. ನಮ್ಮ ಮೂನ್ ಲೈಟ್ ಮೇಘಾ ಅವರು ಅರ್ಚನಾ ಅವರು ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ. ವೀಣಾ ಅವರು ಮೇಘಾ ಹಾಯ್ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಅವರು ಅರ್ಚನಾ ಸೀಸ್ ಫಸ್ಟ್ ನಾನು ಕೊಟ್ಟಿದ್ದೇನೆ. ಮತ್ತೆ ಅವರು ಕೊಟ್ಟರು ನೋಡಿ, ಚೆಕ್ ಮಾಡಿ. ಕಮೆಂಟ್ ಪ್ಲೀಸ್. ವೈಶು ಕಮೆಂಟ್ ಮಾಡಿ. ಜನರಲ್ ನಾಲೆಜ್ ಭಯ್ಯ. ಸ್ವಾತಿ ಸಿಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ನಮ್ಮ ಮೂನ್ ಲೈಟ್ ಮೇಘನಾ ಅವರು. ಮಿಸ್ಟರ್ ಚರಣ್ ನಾಯಕ್ ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ. ಮಿಸ್ಟರ್ ಚರಣ್ ನಾಯಕ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ. ಬೆಸ್ಟ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಹಾಯ್ ಮೂನ್ ಲೈಟ್ ಸಿಸ್ ಅಂತಿದ್ದಾರೆ. ವೈಶು ಪ್ಲೀಸ್ ಜನರಲ್ ನಾಲೆಜ್ ಅವರಿಗೆ ಒಂದು ಕಮೆಂಟ್ ಹಾಕು. ಎಲ್ಲೋ ಸಿಸ್ ಅಂತಿದ್ದಾರೆ. ವೀಣಾರಾಧ್ಯ ಅವರು ಸ್ವಲ್ಪ ಓಕೆ ಥ್ಯಾಂಕ್ ಯು. ಸ್ವಾತಿ ಸಿಸ್ ಅಂತಿದ್ದಾರೆ ನೋಡಿ. ನೇತ್ರಾ ಅವರೇ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸ್ವಾತಿ ಅವರು. ನೇತ್ರಾ ಅವರೇ ನೀವು ಸ್ವಲ್ಪ ನಿಧಾನ ಆಗ್ತಿದ್ದೀರಾ ಏನಾ? ಪ್ಲೀಸ್ ಎಲ್ರಿಗೂ ಕೊಟ್ಟವರಿಗೆ ಗಿಫ್ಟ್ ರಿಟರ್ನ್ ಕೊಡಿ. ನಿಮ್ಗೆ ಎಷ್ಟು ಬೇಕು ಗಿಫ್ಟ್ ಅಷ್ಟು ಸಿಗುತ್ತೆ ಇಲ್ಲಿ. ಒಂದೊಂದು ದಿನ ಸಿಗುತ್ತೆ, ಒಂದೊಂದು ದಿನ ಇಲ್ಲ. ಎಲ್ಲ ದಿನ ಒಂದೇ ಥರ ಇರಲ್ಲ ನೋಡಿ. ಇವತ್ತು ಇದೆ. ನಿಮಗೆ ಯಾರು ಎಲ್ಲ ಕನೆಕ್ಟ್ ಆಗಿದ್ದಾರೆ ಅವರಿಗೆ ಕನೆಕ್ಟ್ ಆಗಿ ಅವರಿಗೆ ಕಮೆಂಟು ಲೈಕ್ ಕೊಟ್ಟು ವಿಡಿಯೋ ನೋಡಿ ಕೊಡಿ ಆಯಿತಾ. ನೋಡಿ ಇವರು ಕೊಟ್ಟಿದ್ದಾರೆ ನೋಡಿ. ಸ್ವಾತಿ ಅವರು ಕೊಟ್ಟಿದ್ದಾರೆ, ಅವರಿಗೂ ಕೂಡ ರಿಟರ್ನ್ ಕೊಡಿ. ವೈಶು ಸಿಸ್ಟರ್ ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ. ವೀಣಾ ಅವರು ಪಿನ್ ಮಾಡಿ ಅಂತಿದ್ದಾರೆ. ಪಿನ್ ಮಾಡಿದಲ್ವಾ, ಇನ್ನೆಂತ ಪಿನ್ ಮಾಡೋದು ನಿಮ್ಮನ್ನು. 630 ಪಿನ್ ಲೈವ್ ಇರುತ್ತೆ ಬನ್ನಿ. 6:30ಗೆ ಪಿನ್ ಹಿಡಿದು ಲೈವ್ ಇರುತ್ತದಂತೆ. ಬನ್ನಿ ಜಾಯ್ನ್ ಆಗಿ. ವೀಣಾ ಅವರಿಗೆ ಜಾಯ್ನ್ ಆಗಿ 6:30 ಈವ್ನಿಂಗ್. ನೇತ್ರಾ ಸಿಸ್ ಪ್ಲೀಸ್ ಗಿಫ್ಟ್ ಕೊಡಿ. ನೇತ್ರಾ ಸಿಸ್ ಪ್ಲೀಸ್ ಕೊಡಿ ಅಂತಿದ್ದಾರೆ. ಮೂನ್ ಲೈಟ್ ಮೇಘನಾ ಅವರು. ಥ್ಯಾಂಕ್ ಯು ನೇತ್ರಕ್ಕ ಅಂತಿದ್ದಾರೆ. ಸ್ವಾತಿ ಅವರು ಮೂನ್ ಲೈಟ್ ಗಿಫ್ಟ್ ಡನ್ ರಿಟರ್ನ್ ಕೊಡಿ. ಮೂನ್ ಲೈಟ್ ಗಿಫ್ಟ್ ಡನ್. ಸ್ವಾತಿ ಬ್ಲಾಗರ್ ಪ್ಲೀಸ್ ರಿಟರ್ನ್ ಕೊಡಿ. ಮೂನ್ ಲೈಟ್ ಅವರು. ರಾಧಮ್ಮ ಸಿಸ್ ಪ್ಲೀಸ್ ಗಿಫ್ಟ್ ಕೊಡಿ, ನಾನು ಕೊಡ್ತೀನಿ ಅಂತಿದ್ದಾರೆ ನೋಡಿ. ರಾಧಮ್ಮ ಅವರೇ. ಮೇಘಾ ಸಿಸ್ ಗಿಫ್ಟ್ ಕೊಟ್ಟಿದ್ದೇನೆ, ನೀವು ಗಿಫ್ಟ್ ಕೊಡಿ ಸಿಸ್ ಅಂತಿದ್ದಾರೆ.
ಮೇಘನಾ ಅವರೇ ನಿಮಗೆ ಅರ್ಚನಾ ಅವ್ರು ಕೊಟ್ಟಿದ್ದಾರೆ, ಮತ್ತು ಒಂದು ಸ್ವಾತಿ ಬ್ಲಾಗರ್ ಅವ್ರು ಕೊಟ್ಟಿದ್ದಾರೆ. ಅವರಿಗೆಲ್ಲ ರಿಟರ್ನ್ ಕೊಡಿ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೈಶು. ನೇತ್ರಾ ಅವರು ಸ್ವಾತಿ ಸಿಸ್ ಗಿಫ್ಟ್ ರಿಟರ್ನ್ ಮಾಡಿದೆ ಅಂತಿದ್ದಾರೆ ನೋಡಿ. ಮಾಡಿದ್ರಂತೆ ನೇತ್ರಾ ಅವರು ನೋಡಿ. ರಾಧಾ ಸಿಸ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಸಿಸ್ ಅಂತಿದ್ದಾರೆ ಅರ್ಚನಾ ಅವರು. ರಾಧಮ್ಮ ಪ್ಲೀಸ್ ಗಿಫ್ಟ್ ರಿಟರ್ನ್ ಅರ್ಚನಾ ಸಿಸ್. ರಾಧಮ್ಮ ಪ್ಲೀಸ್ ಗಿಫ್ಟ್ ರಿಟರ್ನ್ ಅರ್ಚನಾ ಸಿಸ್. ಡನ್, ಗಿಫ್ಟ್ ಡನ್. ಮಲಯಾಳಿ ಬರೋದಿಲ್ಲ ಅಲ್ವಾ, ಅದೇ ಒಂದು ಪ್ರಾಬ್ಲಮ್. ಕಮೆಂಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಕಮೆಂಟ್ ಹಾಕಿ. ಜನರಲ್ ನಾಲೆಜ್ ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅವರಿಗೆ ಕಮೆಂಟ್ ಹಾಕಿ. ವೈಶು ಇದೆಯಾ ಹಾಕು. ನಿಮ್ಮ ಅಡುಗೆ ಸಖಿ ಅವರು ಬಂದರು. ಆಯ್ ಸಿಸ್, ಆಯ್ ವೆಲ್ಕಮ್ ಸಿಸ್. ನಿಮಗೆ ಊಟ ಆಯ್ತಾ ಸಿಸ್? ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕನ್ನು ಕೊಡಿ. ಸ್ವಾತಿ ಸಿಸ್ ಕೊಟ್ಟಿದ್ದೀನಿ ಅಂತಿದ್ದಾರೆ ನೋಡಿ. ಸ್ವಾತಿ ಸಿಸ್ ಕೊಟ್ಟಿದ್ದಾರಂತೆ. ಮೂನ್ಲೈಟ್ ಅವರು ಲೈಕ್ ಡನ್ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು ಬಂದರು ನೋಡಿ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸ್ವಾತಿ ಅವರು ಓಕೆ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಊಟ ಆಯ್ತಾ ಸಿಸ್? ಇಲ್ಲ ಸಿಸ್, ಇವತ್ತು ಊಟ ಮಾಡಿಲ್ಲ. ತುಂಬ ಸೆಕೆ, ನೀರು ಕುಡಿದು ಅದೇ ನಂದು ಹೊಟ್ಟೆ ತುಂಬೋಯ್ತು. ತುಂಬ ಅಂದರೆ ತುಂಬಾ ಸೆಕೆ. ಏನು ಮಾಡಲಿದ್ರೂ ಸೆಕೆ ಕಮ್ಮಿ ಆಗಲ್ಲ ಇಲ್ಲಿ. ತುಂಬ ಅಂದರೆ ತುಂಬ ಸೆಕೆ ಉಂಟು ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ವಲ್ಪ ಮೆಸೇಜ್ ಮೇಲೆ ಮಾಡ್ತೀನಿ, ಮೇಲೆ ಹೋಯ್ತು. ರಾಧಮ್ಮ ಗಿಫ್ಟ್ ಇಸ್ತಾನು. ಗಿಫ್ಟ್ ಕೊಟ್ರಂತೇನಾ ರಾಧಮ್ಮ? ನೋಡಿ ಅರ್ಚನಾ ಅವರೇ. ರಾಧಮ್ಮ ಗಾರು ಪ್ಲೀಸ್ ರಿಟರ್ನ್ ಗಿಫ್ಟ್ ಕೊಡಿ. ರಾಧಮ್ಮ ಗಾರು ಪ್ಲೀಸ್ ರಿಟರ್ನ್. ಮೂನ್ ಲೈಟ್ ಮೇಘನಾ ಪ್ಲೀಸ್ ರಿಟರ್ನ್ ಕೀಜಿಯೇ. ಮೂನ್ ಲೈಟ್ ಮೇಘನಾ ಸಿಸ್ಗೆ ಬೆಸ್ಟ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿ. ಬೆಸ್ಟ್ ಅವರೇ ನೋಡಿ. ನೇತ್ರ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ನೀವು ರಿಟರ್ನ್ ಮಾಡಿ. ಫಸ್ಟ್ ಅಂತ ಬೆಸ್ಟ್ ಅವರಿಗೆ ಗಿಫ್ಟ್ ಕೊಟ್ಟದ್ದು ಎಲ್ಲರೂ. ಇಲ್ಲಾಂದರೆ ಬೆಸ್ಟೇ ಕನೆಕ್ಟ್ ಆಗ್ತಿದ್ದಾರೆ. ಇವರು ಗಿಫ್ಟ್ ಕೊಟ್ಟು ಫಸ್ಟ್ ಬರ್ತಾರೆ. ಬೆಸ್ಟ್ ಅವರು ಎಲ್ಲಿದ್ದೀರಿ? ಬನ್ನಿ. ಬೆಸ್ಟು ಕೂಡ ಬೆಸ್ಟ್ ಹಾಯ್ ಕೊಡು ಬೆಸ್ಟು. ಅವರು ಹೋದ್ರಂತ ಬೆಸ್ಟ್ ಅವರೇ. ಬೆಸ್ಟ್ ಎಲ್ಲಿ ಹೋಗಿದ್ಯಾ? ಬಾ ಬೆಸ್ಟ್ ತಮ್ಮ. ನೋಡಿ ಎಷ್ಟು ಮೆಸೇಜ್ ಮೇಲೆ ಹೋಯ್ತು ನೋಡಿ. ಎಲ್ಲ ಸ್ಟ್ರಕ್ ಆಗಿತ್ತು, ಯಾಕಂತ ಗೊತ್ತಿಲ್ಲ. ಅದೇ ಓದಿಲ್ಲ ಅಲ್ವಾ. ಮೂನ್ ನೈಟ್ 340 ಎಲ್ಲ ಸ್ಟ್ರಕ್ ಆಗಿತ್ತು. ಸಾರಿ ಆಯಿತಾ. ಸ್ಟ್ರಕ್ ಆಗುತ್ತೆ, ಏನಂತ ಗೊತ್ತಿಲ್ಲ. ರವಳಿಸ್ತಾನು ಅವರು ಮಾಡ್ತಾರಂತೆ ನೋಡಿ. ರಾಧಮ್ಮ ಮಾಡಿದ್ರಂತೆ ನೋಡಿ. ಚೆಕ್ ಮಾಡಿ, ಅವರು ಎಂತ ಬರ್ದಿದ್ದಾರೆ ಚೆಕ್ ಮಾಡಿ. ಅಕ್ಕ ನೇಪಾಲ್ ರಿಟರ್ನ್ ಗಿಫ್ಟ್ ಕೊಡಲಿಲ್ಲ. ನೀವು ಕಮೆಂಟ್ ಹಾಕಿಲ್ಲಂತೆ ನೇಪಾಲ್ ಅವರಿಗೆ ನೋಡಿ. ಯಾವ ಅವ್ರದ್ದು ವಿಡಿಯೋದು ಅರ್ಥನೂ ಆಗಲ್ಲ ನನಗೆ. ನೋಡ್ತೀನಿ ದಿನಾ ನೇಪಾಲ್ ಅವ್ರದ್ದು ಒಂದು ವಿಡಿಯೋ, ಆದರೆ ನನಗೆ ವಿಡಿಯೋ ಅರ್ಥ ಆಗಲ್ಲ ಅಷ್ಟೇ. ನೋಡಿ ಬರ್ತೀನಿ ಅಷ್ಟೇ. ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬರ್ತೀನಿ. ಏಜಸ್ ಅವರು ಬ್ಲಾಗ್ ಗಿಫ್ಟ್ ಡನ್ ಅಂತೆ. ಏಜಸ್ ಬ್ಲಾಗ್ ಗಿಫ್ಟ್ ಡನ್ ಅಂತೆ. ದುರ್ಗಾಲಕ್ಷ್ಮಿ ಅವರೇ ಪ್ಲೀಸ್ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಕೊಡಿ. ವಶು ಸಿಸ್ ಗಿಫ್ಟ್ ಕೊಡಿ, ಕೊಟ್ಟು ಬಂದೆ ಅಂತಿದ್ದಾರೆ. ವೀಣಾ ಅವರು ಪಿನ್ ಐ ಡಿ ಗಿಫ್ಟ್ ಕೊಡು ಅಂತಿದ್ದಾರೆ. ಪಿನ್ ಐ ಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವನು ಅಂತಿದ್ದಾರೆ. ಅರ್ಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ವೈಶು ಅವರು 2 ಕಮೆಂಟ್ ಹಾಕಿದ್ದೀನಿ. जनरल नॉलेज भैया आपको 2 कमेंट टर्न हो गए. प्लीज़ वैशु दीदी को गिफ्ट रिटर्न कीजिए. राधम्मा ಆರಾಮಿಂದ್ ರವಳಿ ಅವ್ರು ಕೊಟ್ಟಿದ್ದಾರಂತೆ ನೋಡಿ. ಸೂಪರ್ ಸಪೋರ್ಟ್. ಕಮೆಂಟ್ ಹಾಕಬೇಕಂತೆ ನೋಡಿ. ಕಮೆಂಟ್ ಕೊಟ್ಟಿಲ್ಲಂತೆ ರಾಧಮ್ಮ ಅವರಿಗೆ ನೋಡಿ. ಕಮೆಂಟ್ ಹಾಕಿ. ಕಮೆಂಟ್ ರವಳಿ ಅಂದರೆ ಕಮೆಂಟ್ ಹಾಕಿ ಅಂತ. ಸೂಪರ್. ಯಾವ ವಿಡಿಯೋಕ್ಕೆ ಹಾಕಿದ್ದೀರಿ? ಮೂನ್ ಲೈಟ್ ಅವರೇ ಚೆಕ್ ಮಾಡಿ ಬಂದೆ. ಯಾವ ವಿಡಿಯೋಕ್ಕೆ ಹಾಕಿದ್ದೀರಂತೆ ಮೂನ್ ಲೈಟ್ ಅವರೇ ನೋಡಿ. ಅವರಿಗೆ ಯಾವ ವಿಡಿಯೋಕ್ಕೆ ಹಾಕಿದ್ದೀರಿ ಚೆಕ್ ಮಾಡಿ ಬಂದ್ರಂತೆ ಅವರು. ಮೂನ್ ಲೈಟ್ ಅವರು ದುರ್ಗಾಲಕ್ಷ್ಮಿ ಸಿಸ್ ಗಿಫ್ಟ್ ಕೊಡಿ, ನಾನು ಕೊಡ್ತೀನಿ ಅಂತಿದ್ದಾರೆ. ವೈಶು ಅವರು ಮೂನ್ ಲೈಟ್ ಗಿಫ್ಟ್ ಡನ್ ಚೆಕ್ ಇಟ್ ಅಂತಿದ್ದಾರೆ. ಚೆಕ್ ಮಾಡಿ ಅಂತಿದ್ದಾರೆ. ವೀಣಾ ಅವರು ಪಿನ್ ಐಡಿಗೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ. ನಿಮ್ಮ ಅಡುಗೆ ಸಖಿ ಸಿಸ್ಟರ್ ರಿಟರ್ನ್ ಮಾಡಿದೆ ನೋಡಿ. ನಿಮ್ಮ ಅಡುಗೆ ಸಖಿ ಅವರೇ ನಿಮಗೆ ರಿಟರ್ನ್ ಮಾಡಿದ್ದಾರಂತೆ. ನೇತ್ರ ಅವರು ಜನರಲ್ ನಾಲೆಜ್ ರಿಟರ್ನ್ ಡನ್ ಅಂದಿದ್ದಾರೆ. ವೈಶು ಅವರೇ ಜನರಲ್ ನಾಲೆಜ್ ಕೊಟ್ಟಿದ್ದಾರಂತೆ ನೋಡಿ. ಅರ್ಚನಾ ಸಿಸ್ ಊಟ ಆಯ್ತಾ ಸಿಸ್ ಅಂತಿದ್ದಾರೆ. ಅನಿತಾ ಸಿಸ್ಗೆ ಊಟ ಆಯ್ತಾ ಅಂತಿದ್ದಾರೆ. ಯಾರು ಅನಿತಾ ಸಿಸ್ ಇಲ್ಲಿ? ರಮ್ಯಾ ಜಯಂತ್ ಅವರು ಬಂದರು. ಹಾಯ್ ಸಿಸ್, ಹಾಯ್ ವೆಲ್ಕಮ್ ಸಿಸ್. ಒಂದು ಲೈಕ್ ಕೊಡದಿದ್ದರೆ ಒಂದು ಲೈಕನ್ನು ಕೊಟ್ಟು ಬನ್ನಿ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ನಿಮಗೆ ವೆಲ್ಕಮ್.
ಒಂದು ಲೈಕ್ ಕೊಟ್ಟು, ಇಲ್ಲಾಂದರೆ ಒಂದು ಲೈಕನ್ನು ಕೊಡಿ ಸೀಸ್. ಬನ್ನಿ, ಹೋಗಿ ಹೋಗಿ ಅಂತ ಹೋಗಬಾರ್ದು, ಲೈಕ್ ಕೊಟ್ಟು ಬನ್ನಿ ಆಯಿತಾ. ಬನ್ನಿ ಬನ್ನಿ. ದುರ್ಗಾಲಕ್ಷ್ಮಿ ಅವರೇ ಕಮೆಂಟ್ ಬಂದಿಲ್ಲ, ದುರ್ಗಾಲಕ್ಷ್ಮಿ ಅವರೇ ಕಮೆಂಟ್ ಬಂದಿಲ್ಲ ನೋಡಿ, ಕೊಡಿ ಕಮೆಂಟ್. ನಮ್ಮದು ರಮ್ಯಾ ಜಯಂತ್ ಅವರು ಯಾವಾಗಲೂ ಲೈಕ್ ಕೊಟ್ಟು ಬರ್ತಾರೆ, ಇವತ್ತೇನು ಲೈಕ್ ಕೊಟ್ಟಿಲ್ಲ, ಬನ್ನಿ ಕೊಡಿ. ಅರ್ಚನಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು ಥ್ಯಾಂಕ್ ಯು. ನೇತ್ರ ಸಿಸ್ ಅಂತಿದ್ದಾರೆ, ಅವನು ಅಂತಿದ್ದಾರೆ ನೋಡಿ. ರಾಧಮ್ಮ ಅವರೇ ನಿಮಗೆ ಗಿಫ್ಟ್ ಬಂತಾ, ನೀವು ಕೊಟ್ಟರ ವಾಪಸ್ಸು? ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಕಮೆಂಟ್ ಬಂದವರಿಗೆ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ, ಕಮೆಂಟ್ ಬಂದವರಿಗೆ ರಿಟರ್ನ್ ಮಾಡ್ತಾರಂತೆ ನೋಡಿ. ಏಜಸ್ ಅವರು ನೋಡಿ, ಪಿನ್ ಐ ಡಿ ಇಲ್ಲಾಂದರೆ ಯಾವ ವಿಡಿಯೋಗೆ ಕಮೆಂಟ್ ಹಾಕಿದ್ದೀರಿ ಅಂತ ಹೇಳಿ. ಒಮ್ಮೊಮ್ಮೆ ಕಮೆಂಟ್ ಶೋ ಆಗ್ತಾ ಇಲ್ಲ, ನನಗೂ ಹಾಗೆ ಆಗಿದೆ, ಆಗ್ತಾ ಇಲ್ಲ ಈಗ, ಹೆಚ್ಚು ಟೈಮ್ ಆಗ್ತಾ ಇಲ್ಲ ಈಗ. ಮೋಹನ್ ಅವರು ಬಂದರು, ಮೋಹನ್ ಅವರ ಪಿನ್ ಐ ಡಿಗೆ ಗಿಫ್ಟ್ ಕೊಡಿ ವೀನಾ ಅಂತಿದ್ದಾರೆ. ಮೋಹನ್ ಅವರೇ ಪ್ಲೀಸ್ ಒಂದು ಲೈಕನ್ನು ಕೊಡಿ ನನಗೆ. ಹಾಗೆ ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕನ್ನು ಕೊಡಿ. ಓಕೆ ಬಾಯ್ ಬಾಯ್, ಗುಡ್ ನೈಟ್ ಸೀಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಅವರೇ, ಇಷ್ಟರವರೆಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ನಿಮಗೆ. ನಿಮಗೂ ಕೂಡ ನನ್ನ ಕಡೆಯಿಂದ ಸಪೋರ್ಟ್ ಸಿಗುತ್ತೆ, 100% ಸಿಗುತ್ತೆ. ಓಕೆ ಥ್ಯಾಂಕ್ ಯು ಸೋ ಮಚ್, ಗುಡ್ ನೈಟ್ ನಿಮಗೆ. ವೀಣಾ ಅಕ್ಕ ಅಂದಿದ್ದಾರೆ. ವೈಶು ಪ್ರೀತಿ ಕುಮಾರ್ ಬಂದರು, ಹಾಯ್ ಸೀಸ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಒಂದು ಲೈಕೇ ಕೊಡೋದಿಲ್ಲ ನನಗೆ, ಯಾಕೆ ಕೊಡೋದಿಲ್ಲ? ನಾನು ಏನಾದರೂ ನಿಮಗೆ ಬೈದಿದ್ದೀನಾ? ಇಲ್ಲಲ್ವಾ? ಪ್ರೀತಿ ಸೀಸ್ ಬಂದರು. ಪ್ರೀತಿ ಸೀಸ್ ಹಾಯ್, ವೆಲ್ಕಮ್ ವೆಲ್ಕಮ್. ಒಂದು ಲೈಕು ಕೊಡಿ ಪ್ರೀತಿ ಸೀಸ್. ಮೋಹನ್ ಅವರೇ ಪ್ಲೀಸ್ ಒಂದು ಲೈಕನ್ನು ಕೊಡಿ. ಹಾಗೆ ಒಂದು ನಮ್ಮದು ಯಾರು ರಮ್ಯಾ ಜಯಂತ್ ಅವರು ಬಂದರು, ಅವರು ಕೂಡ ಒಂದು ಲೈಕನ್ನು ಕೊಡಿ ಆಯಿತಾ. ವಿಡಿಯೋ ಸಿಸ್ ಅಂತಿದ್ದಾರೆ. ಅದೆಂತ ಫೋಟೋ ಮೂನ್ ಲೈಟ್ ಅವರೇ, ನನಗೆ ಕಾಣುವುದಿಲ್ಲ. ನೇತ್ರ ಅವರು ನಿಮ್ಮ ಅಡುಗೆ ಸಖಿ ಸಿಸ್ಟರ್ ಕಮೆಂಟ್ ಹಾಕಿದ್ದೀರಾ ಅಂತಿದ್ದಾರೆ ನೋಡಿ. ನಿಮ್ಮ ಅಡುಗೆ ಸಖಿ ಅವರೇ ನೀವು ಕಮೆಂಟ್ ಹಾಕಿದ್ದಾರೆ, ಅವರು 100% ಆಗ್ತಾರೆ ಅಂತ ನಂಬಿಕೆ ಇದೆ ನನಗೆ. ನೇತ್ರ ಅವರೇ ಅವ್ರದ್ದು 100% ಆಗ್ತಾರೆ, ಆದರೂ ಸ್ವಲ್ಪ ಚೆಕ್ ಮಾಡಿ. ನಿಮ್ಮ ಅಡುಗೆ ಸಖಿ ಅವರೇ ನೀವು ಕಮೆಂಟ್ ಹಾಕಿದ್ದೀರಾ ನೋಡಿ ನೇತ್ರ ಅವರಿಗೆ. ಪ್ರೀತಿ ಕುಮಾರ್ ಸಿಸ್ ಅಂತಿದ್ದಾರೆ. ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ ಪ್ರೀತಿ ಕುಮಾರ್ ಅವರು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ವೈಶು ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ರಾಧಮ್ಮ ಅವರು ಜೆಂಡರ್ ನಾಲೆಜ್ ರಿಟರ್ನ್ ಡನ್ ಅಂತಿದ್ದಾರೆ. ಲೈಕ್ ಅಂತಿದ್ದಾರೆ ನಮ್ಮ ರಾಧಮ್ಮ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಬೆಸ್ಟ್ ಬಂದು ಹೋದ. ಪಿನ್ ಐ ಡಿಗೆ ಗಿಫ್ಟ್ ಡನ್ ಅಂತ ಮಾಡಿ ಅಂತಿದ್ದಾರೆ. ಪಿನ್ ಐ ಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನಿಮ್ಮ ಅಡುಗೆ ಸಖಿ ಥ್ಯಾಂಕ್ ಯು ಅಂತಿದ್ದಾರೆ. ಮೂನ್ ಲೈಟ್ ಅವರು ರಾಧಮ್ಮ ಗಾರು ಗಿಫ್ಟ್ ಕೊಡಿ ಅಂತಿದ್ದಾರೆ. ಬೆಸ್ಟ್ ಅವರು ನೇತ್ರ ಬ್ಲಾಗ್ಸ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಬೆಸ್ಟ್ ಬಂದರು, ಬೆಸ್ಟ್ ಈಗ ಬಂದರು ನೋಡಿ. ಮೂನ್ ಲೈಟ್ ಅವರೇ ಇನ್ನೊಂದು ಕಮೆಂಟ್ ಹಾಕಿ. ಮೂನ್ ಲೈಟ್ ಅವರೇ ಇನ್ನೊಂದು ಕಮೆಂಟ್ ಹಾಕಿ. ರೀಸೆಂಟ್ ವಿಡಿಯೋಗೆ ಹಾಕಿ, ಇನ್ನೇ ಹಾಕಿದ್ದು ವಿಡಿಯೋಗೆ ಹಾಕಿ ಅವರಿಗೆ. ನಮಸ್ಕಾರ ಅಂತಿದ್ದಾರೆ ಮೋಹನ್ ಅವರು. ನಮಸ್ಕಾರ ಮೋಹನ್ ಅವರೇ, ಪ್ಲೀಸ್ ನೀವು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾರ್ಟ್ ಕೊಟ್ಟಿದ್ದಾರೆ ವೈಶು ಅವರು. ಮೋಹನ್ ಅವರೇ ನಗಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ನೇತ್ರ ಬ್ಲಾಗ್ಸ್ ಗಿಫ್ಟ್ 116 ಗಿಫ್ಟ್ ಡನ್ ಅಂತಿದ್ದಾರೆ. ಮೋಹನ್ ಅವ್ರಲ್ಲ ಗಿಫ್ಟ್ ಲೈಕ್ ಕೊಡಲ್ಲ ನನಗೆ, ಅದೇ ಗೊತ್ತಾಯ್ತು ನನಗೆ. ಕಮೆಂಟ್ ರವಲಿ ಕಮೆಂಟ್ ಹಾಕಿ. ರಾಧಮ್ಮ ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿದ್ದೀರಿ ಕಮೆಂಟ್ ಹಾಕಿ. ಪಾಪ ಅವರಿಗೆ ಪಾಪ ಕನ್ನಡ ಬರೋದಿಲ್ಲ, ನೀವು ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಅವರಿಗೆ ಕೊಡುವಾಗ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಂಥದು ವೀಣಾ ಅವರೇ, ಮೀನಾ ಅವರು ವೈಶು ಸೂಪರ್ ಸಪೋರ್ಟ್. ಗಿಫ್ಟ್ ಕೊಡುವಾಗ ಕಮೆಂಟ್ ಹಾಕ್ಲಿಕ್ಕೆ ಹೇಳಿ. ಗಿಫ್ಟ್ ಕೊಡುವಾಗ ಕಮೆಂಟ್ ಹಾಕಲೇಬೇಕು, ಅದು ರೂಲ್ಸು. ಕಮೆಂಟ್ ಲೈಕ್ ಎಲ್ಲ ಕೊಟ್ಟು ಬರಬೇಕು, ವಿಡಿಯೋ ಸ್ವಲ್ಪ ನೋಡಿ ಬರಬೇಕು. 4 ಸಬ್ ಅಂತಿದ್ದಾರೆ. ಜನರಲ್ ನಾಲೆಜ್ ಅವರು. ವೈಶು ಅವರು ಆಯ್. ಸೌಮ್ಯ ಚಿಟ್ಟಿ ಅವರು ಬಂದರು. ಆಯ್ ಸಿಸ್ಟರ್ ಆಯ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಲೈಕ್ ಮೇಲೆ ಹೋಗ್ತಾನೆ ಇಲ್ಲ. ಆದರೆ ನನಗೆ ಇವಾಗ ಎಷ್ಟು ಗೊತ್ತಾ, 30ಕ್ಕಿಂತ ಮೇಲೆ ಹೋಗಬೇಕಿತ್ತು ಲೈಕು, ಆದರೆ ಬಂದೇ ಇಲ್ಲ ನನ್ನ ಲೈಕ್. ಸೌಮ್ಯ ಚಿಟ್ಟಿ ಅವರು ಕೊಟ್ಟರು, ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ವೈ ಪಿ ಅವರು ಬಂದರು, ಸೂಪರ್ ಅಂತಿದ್ದಾರೆ. ಆಲ್ ಇನ್ ಒನ್ ವೈ ಪಿ ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ವೆಲ್ಕಮ್ ನಿಮಗೆ. ಸೌಮ್ಯ ಸಿಟಿ ಅವರೇ ವೆಲ್ಕಮ್. ಆಲ್ ಇನ್ ಒನ್ ಅವರೇ, ವೈ ಪಿ ಅವರೇ ವೆಲ್ಕಮ್. ನೇತ್ರ ಬ್ಲಾಗ್ಸ್ ಗಿಫ್ಟ್ ಪ್ಲೀಸ್ ಡನ್ ಅಂತಿದ್ದಾರೆ. ಡನ್, ಹೌದು ಅವ್ರಾಗ ಕೊಟ್ಟರು ನಿಮಗೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ ವೈ ಪಿ ಅವರು. ಅಮೇಝಿಂಗ್ ಮಂಕಿ ವಾಕ್ ಬ್ರೂ, ಇದಕ್ಕೆ ಕೊಡ್ತೀನಿ ಗಿಫ್ಟ್ ಅಂತಿದ್ದಾರೆ ಮೂನ್ ಲೈಟ್ ಅವರು. ಅಮೇಝಿಂಗ್
ಮಂಕಿ ವಾಕ್ ಬ್ರೂ ಇದಕ್ಕೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ ನೋಡಿ. ಮೂನ್ ಲೈಟ್ ಅವರೇ, ಇವರು ಏಜಸ್ ಅವರಿಗೆ ಒಂದು ಕಮೆಂಟ್ ಹಾಕಿ ಸೂಪರ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ ವೈ ಪಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್. ಆಲ್ ಇನ್ ಒನ್ ವೈ ಪಿ ಅವರೇ ಲೈಕ್ ಡನ್ ಅಂದಿದ್ದಾರೆ. ಸೌಮ್ಯ ಚಿಟ್ಟಿ ಅವರು ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಸೌಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಏಜಸ್ ಅವರು ದುರ್ಗಾಲಕ್ಷ್ಮಿ ಅವರದು ಗಿಫ್ಟ್ ಬಂದಿಲ್ಲ, ಕಮೆಂಟ್ ಬಂದಿಲ್ಲ. ದುರ್ಗಾಲಕ್ಷ್ಮಿ ಅವರೇ ನಿಮ್ಮದು ಗಿಫ್ಟ್ ಬಂದಿಲ್ಲ ಅಂತ ಕಮೆಂಟ್ ಬಂದಿಲ್ಲ. ಕೊಡಿ ರಿಟರ್ನ್ ಕೊಡಿ. ಅವರು ಇದ್ದಾರಾ? ಸೌಮ್ಯ ಚಿಟ್ಟಿ ಅವರು ಊಟ ಆಯ್ತಾ ಸಿಸ್ಟರ್? ಇಲ್ಲ ಆಗಿಲ್ಲ ಸಿಸ್, ತುಂಬಾ ಸೆಕೆ ಇತ್ತು, ತುಂಬ ನೀರು ಕುಡ್ದೆ, ಹಸಿವಾಗ್ತಿಲ್ಲ. ವೈಶು ಸೂಪರ್ ಅಂತಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲದೆ ಬೆಸ್ಟ್. ಅವರು ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ನೋಡಿ, ಗಿಫ್ಟ್ ಬೇಕಾದವರು ಸಂಪರ್ಕ ಮಾಡಿ. ಆಲ್ ಇನ್ ಒನ್ ವೈಟಿ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಆಲ್ ಇನ್ ಒನ್ ವೈಫಿ ಅವರೇ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತಾರಂತೆ. ಮೂನ್ ಲೈಟ್ ಅವರು ನೋಡಿ, ನಿಮ್ಮ ಅಡುಗೆ ಸಖಿ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಸಿಸ್ಟರ್ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರೇ ಒಂದು ಕಮೆಂಟ್ ಹಾಕಿ. ಇದು ಯಾರು? ಪೂರ್ವಿ ಅವರು ಬಂದರು. ಐ ಸಿಸ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಬಂದಿದ್ದು ಗೊತ್ತಾಗಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಅವರು ನೇತ್ರ ಸಿಸ್ ದೋಸೆ ಪಡ್ಡು ವಿಡಿಯೋಗೆ ಕಮೆಂಟ್ ಮಾಡಿದ್ದೀನಿ. ದೋಸೆ ಪಡ್ಡು ವಿಡಿಯೋಗೆ ಕಮೆಂಟ್ ಹಾಕಿದ್ದಾರಂತೆ. ನೋಡಿ, ಚೆಕ್ ಮಾಡಿ. ಇವಾಗಿಲ್ಲ ಲೈಕ್ ಅರಿನಾ ಕೊಡಿ ಬೇಗ, ನನಗೆ ಲೈಕ್ ನೋಡಿದರೆ ಖುಷಿ ಆಗ್ತದೆ. ಪಿನ್ ಐ ಡಿ ಗಿಫ್ಟ್ ಕೊಡಿ, ಪಿನ್ ಐ ಡಿಗೆ ಗಿಫ್ಟ್ ಕೊಡಿ. ನೋಡಿ, ಪಿನ್ ಐ ಡಿಗೆ ಯಾರಿಗೆಲ್ಲ ಸಪೋರ್ಟ್ ಆಗಿ ಕನೆಕ್ಟ್ ಆಗಿಲ್ಲ ಆಗಿ. ವೈಶು ಸೂಪರ್ ಸಪೋರ್ಟು ನೀವು ನನಗೆ ಕೊಡಲ್ಲ ಅಂತ ಗೊತ್ತು. ವೀಣಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮೂನ್ ಲೈಟ್ ಅವರು ಸೌಮ್ಯ ಚಿಟ್ಟಿ ಬ್ಲಾಗ್ಸ್ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ಮೋಹನ್ ಅವರು ಸೂಪರ್ ಸಪೋರ್ಟ್ ನಾನು ಕೊಡ್ತೀನಿ ಸಿಸ್, ಕೊಡಿ. ಮೂನ್ ಲೈಟ್ ಅವರು ಮೇಘ ನಾನು ಕೊಡ್ತೀನಿ ಅಂತಿದ್ದಾರೆ. ನೋಡಿ, ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪೂರ್ವಿ ಅವರು 26 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಪೂರ್ವಿ ಅವರೇ, ನಿಮಗೆ ಬ್ಲೂ ಕೊಟ್ಟಿದ್ದೀನಿ ನೋಡಿ. ಮೋಹನ್ ಅವರು ಆಯ್ ವೀಣಾ ಅಂತಿದ್ದಾರೆ. ಸೋಮಶೇಖರ್ ಅವರು ಬಂದರು. ಆಯ್ ಸೋಮಶೇಖರ್ ಬ್ರದರ್. ವೈಶು ಊಟ ಆಯ್ತಾ? ಏನು ಊಟ ಸಿಸ್ಟರ್ ಅಂತಿದ್ದಾರೆ. ನೋಡಿ, ದುರ್ಗಾ ಅವರೇ, ದುರ್ಗಾಲಕ್ಷ್ಮಿ ಅವರೇ, ಏಜಸ್ ಅವರಿಗೆ ಗಿಫ್ಟ್ ಬಂದಿಲ್ಲ ಅಂತೆ, ಪ್ಲೀಸ್ ಚೆಕ್ ಮಾಡಿ ಅವರಿಗೆ ರಿಟರ್ನ್ ಕೊಡಿ. 349 ಮೂನ್ ಲೈಟ್ ಡನ್ ಅಂತಿದ್ದಾರೆ. ನೋಡಿ, ದುರ್ಗಾ ಅವರೇ ನಿಮ್ಮ ಗಿಫ್ಟ್ ಬಂದಿಲ್ಲ ಅಂತ ಏಜಸ್ ಅವರಿಗೆ. ನಿಮ್ಮ ಅಡುಗೆ ಸಖಿ ಸೂಪರ್ ಅಂತಿದ್ದಾರೆ. ನೇತ್ರ ಅವರು ನಿಮ್ಮ ಅಡುಗೆ ಸಖಿ ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ದಾರೆ. ನೋಡಿ, ಹೌದು, ನಿಮ್ಮ ಅಡುಗೆ ಸಖಿಯವರು ಯಾವಾಗಲೂ ಕೊಡ್ತಾರೆ ಅನ್ನುವ ನಂಬಿಕೆ ನನಗಿದೆ. ಅವರ ಲೈವ್ಗೆ ಜಾಯಿನ್ ಆಗಿ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನೇತ್ರ ಅವರೇ 10 o'clock ಅಲ್ವಾ ನಿಮ್ಮ ಅಡುಗೆ ಸಖಿಯವರೇ? ನಿಮ್ಮದು ಮಾರ್ನಿಂಗ್ ತುಂಬ ಸಪೋರ್ಟ್ ಮಾಡ್ತಾರೆ ಅವರು. ಅವರ ಲೈವ್ಗೂ ಕೂಡ ಜಾಯಿನ್ ಆಗಿ. ನೇತ್ರ ಬ್ಲಾಗ್ ಗಿಫ್ಟ್ 116 ಡನ್ ಅಂತಿದ್ದಾರೆ. ನೋಡಿ, ಆಲ್ ಇನ್ ಒನ್ ಅವರು ಮೂನ್ ಲೈಟ್ ರಿಟರ್ನ್ ಕೊಟ್ಟೆ ನೋಡಿ ಅಂತಿದ್ದಾರೆ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಅಲ್ಲಿದೆ. ಪೂರ್ವ ಅವರ ಬ್ಲೂ ಕೊಟ್ಟೆ ಸಿಸ್, ನಾನು ತುಂಬ ದೂರ ಇದ್ದೀನಿ. ಹಾಗೆ ಸೋಮಾ ಸರ್ ಆಯಿತು, ನಿಮ್ದಾಯ್ತಾ ಅಂತಿದ್ದಾರೆ. ನೋಡಿ, ಜನರಲ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸ್ವಲ್ಪ ಮೇಲೆ ಮಾಡ್ತೀನಿ ಆಯಿತಾ, ಇಲ್ಲಾಂದರೆ ಮೆಸೇಜ್ ಫುಲ್ಲು ಸ್ಟ್ರಕ್ ಆಯಿತು. ದೇವಾ ಏನಾಯ್ತಾ ಸ್ಟ್ರಕ್. ಯಾರು ಬಂದಿದ್ದಂತಲೇ ಗೊತ್ತಾಗಲ್ಲ ನನಗೆ. ಸೌಮ್ಯ ಚಿಟ್ಟಿ ಅವರು ಆಲ್ ಇನ್ ಒನ್ ಫ್ರೆಂಡ್ಸ್ ಕಮ್ ಟು ಮೈ ಹೋಮ್ ಅಂತಿದ್ದಾರೆ. ನೋಡಿ, ಮೆಸೇಜ್ ಮೇಲೆ ಹೋಯ್ತಾಯ್ತಾ. ಲೈಕ್ ಡನ್ ಅಂತಿದ್ದಾರೆ. ನಮ್ಮ ಶೋಭಾ ಮುಕುಂದ್ ಅವರು ಬಂದರು. ನೋಡಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸೌಮ್ಯ ಚಿಟ್ಟಿ ಅವರು ಆಲ್ ನ್ಯೂ ಫ್ರೆಂಡ್ಸ್ ಕಮ್ ಟು ಮೈ ಹೋಮ್ ಅಂತಿದ್ದಾರೆ. ನೋಡಿ, ಆಲ್ ಇನ್ ಒನ್ ಕಮ್ ಟು ಮೈ ಹೋಮ್ ಅಂತಿದ್ದಾರೆ. ಮೂನ್ ಲೈಟ್ ಅವರು ಸೌಮ್ಯ ಚಿಟ್ಟಿ ಬ್ಲಾಗ್ಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ನಿಶಾಲ್ ಪಾಟೀಲ್ ದೀದಿ ಅವರು ಬಂದರು. ಹಾಯ್ ಬೇಟಾ ವೀಣಾ ಆರಾಧ್ಯ 19 ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ವೀಣಾ ಆರಾಧ್ಯ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ. ನೋಡಿ, ನಿಶಾಲ್ ಪಾಟೀಲ್ ಅವರು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಸೌಮ್ಯ ಚಿಟ್ಟಿ ಸಿಸ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸೌಮ್ಯ ಸಿಸ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ವೈಶು ಅವರು ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ. ನೇತ್ರ ಬ್ಲಾಗ್ಸ್ ಆಲ್ ಇನ್ ಒನ್ ವೈಪಿ ಗಿಫ್ಟ್ ರಿಟರ್ನ್ ಮಾಡಿದೆ ನೋಡಿ ಅಂತಿದ್ದಾರೆ. ರಾಧಮ್ಮ ಅವರು ಶ್ರೀರಾಮ್ ಅಂತಿದ್ದಾರೆ. ನೋಡಿ, ರಾಧಮ್ಮ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಾಧಮ್ಮ ಅವರು ಇದ್ದಾರೆ. ಅವರಿಗೆ ಪಾಪ ಕನ್ನಡ ಬರುವುದಿಲ್ಲ, ಅವರು ತೆಲುಗಿನವರು. ಅವರಿಗೆ ಕನೆಕ್ಟ್ ಆಗಿ ಅವರು ರಿಟರ್ನ್ ಕೊಡ್ತಾರೆ. ನಿಮ್ಮ ಅಡುಗೆ ಸಖಿ ಸೂಪರ್ ಅಂತಿದ್ದಾರೆ. ಏಜಸ್ ಅವರು ಯಾವ
ವಿಡಿಯೋಕ್ಕೂ ಕಮೆಂಟ್ ಬಂದಿಲ್ಲ, ಯಾವ ವಿಡಿಯೋಕ್ಕೂ ಕಮೆಂಟ್ ಬಂದಿಲ್ಲ ಅಂತೆ ಮೂನ್ ಲೈಟ್ ಅವರೇ. ಪ್ಲೀಸ್ 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 ಒಂದು ಕಮೆಂಟ್ ಹಾಕಿ ಏಜಸ್ ಅವರಿಗೆ ಪ್ಲೀಸ್. ದುರ್ಗಾಲಕ್ಷ್ಮಿ ಅವರೇ, ಏಜಸ್ ಅವರಿಗೆ ಅವರಿಗೆ ಗಿಫ್ಟ್ ಬಂದಿಲ್ಲ ಅಂತೆ, ಪ್ಲೀಸ್ ಅವರಿಗೆ ಕೊಡಿ. ರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಮ್. ಸಪೋರ್ಟ್ ಅಲ್ಲಿದ್ದಾರೆ ಸೌಮ್ಯ ಶೆಟ್ಟಿ ಅವರು, ವೀಣಾ ಅವರು, ಓಕೆ. ನಿಶಾಲ್ ಅಂತಿದ್ದಾರೆ. ಸೌಮ್ಯ ಶೆಟ್ಟಿ ಅವರು, ಆಲ್ ನ್ಯೂ ಫ್ರೆಂಡ್ಸ್ ಕಮ್ ಟು ಮೈ ಹೋಮ್ ಅಂತಿದ್ದಾರೆ ನೋಡಿ. ಮೂನ್ ಲೈಟ್ ಅವರು, ನಿಶಾಲ್ ಪಾಟೀಲ್ ಪ್ಲೀಸ್ ರಿಟರ್ನ್ ಗಿಫ್ಟ್ ಕೊಡಿ. ನಿಶಾಲ್ ಪಾಟೀಲ್ ಪ್ಲೀಸ್ गिफ्ट डन हो गया. मून लाइट मेघना प्लीज़ रिटर्न कीजिए. निशाल पाटिल दीदी. ರಾಧಮ್ಮ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಓಕೆ. ನೇತ್ರ ಥ್ಯಾಂಕ್ ಯು ಅಂತಿದ್ದಾರೆ. ಅಲ್ಲಿನ ರಂಗನಾಯಕ ಅವರು ಬಂದರು. ವೀಣಾ ಹಾಯ್ ಅಂತಿದ್ದಾರೆ. ಮೇಘನ ರಿಟರ್ನ್ ಮಾಡಿದ್ದೇನೆ ಅಂತಿದ್ದಾರೆ. ಶೋಭಾ ಮುಕುಂದ್ ಅವರು, ರಾಧಮ್ಮ ಅವರು ಲೈಕ್ ಅಂತಿದ್ದಾರೆ ನೋಡಿ. ರಾಧಮ್ಮ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಮೇಘನಾ ಸಪೋರ್ಟ್ ಅಂದಿದ್ದಾರೆ. ವೀಣಾ ಎಲ್ಲರೂ ಬೆಸ್ಟ್ ಪ್ರೆಸರ್ ಹಾಕಿ. ಬೆಸ್ಟ್ ನನ್ನ ತಮ್ಮ, ಯಾರು ಪ್ರೆಸರ್ ಹಾಕಬೇಡಿ, ಬೆಸ್ಟ್ ನನ್ನ ತಮ್ಮ. ಕಮೆಂಟ್ ಮಾಡಿದವರಿಗೆಲ್ಲ ಗಿಫ್ಟ್, ಕಮೆಂಟ್ ಮಾಡದವರೇ ಅವರ ಗಿಫ್ಟ್ ವೇಸ್ಟ್ ಅಂತಿದ್ದಾರೆ ನೋಡಿ. ಹೌದು, ಕಮೆಂಟ್ ಮಾಡಿದರೆ ಗಿಫ್ಟ್ ವೇಸ್ಟ್ ಆಗುತ್ತೆ, ನಿಮಗೂ ಕೂಡ ಲೆಸ್ ಆಗುತ್ತೆ, ಅವ್ರಿಗೂ ಲೆಸ್ ಆಗುತ್ತೆ ನೋಡಿ. ಅಲ್ಲಿ ತಲೆಯಲ್ಲಿ ಇಟ್ಕೊಳ್ಳಿ, ಕೊಡಿ. ನಾನು ಒಂದೊಂದು ಸರಿ ಅಲ್ಲ, ನಾನು 4 ಸಲ ಅಂತಿದ್ದೀನಿ ನೋಡಿ. ಕೊಡಿ ಅವರಿಗೆಲ್ಲ, ಕಮೆಂಟ್ ಹಾಕಿ ಎಲ್ಲರೂ. ರಮ್ಯಾ ಸೌಮ್ಯ ರಿಟರ್ನ್ ಗಿಫ್ಟ್ ಕೊಡಿ. ಸೌಮ್ಯ ಅವರೇ ನೋಡಿ. ವೈಶು ಅವರಿಗೆ ರಿಟರ್ನ್ ಗಿಫ್ಟ್ ಕೊಡಿ. ಭವ್ಯಸ್ ಕಿಚನ್ ಅವರು ಬಂದರು. ಹಾಯ್ ಭವ್ಯ ಒಂದು ನಿಮಿಷ ಬ್ಲೂ ಕೊಡ್ತೀನಿ ನಿಮಗೆ. ವೀಣಾ ಅವರು, ನಿಹಾಲ್ ವೆಲ್ಕಮ್, ನಿಮಗೆ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನಿಶಾಲ್ ರಿಟರ್ನ್ ಡನ್ ಅಂತಿದ್ದಾರೆ. ವೀಣಾ ಅವರು, ನನಗೆ ರಂಗನಾಯಕ್ ಪ್ಲೀಸ್ ನನಗೆ ನೀವು ರಿಟರ್ನ್ ಕೊಡುವುದು ಮರೆತಿದ್ದೀರಾ ಅನಿಸುತ್ತೆ, ನಾನು ಆಲ್ರೆಡಿ ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ ನೋಡಿ. ರಂಗನಾಯಕ್ ಅವರೇ, ನಿಮಗೆ ಕನೆಕ್ಟ್ ಆಗಿದ್ದಾರೆ ಅಂದೆ. ಆಲ್ ಇನ್ ಒನ್ ವೈಪಿ ಅವರು. ಭವ್ಯಾಸ್ ಕಿಚನ್ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬ್ಲೂ ಕೊಟ್ಟೆ ಎಲ್ರಿಗೂ ಕನೆಕ್ಟ್ ಆಗಿ. ಮೂನ್ ಲೈಟ್ ಅವರು, ನಿಶಾಲ್ ಪಾಟೀಲ್ ಅಮ್ಮ ನಮ್ಮ ಇಸ್ತಾನು ಮೇರಿ ಅಂತಿದ್ದಾರೆ. ಮೂನ್ ಲೈಟ್ ಅವರೇ, ಪ್ಲೀಸ್ ಇವರಿಗೆ ಏಜಸ್ ಅವರಿಗೆ ಒಂದು ಲೈಕ್ ಕೊಡಿ. ಒಂದು ಕಮೆಂಟ್ ಹಾಕಿ ಪ್ಲೀಸ್. ಒಂದು ಕಮೆಂಟ್ ಶೋ ಆಗ್ತಿಲ್ಲ ಅಂತೆ ನಿಮ್ಮದು. ಪ್ಲೀಸ್ ಅವರಿಗೆ ಒಂದು ಕಮೆಂಟ್ ಹಾಕಿ ಪ್ಲೀಸ್. ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕಲ್ವ. ಒಂದು ಕಮೆಂಟ್ ಬಂದಿಲ್ಲ ಅಂತ ಅಂದರೆ ಒಂದು ಕಮೆಂಟ್ ಹಾಕಬೇಕು, ಇಲ್ಲಾಂದರೆ ಪಾಪ ಅವರಿಗೂ ಲೆಸ್ ಆಗುತ್ತೆ ಅಲ್ವಾ. ಒಂದು ಕಮೆಂಟ್ ಹಾಕಿ ಪ್ಲೀಸ್. ಶೋಭಾ ಗಿಫ್ಟ್ ಅಂತಿದ್ದಾರೆ ನೋಡಿ. ಸ್ವಾತಿ ಬ್ಲಾಗರ್, ಮೂನ್ ಲೈಟ್ ಅವರೇ ರಿಟರ್ನ್ ಕೊಡಲಿಲ್ಲ. ಮೂನ್ ಲೈಟ್ ಅವರೇ, ನೀವು ರಿಟರ್ನ್ ಕೊಟ್ಟಿಲ್ಲ ಅಂತೆ ನೋಡಿ. ಮೂನ್ ಲೈಟ್ ಅವರೇ, ಎಲ್ರಿಗೂ ರಿಟರ್ನ್ ಕೊಡಿ ಪ್ಲೀಸ್. ಸ್ವಾತಿ ಬ್ಲಾಗರ್ ಅವರಿಗೂ ಕೊಡಿ. ಏಜಸ್ ಅವರಿಗೆ ಗಿಫ್ಟ್ ನಿಮ್ಮದು ಕಮೆಂಟ್ ಬಂದಿಲ್ಲ ಅಂತೆ, ಪ್ಲೀಸ್ ಅವರಿಗೊಂದು ಕಮೆಂಟ್ ಹಾಕಿ. ವೈಶು ಗಿಫ್ಟ್ ಡನ್. ನಮ್ಮ ಸೌಮ್ಯ ಅವರು, ನೇತ್ರ ಬ್ಲಾಗ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೇತ್ರ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಬ್ಲೂ ಕೊಟ್ಟೆ ನಿಮಗೆ ಬ್ಲೂ. ನಾನು ತುಂಬ ಕೆಳಗೆ ಇದ್ದೀನಿ ಅಂತ. ಆಲ್ ಇನ್ ಒನ್ ವೈಫಿ ಅವರು, ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರಿಯಾ ಅಮ್ಮ ಅವರು ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್, ಎಲ್ರಿಗೂ ವೆಲ್ಕಮ್. ನಾನು ಸ್ವಲ್ಪ ಮುಂದೆ ಇದ್ದೆ, ಅದಕ್ಕೆ ನಾನು ಸ್ವಲ್ಪ ಇದು ಮಾಡಿದೆ. ಮೆಸೇಜ್ ಎಲ್ಲ ಮೇಲೆ ಹೋಯಿತು. ನಿಶಾಲ್ ಪಾಟೀಲ್, ಆಯ್ ಬೇಟಾ. ಆರಾಧ್ಯ 19 ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಅಂತಿದೆ. ಡನ್ ರಿಟರ್ನ್. ನಿಶಾಲ್ ಪಾಟೀಲ್ दीदी आपको डन हो गया सीस. ಸೂಪರ್. ಸಿಜಿ ಬಂದರು, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸಿಜಿ, ಥ್ಯಾಂಕ್ ಯು ಗಿಫ್ಟ್ ಡನ್ ಅಂತಿದ್ದಾರೆ. ವೀಣಾ ಆರಾಧ್ಯ ಅವ್ರು, ನಿಶಾಲ್
ರಿಟರ್ನ್ ಡನ್ ಚೆಕ್ ಕರೋ ಅಂತಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ. ಬಸಪ್ಪ ಕುಮಾರ್ ಆಯ್ ಅಂತಿದ್ದಾರೆ. ಆಯ್ ಬಸಪ್ಪ ಅವರೇ ವೆಲ್ಕಮ್ ನಿಮಗೆ. ಪ್ರಿಯಾ ಚೆಕ್ ಮಾಡಿ ರಿಟರ್ನ್ ಮಾಡಿ ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ. ನೇತ್ರ ಅವರು ಸೌಮ್ಯ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರಿಯಾ ಅವರು ಶೋಭಾ ಸಿಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಆಲ್ ಇನ್ ಒನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿ ಜಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿ ಜಿ ಊಟ ಆಯ್ತಾ ನಿಮ್ಮದು? ಏನು ಊಟಕ್ಕೆ ಇವತ್ತು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಅಲ್ಲಿ ರಾಧಮ್ಮ ಅವ್ರು ಲೈಕ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಂಗೀತಾ ಅವರು ಬಂದರು. ಆಯ್ ಸಿ ಸಾಯಿ ವೆಲ್ಕಮ್ ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ವೆಲ್ಕಮ್ ನಿಮಗೆ. ಸಂಗೀತ ಅವರೇ ವೆಲ್ಕಮ್. ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ರಂಗಣ್ಣ ಹಾಯ್ ನಮಸ್ತೆ ಎಲ್ರಿಗೂ ಅಂತಿದ್ದಾರೆ. ರಂಗನಾಯಕ್ ಅವರೇ ಕಮೆಂಟ್ ಹಾಕಿ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಬೆಸ್ಟ್ ಸೂಪರ್ ಸಪೋರ್ಟ್. ಸಂಗೀತ ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್ ಸಂಗೀತ ಅವರೇ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಸಿ ಜಿ ಅವರ್ ಸೂಪರ್ ಸಪೋರ್ಟ್. ಬೆಸ್ಟ್ ಅವರ್ ಗಿಫ್ಟ್ ಬೇಕಾದವರು ಸಂಪರ್ಕಿಸಿ. ಸೌಮ್ಯ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನೇತ್ರ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಪ್ರಿಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಆಲ್ ಅಂತಿದ್ದಾರೆ ನಮ್ಮ ಸಿ ಜಿ ಅವರು. ರಾಧಮ್ಮ ಅವರು ಹಾಯ್ ಅಂಡಿ ಅಂತಿದ್ದಾರೆ ನೋಡಿ. ರಾಧಮ್ಮ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರಿಯಾ ಅವರು ಜೆಂಡನಲ್ಲಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಂಗೀತ ಅವರು 34 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ. ಥ್ಯಾಂಕ್ ಯು ವೆಲ್ಕಮ್ ನಿಮಗೆ. ಸೌಮ್ಯ ಅಕ್ಕ ಗಿಫ್ಟ್ ರಿಟರ್ನ್ ಕೊಡಿ. ಸೌಮ್ಯ ಸಿಟಿ ಅವರು ರಿಟರ್ನ್ ಕೊಟ್ರಂತೆ ನಿಮ್ಗೆ. ವೈಶು ಅವ್ರಿಗೆ ಕೊಟ್ರಂತೆ ನೋಡಿ, ಅವರು ಚೆಕ್ ಮಾಡಿ. ವೈಶು ಗಿಫ್ಟ್ ಬೇಕಾದವರು ಸಂಪರ್ಕಿಸಿ. ಡೌಟ್ ಕನ್ಫರ್ಮ್ ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿ ಜಿ ಊಟ ಆಯ್ತಾ? ಪ್ರಿಯಾ ಸೂಪರ್ ಸಪೋರ್ಟ್. ರಾಧಮ್ಮ ಅವ್ರು ಲೈಕ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧಮ್ಮ ಸೂಪರ್ ಸಪೋರ್ಟ್. ಬೆಸ್ಟ್ ಸೂಪರ್ ಸಪೋರ್ಟ್. ಪ್ರಿಯಾ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ರಾಧಮ್ಮ ಸೂಪರ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ವೈಫಿ ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಸೂಪರ್ ಸಪೋರ್ಟ್. ಪ್ರಿಯಾ ಅವರು ಶೋಭಾ ಸಿಸ್ ಗಿಫ್ಟ್ ರಿಟರ್ನ್ ಮಾಡಿ. ಶೋಭಾ ಮುಕುಂದ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ರಾಧಮ್ಮ ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಂಗೀತ ಅವರು ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಸಂಗೀತ ಅವರು ಆರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಹಾಯ್ ಅಂತಿದ್ದಾರೆ. ರಾಧಮ್ಮ ಅವರು ಸ್ವಾತಿ ಅವರೇ ಹಾಯ್ ವೆಲ್ಕಮ್ ರಿಟರ್ನ್ ಡನ್ ಅಂತಿದ್ದಾರೆ. ಆಲ್ ಇನ್ ಒನ್ ವೈಪಿ ಸೂಪರ್ ಸಪೋರ್ಟ್. ಸೂಪರ್ ಸಪೋರ್ಟ್. ಸಂಗೀತ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಎಲ್ರಿಗೂ ಸೂಪರ್ ಸಪೋರ್ಟ್ ಮಾಡಿದವರಿಗೆ ತುಂಬ ಹೃದಯದ ಧನ್ಯವಾದ. ಸೌಮ್ಯ ರಿಟರ್ನ್ ಅಂತಿದ್ದಾರೆ. ಸೌಮ್ಯ ಸಿಸ್ ಇದ್ದೀರಾ? ಪ್ಲೀಸ್ ರಿಟರ್ನ್ ಮಾಡಿ ಎಲ್ರಿಗೂ. ನಿಮಗೂ ಆವಾಗದಿಂದ ಅವರು ಮೆಸೇಜ್ ಮಾಡ್ತಿದ್ದಾರೆ ರಿಟರ್ನ್ ಅಂತ. ಮಾಡಿ ಎಲ್ರಿಗೂ. ಬಂದೆ ಇದ್ದೀನಿ. ಮಗ ಎದ್ದ Thank you so much. Thank you so much. Thank you. ತುಂಬ ಸೆಕೆ ಮಕ್ಕಳು ಮಲ್ಕೊಂಡ್ರು. ಅವ್ರನ್ನ ಮಲಗಿಸಿ ಬಂದೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ ವೈಫಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೇತ್ರ ಅವರು ಸೌಮ್ಯ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ. ಸೌಮ್ಯ ಇದ್ದೀರಾ? ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ ಗಿಫ್ಟ್. ಪ್ಲೀಸ್ ಒಂದು ರಿಟರ್ನ್ ಮಾಡಿ. ಕೊಡೋದೇ ಇರಬೇಡಿ ಪ್ಲೀಸ್. ಎಲ್ಲರೂ ಕೊಡಿ. ಅವರಿಗೂ ಕೂಡ ಖುಷಿ ಆಗುತ್ತೆ, ನನಗೂ ಕೂಡ ಖುಷಿ ಆಗುತ್ತೆ. ನೀವು ಕೊಡಿ. ನೀವು ಕೊಡಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ನೇತ್ರ ಗಿಫ್ಟ್ ಕೊಡಿ ನಾನು ಕೊಡ್ತೀನಿ ಅಂತೀರ ಶೋಭಾ ಮುಕುಂದ್ ಅವರು ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಸಿ ಜಿ ಅವರು. ಸಿ ಜಿ ಏನು ಚಪ್ಪೆ ಸಿ ಜಿ, ಊಟ ಆಯ್ತಾ ಸಿ ಜಿ? ಸಾರಿ ಸಿ ಜಿ ಆಯಿತಾ, ನಾನು ಮೆಸೇಜ್ ಎಲ್ಲ ಇದಾಯಿತು, ಮೇಲೆ ಹೋಯಿತು. ಎನ್ ಬಿ ಆರ್ ಅವರು ಸೂಪರ್ ಸಪೋರ್ಟ್, ಸಿ ಜಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಸಿ ಜಿ. ವಿಡಿಯೋ ನೋಡಿದೆ ಸಿ ಜಿ ಅವರೇ ನಿಮ್ಮದು. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಕಿಂಗ್ ಮೇಕರ್ ಅವರು ಹಾಯ್ ಅಂತಿದ್ದಾರೆ. ಹಾಯ್ ಕಿಂಗ್ ಮೇಕರ್ ಅವರೇ, ಪ್ಲೀಸ್ ಒಂದು ಲೈಕನ್ನು ಕೊಡಿ. ಸಿ ಜಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿ ಜಿ ಅವರು ಸೂಪರ್ ಸಪೋರ್ಟ್. ಎನ್ ಬಿ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಅಕ್ಕ ಪಿನ್ ಮೈ ಅಂತಿದ್ದಾರೆ. ಓಕೆ ಮಾಡುವ ಪಿನ್ ವೈಶು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೈಶು ಅವರು. ಸಿ ಜಿ ಅವರು ಥ್ಯಾಂಕ್ ಯು ಸಿಸ್ಟರ್ ಅಂತ. ಯಾಕೆ ಥ್ಯಾಂಕ್ ಯು? ನೀವು ಕೂಡ ನನ್ನ ವಿಡಿಯೋ ನೋಡಿದ್ದೀರಿ, ನನಗೆ ನೀವು ಸಪೋರ್ಟ್ ಆಗಿದ್ದೀರಿ, ನಾನು ನಿಮಗೆ ಸಪೋರ್ಟ್ ಆಗಿರಲೇಬೇಕಲ್ವಾ. ಕಿಂಗು ಹೌ ಆರ್ ಯು ಡೂಯಿಂಗ್ ಅಕ್ಕ? ಹೌ ಆರ್ ಯು ಡೂಯಿಂಗ್? ನೋ ಇಂಗ್ಲೀಷ್, ಓನ್ಲಿ ಕನ್ನಡ ಹಿಂದಿ, ಓಕೆನಾ? ಹೌ ಆರ್ ಯು? ಐ ಆಮ್ ಫೈನ್. ಡೂಯಿಂಗ್ ಅಕ್ಕ ಏನು ಮಾಡ್ತಾ ಇಲ್ಲ, ಕೂತಿದ್ದೀನಿ ಲೈವಲ್ಲಿ ಮೆಸೇಜ್ ಓದ್ತಾ ಇದ್ದೀನಿ. ಕಿಂಗ್ ಮೇಕರ್ ಅವರೇ ಒಂದು ಲೈಕನ್ನು ಕೊಡಿ. ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಿಂಗ್ ಮೇಕರ್ ಗಿಫ್ಟ್ ಕೊಡಿ ಅಂತಿದ್ದಾರೆ ನಮ್ಮ ಶೋಭಾ ಮುಕುಂದ್ ಅವರು. ನೋಡಿ ರಚನಾ ಶೋಭಾ ಮುಕುಂದ್ ಅವರು. ನಿಶಾಲ್ ಪಾಟೀಲ್ ಅವರು ಹಾಯ್ ಬೇಟಾ ನೇತ್ರ ಬ್ಲಾಗ್ಸ್ ರಿಟರ್ನ್ ಗಿಫ್ಟ್ ಪ್ಲೀಸ್ 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 ಅಂತಿದ್ದಾರೆ. ನೇತ್ರ ಅವರೇ ಪ್ಲೀಸ್ ನಿಶಾಲ್ ಪಾಟೀಲ್ ಅವರಿಗೆ ಗಿಫ್ಟ್ ಕೊಡಿ ಪ್ಲೀಸ್, ರಿಟರ್ನ್ ಕೊಡಿ ಅವರಿಗೆ. ಊಟ ಆಯ್ತು ಅಕ್ಕ? ಊಟ ಆಯಿತು. ಆಗಿಲ್ಲ ಬ್ರದರ್, ನಿನ್ನ ಆಗಬೇಕಷ್ಟೇ. ನಿಮ್ದಾಯ್ತಾ ಊಟ? ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡ್ತೀರಾ? ನಿಮ್ಮದು ಊಟ ಮಾಡಿದ್ರಾ ನೀವು? ವೆಲ್ಕಮ್ ನಿಮಗೆ ಆಯಿತಾ. ಸೂಪರ್ ಸಪೋರ್ಟ್ ಹೇ ಹಲೋ ಅಂತಿದ್ದಾರೆ. ಹಲೋ ಹಲೋ ಹಲೋ. ಸಿ ಜಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಅಂತಕ್ಕೆ ವೈಶು. ಏನು ಊಟಕ್ಕೆ ಅಕ್ಕ ಅಂತಿದ್ದಾರೆ. ಇವತ್ತು ಊಟಕ್ಕೆ ಎಂತ ಗೊತ್ತುಂಟ? ಬಸ್ಲೆ. ನಂದು ತುಂಬ ಇಷ್ಟ, ನನ್ನ ಲೈಫಲ್ಲಿ ನಾನು ಇಷ್ಟಪಡುವ ಒಂದು ತಿನ್ನುವ ವಸ್ತು ಅಂದರೆ ಬಸ್ಲೆ ಮಾತ್ರ. ಮತ್ತು ನಾನ್ ವೆಜ್ ಅದೆಲ್ಲ ಅಷ್ಟಕ್ಕಷ್ಟೇ ಮಾಡಿ, ಆದರೆ ತಿನ್ನೋದಷ್ಟಕ್ಕಷ್ಟೇ. ಬಸ್ಲೆ ಅಂದರೆ ಒಂದು ತಿಂಗಳು ಇಡೀ ಕೂತಿರ್ತೀನಿ ದಿನ ಇಡೀ. ನಂಗೆ ತುಂಬ ಇಷ್ಟ. ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ವೈಶು ಅವರು ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್. ವೀಣಾ ತಂಗಿ ಸಾರಿ ಅಂತಿದ್ದಾರೆ. ಎನ್ ಬಿ ಆರ್ ಅವರು ಹಾಯ್ ಕಿಂಗ್ ಅಂತಿದ್ದಾರೆ. ನೇತ್ರ ಅವರೇ ನಿಹಾ ಪಾಟೀಲ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಶೋಭಾ ಸಿಸ್ಟರ್ ಗಿಫ್ಟ್ ಮಾಡಿದೆ, ನೀವು ಕೊಡಿ ಅಂತಿದ್ದಾರೆ. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಬೆಸ್ಟ್ ತಮ್ಮನನ್ನು. ಓಕೆ ಓಕೆ ಥ್ಯಾಂಕ್ ಯು ಅಂತಾರೆ. ಹೋಲಿ ಅವರು ಬಂದರು. ಯಾರು? ವರ್ಲಿ ಹಾಯ್ ವೈಶಿ ಅಂತಿದ್ದಾರೆ. ಬೆಸ್ಟ್ ಅವರು ಹಿಂದಿ ಟಿವಿ ಗಿಫ್ಟ್ ರಿಟರ್ನ್ ಮಾಡಿ. ಹಿಂದಿ ಟಿವಿ ಯಾರು? ಹಿಂದಿ ಅವರು ಹಿಂದಿ ಅಲ್ವಾ? ಯಾರ್ದದು? ನನಗೂ ಓದ್ಲಿಕ್ಕೆ ಬರಲ್ವಾ? ಹಿಂದಿ ಅಲ್ಲ ಮಾರಾಯ, ನೋಡು ಎಂಥ ಹೆಸರು ವೈಶು ಅವ್ರದ್ದು. ನೋಡಿ ನೋಡಿ ನನಗೆ ಅದು ಕಾಣ್ತಾ ಇಲ್ಲ, ಅಷ್ಟು ಚಿಕ್ಕದು. ಹಿಂದಿ ಅಲ್ಲ ಅದು. HORI RLI HORLI ಹಿಂದಿ ಯಾರ್ದು ನೋಡಿ, ಹಿಂದಿ ಅಲ್ಲ ಬೆಸ್ಟ್ ಅವರು. ಸೂಪರ್ ಸಪೋರ್ಟ್ ಕಿಂಗ್ ಅವರು. ಮತ್ತೆ ಏನು ಸ್ಪೆಷಲ್ ನಿಮ್ಮದು ಅಕ್ಕ? ನನ್ನ ಸ್ಪೆಷಲ್ ಎಂತ ಇಲ್ಲ, ನಿಮ್ಮದೇ ಎಲ್ಲ ಸ್ಪೆಷಲ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಅದೊಂದು ಲೈಕನ್ನು ಕೊಡಿ. ನಂದು ಸ್ಪೆಷಲ್ ಸೂಪರ್ ಸಪೋರ್ಟಲ್ಲಿದ್ದಾರೆ. 1K ಆಗಿದೆ ನಂದು, ಅದೇ ತುಂಬ ಇಷ್ಟ ಆಯಿತು. ಸೂಪರ್ ಸಪೋರ್ಟ್ ಸಿ ಜಿ ಅವರು ಸೂಪರ್ ಸಪೋರ್ಟ್. ಸಿ ಜಿ ಏನು ಸೈಲೆಂಟ್ ಇರಬಾರ್ದು ಅಕ್ಕ. ನಮ್ಮ ಮನೆಯಲ್ಲಿ ಬಸ್ಲೆ ಅಕ್ಕ. ಓ ತುಂಬ ಇಷ್ಟ ನನಗೆ. ನಾನು ನಿನ್ನೆ ಮುಂಬೈಯಲ್ಲಿ ಹೋದ ವರ್ಷ ನಾನು ಒಂದು 3-4 ಸರಿ ಮಾಡಿದ್ದೀನಿ. ಈ ವರ್ಷ ನನಗೆ ಸಿಗಲೇ ಇಲ್ಲ ಮುಂಬೈಯಲ್ಲಿ. ಮತ್ತು ಊರಲ್ಲಿ ನನ್ನ ಹಸ್ಬೆಂಡ್ ತಂದರು ಮಾಡಿ ತಿಂದೆ. ಮತ್ತು ವಾಪಸ್ ವೈಶಿ 500 ಆದಮೇಲೆ ಓಕೆ. ಏನು 500 ಆದಮೇಲೆ ಓಕೆ. ವೈಶು ಅವರು ಇವರು ಯಾರಂತ ಗೊತ್ತಾ? ಬೆಸ್ಟು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಇದೆಯಾ? ನೇತ್ರ ಬ್ಲಾಗ್ ರಿಟರ್ನ್ ಮಾಡ್ತೀನಿ ಮಾ ಅಂತಿದ್ದಾರೆ. ನನಗೂ ಸ್ವಲ್ಪ ಹೊತ್ತು ಪಿನ್ ಮಾಡಿ ಸಿಸ್ಟರ್ ಮಾಡ್ತೀನಿ. ವೈಶುದ್ದು ಒಂದು 5 ನಿಮಿಷ ಆಗಲಿ. ಸಿ ಜಿ ಮಾಡ್ತೀನಿ ನಿಮ್ಮದು. ಸೂಪರ್ ಸಪೋರ್ಟಲ್ಲಿದ್ದಾರೆ ಸಿ ಜಿ ಅವರು. ನಿಹಾಲ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನೇತ್ರ ಅವರು ನಿಹಾಲ್ ಅವರು ಕೊಟ್ಟಿದ್ದಾರಂತೆ. ನೇತ್ರ ಅವರೇ ನೋಡಿ ಚೆಕ್ ಮಾಡಿ. ಸೂಪರ್ ಸಪೋರ್ಟ್ ಸಿ ಜಿ ಅವರು. ಥ್ಯಾಂಕ್ ಯು ಸೋ ಮಚ್.
ಒರ್ಲಿ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. HORIL ಅಲ್ವಾ NBR ಅವರೇ ಅವ್ರದ್ದು. ಅಕ್ಕ ನನಗೆ ಹಿಂದಿ ಬರಲ್ಲ, ಅದಕ್ಕೆ ಅವಾಗ ಬಂದಿದ್ರು ಅಕ್ಕ ಆ ಚಾನಲ್. ಹೌದಾ, ಸೂಪರ್ ಸಪೋರ್ಟ್ ನನಗೆ ಗೊತ್ತು, ನಾನು ನೋಡಲಿಲ್ವಾ. ಸೂಪರ್ ಸಪೋರ್ಟ್ ಕಾವ್ಯಸ್ ರೆಸಿಪೀಸ್ ಅವರು ಬಂದರು. ಕಾವ್ಯ ರೆಸಿಪಿ ಲೈಫ್ಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಅನ್ನು ಕೊಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. CG ಅವರು ಸೂಪರ್ ಸಪೋರ್ಟ್, ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದವರಿಗೆ. ಕಾವ್ಯಸ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಅವರೇ. ನೋಡಿ, ಇವರೆಲ್ಲ ಲೈಕ್ ಕೇಳಬೇಕಂತೇನಿಲ್ಲ, ಅವರೇ ಕೊಡ್ತಾರೆ, ನನಗೆ ಖುಷಿ ಆಗುತ್ತೆ. ಕಾವ್ಯ ಅಕ್ಕ ಗಿಫ್ಟ್ ಕೊಡಿ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ನೇತ್ರ ಅವರು ಸೂಪರ್ ಸಪೋರ್ಟ್. CG ಓಕೆ ಅಂತಿದ್ದಾರೆ. ನೇತ್ರ ಅವರು ಸೂಪರ್ ಸಪೋರ್ಟ್. ನಾನು ಬೂಸ್ಟ್ ಹಾರ್ಲಿಕ್ಸ್. ಓಹೋ, ಅಂತೀರಾ ಏನು ಇಷ್ಟ ಅವರೇ, ನಂಗೆ ಗೊತ್ತಾಗಿಲ್ಲ. ಸೂಪರ್ ಸಪೋರ್ಟ್ ಆಲ್ ಇನ್ ಒನ್. ಸೂಪರ್ ಸಪೋರ್ಟ್ ಆಲ್ ಇನ್ ಒನ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ವೈಶು ಎಲ್ಲಿ ಇದೆಯಾ? ರಂಗನಾಯ್ಕ ಹಾಯ್ ನಮಸ್ತೆ ಎಲ್ರಿಗೂ ಅಂತಿದ್ದಾರೆ. ರಂಗನಾಯ್ಕ ಅವರು ನಮಸ್ತೆ. ರಂಗನಾಯ್ಕ ಅವರೇ ಪ್ಲೀಸ್ ಒಂದು ನನಗೆ ವೈಶಿತಲ್ಲೇ ನೋಡಿ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ವೈಶು. ನಾನು ನಿನ್ನೆ ಏನಂದಿದ್ದೆ ಹಾಗೆ ಮಾಡಬೇಕಾಯ್ತಾ? ಹಾಯ್ ನಮಸ್ತೆ ಎಲ್ರಿಗೂ ಅಂತಿದ್ದಾರೆ. ರಂಗಣ್ಣ ಒಂದು ಗಿಫ್ಟ್ ಲೈಕನ್ನು ಕೊಡಿ ಹೋಗಿ. ಹಾಯ್ ಕಾವ್ಯಸ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಕಾವ್ಯಸ್ ಅವರೇ ಗಿಫ್ಟ್ ಡನ್ ಅಂತೆ. NBR ಅವರು. ಶೋಭಾ ಮುಕುಂದ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೇತ್ರ ಅವರು ಸೂಪರ್ ಸಪೋರ್ಟ್. ರಾಧಮ್ಮ ಅವರು ಸೂಪರ್ ಅಂತಿದ್ದಾರೆ. ರಾಧಮ್ಮ ಅವರು ಇದ್ದಾರೆ ನೋಡಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಹಾಗೆ ಅವರು ಕೂಡ ರಿಟರ್ನ್ ಕೊಡ್ತಾರೆ. CG ಅವರು ಸಿಸ್ಟರ್ ನನ್ನ ಕಮೆಂಟ್ ರಿಪ್ಲೈ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಂಥ ಕೇಸಿಸ್, ನನಗೂ ಬೇಜಾರಾಯಿತು ನಿಮ್ಮದು ಕಮೆಂಟ್ ನೋಡಿದಾಗ. ಅದು ಇರಲಿ, ದೇವರು ಒಳ್ಳೇದು ಮಾಡ್ತಾರೆ. ನಮ್ಗೆ ಒಂದು ಕಡೆಯಿಂದ ಕೆಟ್ಟದಾದರೆ ಇನ್ನೊಂದು ಕಡೆ ನಮಗೆ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆಯಲ್ಲಿ ನಾವು ಇರಬೇಕು. ಖಂಡಿತವಾಗಿಯೂ ಮಾಡ್ತಾರೆ. ಅದು ನಾನಂತೂ ಹಾಗೇನೆ, ನಾನು ನಂಬುದು ದೇವರನ್ನು ಮಾತ್ರ. ಹೆಚ್ಚಾಗಿ ನಂಬುದು ನಾನು ದೇವರನ್ನೇ. ನಾನು ಯಾರನ್ನು ನಂಬುದಿಲ್ಲ. ನಾನು ಹೆಚ್ಚಾಗಿ ದೇವರನ್ನು ನಂಬಿಟ್ಟು ಅವರ ಮೇಲೆ ನಂಬಿಕೆ ಇಟ್ಟು ಒಂದು ಕೆಲಸ ಮಾಡಬೇಕಾದ್ರೂ ದೇವರನ್ನು ನಂಬಿ ಮಾಡ್ತೀನಿ ನಾನು. ನೋಡಿ, ನಂದು 1K ಆಗಿದೆ. ಕಾಂಗ್ರೆಚುಲೇಷನ್ ನನಗೆ ಮಾಡುವ. ಕಾವ್ಯವರು ಶೋಭಾ ಮುಕುಂದ್ ಡನ್ ಅಂತಿದ್ದಾರೆ. ನೇತ್ರ ಅವರು ಸೂಪರ್ ಸಪೋರ್ಟು. ನಿಮ್ಮ ಜೊತೆ ಮಾತಾಡಿ ಸಮಾಧಾನ ಆಯಿತು ನನಗೆ. ಹೌದಾ, ಥ್ಯಾಂಕ್ ಯು ಸೋ ಮಚ್ CG ಅವರೇ. ಒಂದು ಸಿಸ್ಟರ್ ಥರ ನಿಮಗೆ ನಾನು ತುಂಬ ಸ್ಥಾನವನ್ನು ಕೊಟ್ಟಿದ್ದೀನಿ. ವೈಶು ಅವರಿಗೂ ತಂಗಿ, ಅವಳು ಕೂಡ ತಂಗಿ ಸ್ಥಾನದಲ್ಲಿದ್ದಾಳೆ ವೈಶು. ತುಂಬ ಒಬ್ಬರು ಹತ್ತಿರವಾದರೆ ನಮಗೆ ತುಂಬ ಹತ್ತಿರ ಹೋಗ್ತಾರೆ ಅದಕ್ಕೆ ಎಲ್ರಿಗೂ ಕೂಡ ಎಲ್ಲರೂ ಹತ್ತಿರದಲ್ಲಿ ಇದ್ದಾರೆ. ಆದರೆ ನಿಮ್ಮದೊಂದು ಏನು ಅಂತ ಗೊತ್ತಿಲ್ಲ. ನಿಮ್ಮದು ಒಂದು ವಿಡಿಯೋ ಹಾಕಿ, ಇದು ಯಾವುದು ಗೊತ್ತಾ CG ಅವರೇ, ಒಂದು ಟೈಲರಿಂಗ್ ಬ್ಲೌಸ್ ಕಟ್ಟಿಂಗ್ದು ವಿಡಿಯೋ ಹಾಕಿ, ನಾನು ಕೂಡ ಟೈಲರ್ ಮಾಡ್ತೀನಿ. ಸೂಪರ್ ಸಪೋರ್ಟ್ ನೇತ್ರ ಅವರು ಬ್ಲಾಗ್ ಸೂಪರ್ ಸಪೋರ್ಟ್. CG ಅವರು ಸೂಪರ್ ಸಪೋರ್ಟ್. ನೇತ್ರ ಅವರು ಸೂಪರ್ ಸಪೋರ್ಟ್. ರಾಧಮ್ಮ ಅವರು ಸೂಪರ್ ಲೈಕ್ ಅಂತಿದ್ದಾರೆ. ನೇತ್ರ ಅವರು ಸೂಪರ್ ಸಪೋರ್ಟ್. ನೇತ್ರ ಸೂಪರ್ ಸಪೋರ್ಟ್. ವೈಶು ಅಕ್ಕ ಇದ್ದೀನಿ ಇಲ್ಲೇ ಅಂತಿದ್ದಾರೆ. ವೈಶು, ನಾನು ನಿನ್ನೆ ಏನಂದೆ, ಅದಕ್ಕೆ ನಾನು ಅಂದದ್ದು ನೆನ್ಪುಂಟ ನಿನಗೆ. CG ಅವರು ಸೂಪರ್ ಸಪೋರ್ಟ್. ನೇತ್ರ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಅಕ್ಕ, ನನಗೆ ಪಿನ್ ಮಾಡೋದು ಬೇಡ. ಫೇಮಸ್ ಅವರು ಬೆಸ್ಟ್ ಆಲ್ ಇಂಡಿಯಾ ಫೇಮಸ್. ಸೂಪರ್ ಸಪೋರ್ಟ್ CG ಅವರು. ರಾಧಮ್ಮ ಅವ್ರಿಗೆ ನೋಡಿ ವೈಶು, ನಾನೀಗ CG ಅವ್ರದ್ದೊಂದು ಪಿನ್ ಮಾಡ್ತೀನಿ ಆಯಿತಾ. ಅವರು ಆಗ ಅಂದರು, ಮತ್ತೆ ಬೇಕಾದರೆ ನೀನು ಮಾಡ್ತೀನಿ ಆಯಿತಾ. ರಾಧಮ್ಮ ಅವರು ಗುಡ್ ಅಂತಿದ್ದಾರೆ. NBR ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. CG ಅವರು ಸೂಪರ್ ಸಪೋರ್ಟ್. ನೇತ್ರ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಹ್ಞೂ ಅಕ್ಕ, ನೆನಪಿದೆ, ನೀವು ಎಲ್ಲಿದ್ದು ನೆನಪಿದೆ ಅಲ್ವಾ, ಅದೇ ರೀತಿ ಇರು ಆಯಿತಾ. ಸೂಪರ್ ಸಪೋರ್ಟ್. ಕಾವ್ಯ ಅಕ್ಕ ರಿಟರ್ನ್ ಮಾಡಿದ್ದೀನಿ, ಕಮೆಂಟ್ ಮಾಡಿದ್ದೀನಿ, ಚೆಕ್ ಮಾಡಿ ಅಂತಿದ್ದಾರೆ. NBR ಅವರ ಡನ್ ಅಂತಿದ್ದಾರೆ. ರಾಧಮ್ಮ ಅವರು ಅಂತಿದ್ದಾರೆ. ನೇತ್ರ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ನೇತ್ರ ಅವರು ಸೂಪರ್ ಸಪೋರ್ಟ್. ಕಾವ್ಯ ಅವರು ಹಾಯ್ NBR ಅಂತಿದ್ದಾರೆ. ರಾಧಮ್ಮ ಅವರು ಸೂಪರ್ ಸಪೋರ್ಟ್. ನೇತ್ರ ಅವರು ಸೂಪರ್ ಸಪೋರ್ಟ್. NBR ಅವರು ಸೂಪರ್ ಸಪೋರ್ಟ್. ನೇತ್ರ ಅವರು ಸೂಪರ್ ಸಪೋರ್ಟ್. CG ಅವರು ಸೂಪರ್ ಸಪೋರ್ಟ್. ನೇತ್ರ ಅವರು ಸೂಪರ್ ಸಪೋರ್ಟ್. ನೇತ್ರ ಅವರು ಸೂಪರ್ ಸಪೋರ್ಟ್. CG ಅವರು ಸೂಪರ್ ಸಪೋರ್ಟ್. CG ಅವರು ಆವಾಗಲೇ ಹೇಳಿದೆ ಸಿಸ್ಟರ್, ನಿಮಗೆ ಕಾಂಗ್ರೆಸ್ ನೀವು ಕೇಳಿಸ್ಕೊಳ್ತಿಲ್ಲ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಬೇಟಾ. ಕಾವ್ಯ ರೆಸಿಪಿ ಲೈಫ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಕಾವ್ಯ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಿಶಾಲ್ ಪಾಟೀಲ್ ಅವರು, ಪ್ಲೀಸ್ ಅವರಿಗೆ ಗಿಫ್ಟ್ ರಿಟರ್ನ್ ಕೊಡಿ.
ಕಂಗ್ರ್ಯಾಚುಲೇಷನ್ ಅಕ್ಕ ಅಂದಿದ್ದಾರೆ. ಥ್ಯಾಂಕ್ ಯು ಬೆಸ್ಟ್. ಈಗ ಅಂದಿ ಅಲ್ವಾ, ಆಗ ಅನ್ಲಿಕ್ಕೆ ಆಗಲಿಲ್ಲ. ಬೆಸ್ಟ್ ನನಗೆ 1K ಆಗಿದೆ ಅಂತ ಅಂದೆ, ಸುಮ್ಮನೆ ಮುಚ್ಕೊಂಡು ಹೋದಿ ನೀನು. ಈಗ ಕಂಗ್ರ್ಯಾಚುಲೇಷನ್ ಅಂತೀಯಲ್ವಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಆಶೀರ್ವಾದದಿಂದ ಆಗಿದ್ದು. ಸೂಪರ್ ಸಪೋರ್ಟ್. ಕಂಗ್ರ್ಯಾಚುಲೇಷನ್ ಸಿಸ್ಟರ್. ಥ್ಯಾಂಕ್ ಯು ನೇತ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ಆಗಿದ್ದು ಗೊತ್ತಾ, 8 ಗಂಟೆಗೆ ಸಮಥಿಂಗ್, 8 ಗಂಟೆ ಆ ಟೈಮ್ ಆಗಿದೆ 1K. ತುಂಬ ಖುಷಿ ಆಯಿತು. 1K 10 ಮಾಡಿಟ್ಟಿದ್ದೇನೆ, ಒಂದು ವೇಳೆ ಲೆಸ್ ಆದರೆ ಅದಕ್ಕೆ. ಸೂಪರ್ ಸಪೋರ್ಟ್. ಇದೆಲ್ಲ ನನ್ನ ಇದು ಸಬ್ ಮಾಡಿದವರಿಗೆ, ಮತ್ತು ನನ್ನ ತಂಗಿ ಇದ್ದಾಳೆ, ಅವಳಿಗೆ ಫಸ್ಟ್ ಕ್ರೆಡಿಟ್. ನಂದು ಚಾನಲ್ ಮಾಡಿದ್ದು ಅವಳೇ, ನನಗೆ ಚಾನಲ್ ಕ್ರಿಯೇಟ್ ಮಾಡಿದ್ದು ಅವಳೇ. ಫಸ್ಟ್ ಅವಳಿಗೆ ಇದು ಆಗಬೇಕು. ಮತ್ತು ನನ್ನದು ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೂ ಕೂಡ, ಮತ್ತು ನನ್ನ ಪ್ರಯತ್ನ ಹಾಗೆ. ಎಜ್ಜಿ ಅವನು ಹೇಳಿ ಹೋದರು, ಮೋನ್ಲೈಟ್ ಏಜಸ್ ಅವರು ಹೇಳಿ ಹೋದರು. ಅವ್ರು ಏಜಸ್ ಅವರು ಹೋದ್ರೇನ, ನೀವು ಕೊಟ್ರ ಅವರಿಗೆ? ಏಜಸ್ ಅವರಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. CG ಅವರು, ನೇತ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ನನಗೆ ಗೊತ್ತಿಲ್ಲ ಸಿಸ್ಟರ್, ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು. ಹೌದಾ, ನಾನು ಯಾರಿಗೆ ಅಂದಿಲ್ಲ, ಇವತ್ತೇ ಅಂದಿದ್ದು. ಈಗಷ್ಟೇ 8 ಗಂಟೆಗೆ ಆಗಿದ್ದದು. ಸೂಪರ್ ಸಪೋರ್ಟ್. ಕಂಗ್ರ್ಯಾಚುಲೇಷನ್ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಬೆಸ್ಟ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಅವರಿಗೆ ಗಿಫ್ಟ್ ಕೊಟ್ಟಿದ್ದೀನಿ, ಬಟ್ ಕೊಟ್ಟಿಲ್ಲ ಅಂತ ವೇಸ್ಟ್ ಅಂತ ಹೇಳ್ತಿದ್ದಾರೆ. ಏನು ಜನ ಅವರಿಗೆ ಗಿಫ್ಟ್ ಕೊಟ್ಟಿದ್ದೆ. ಅವರಿಗೆ ಕೊಟ್ಟಿಲ್ಲ ಅಂತ ಅಲ್ಲ, ಅವರಿಗೆ ಮೆಸೇಜ್ ಬಂದಿದೆ ಅಂತೆ, ಮೆಸೇಜ್ ಬಂದಿಲ್ಲ ಅಂತೆ, ಗಿಫ್ಟ್ ಬಂದಿದೆ ಅಂತೆ. ಅದಕ್ಕೆ ಒಂದು ಮೆಸೇಜ್ ಹಾಕಿ ಅಂದಿದ್ದವರು. ಅವ್ರು ಯಾರೆಲ್ಲ, ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಅವರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ, ಅವರಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ಅವರು ನನ್ನ ಸ್ವಂತ ಸಿಸ್ಟರ್, ಅವರು ಏಜಸ್ ಅವರು. ಹಾಗೆ ಅವರಿಗೆ ಕಮೆಂಟ್ ಬಂದಿಲ್ಲ ಅಂತೆ, ಅದಕ್ಕೆ ಒಂದು ಕಮೆಂಟ್ ಹಾಕಿ ಗಿಫ್ಟ್ ಬಂದಿದೆ, ಇಲ್ಲಾಂದರೆ ವೇಸ್ಟು ಅಂದರು. ಅದು ಹೌದು, ಕಮೆಂಟ್ ಬಂದಿಲ್ಲ ಅಂತೆ. ಅವರೆಲ್ಲ ವಿಡಿಯೋವನ್ನು ಹುಡುಕಿ ಬಂದ್ರಂತೆ, ಸಿಕ್ಕಿಲ್ಲಂತೆ ಅವರಿಗೆ ಕಮೆಂಟ್. ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ. ಅವರಿಗೆ ಒಂದು ಕಮೆಂಟ್ ಹಾಕಿಲ್ಲ ಅಂದರೆ ಒಂದು ಕಮೆಂಟ್ ಹಾಕಿ. ಅವರೆಲ್ಲ ತುಂಬ ಸಪೋರ್ಟೆಡ್ ಅವರು ಎಲ್ರಿಗೂ. ಅವರು ವಿಡಿಯೋ ಯಾರೆಲ್ಲ ಅವರಿಗೆಲ್ಲ ವಿಡಿಯೋ ಅವರು ಪ್ಲೇ ಲಿಸ್ಟ್ ಮಾಡ್ತಾರೆ. ಅವರು ತುಂಬ ಸಪೋರ್ಟಲ್ಲಿದ್ದಾರೆ. ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಾವ್ಯ ಅವರು, ನಿಶಾಲ್ ಪಾಟೀಲ್ ಡನ್ ಅಂತಿದ್ದಾರೆ. ನೇತ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಕ್ಕ, ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಕಿದ್ದೀರಾ ಆಲ್-ಇನ್-ಒನ್ YP ಅವರೇ? ನನಗೆ ಒಂದು ವಿಡಿಯೋ ನೋಡಬೇಕಾದ್ರೆ ನನಗೆ ಡೈಲಿ ಒಂದು ಕಮೆಂಟ್ ಹಾಕಬೇಕು ನನ್ನ ವಿಡಿಯೋಗೆ. ನನಗೆ ಇಲ್ಲಾದರೆ ಮರ್ತೋಗಿದೆ. ನಾನು ಅಲ್ಲಿಂದ ಹೋಗಿ ಡೈರೆಕ್ಟ್ ವಿಡಿಯೋ ನೋಡೋದು ನಾನು ಎಲ್ಲರದ್ದು. ಇವತ್ತಿನ ನಂದು ಯಾವುದು, ಇವತ್ತಿನ ವಿಡಿಯೋ ಕಮೆಂಟ್ ಹಾಕಿದರೆ ಇವತ್ತಿನ ವಿಡಿಯೋ ಡೈಲಿ ಹೋಗಿ ನೋಡ್ತೀನಿ ನಾನು. ನನಗೆ ಇಲ್ಲಾಂದರೆ ಅಲ್ಲಿ ಹುಡ್ಕೋದು ಎಲ್ಲಿ ಹುಡ್ಕೋದು ನಾವು. ಅದಕ್ಕೆ ಹಾಕಿ ನಾನು ನೋಡ್ತೀನಿ. ನೋಡಿ CG ಅವರಿಗೆ ಡೈರೆಕ್ಟ್ ಹೋಗಿ ನೋಡಿದ್ದೇನೆ. ಓಕೆ ಅಕ್ಕ ಅಂತಿದ್ದಾರೆ. ವೈಶು ಗಿಫ್ಟ್ ಡನ್ ಲೈಕ್ ಅಂತಿದ್ದಾರೆ. CG ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ನೇತ್ರ ಅವರು ಸೂಪರ್ ಸಪೋರ್ಟ್. ಶುಭಾ ಮುಕುಂದ್ ಅವರು ನನ್ನ ಚಾನಲ್ ಪಿನ್ ಮಾಡಿ ಅಂತಿದ್ದಾರೆ. ಓಕೆ, ಒಂದು 5 ನಿಮಿಷದಲ್ಲಿ ನಿಮ್ಮನ್ನು ಮಾಡ್ತೀನಿ. ಇವರು ಈಗ CG ಅವರನ್ನು ಮಾಡ್ತೀನಿ ಇರಿ. ಶೋಭಾ ಮುಕುಂದ್ ಅವರೇ 100% ಮಾಡ್ತೀನಿ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೈಶು. CG ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. CG ಏನು ಇವತ್ತು ಲೈವ್ ಇಲ್ವಾ ನಿಮ್ಮದು? ಆಲ್-ಇನ್-ಒನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. NBR ಅವರು ಕಂಗ್ರ್ಯಾಚುಲೇಷನ್ಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿಂದ ನಾನು 1K ಆದೆ, ನಿಮಗೂ ಸಲ್ಲಬೇಕದು. ಥ್ಯಾಂಕ್ ಯು ಸೋ ಮಚ್ NBR ಅವರೇ. ಒಂದು ನಿಮ್ಮೆಲ್ಲರ ಸಪೋರ್ಟಿಂದ ವಾಚ್ ಅವರು ಕಂಪ್ಲೀಟ್ ಆದರೆ ತುಂಬನೇ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ಒಂದು. ನೇತ್ರ ಅವರು ಸೂಪರ್ ಸಪೋರ್ಟ್ ಅಲ್ಲದೆ CG ಅವರು ಸೂಪರ್ ಸಪೋರ್ಟ್. ಸಬ್ ಮಾಡಿದ್ದೀನಿ. ನಿಮ್ಮ ಶಾರ್ಟ್ ವಿಡಿಯೋಗೆ ಲೈಕ್ ರಿಟರ್ನ್ ಮಾಡಿ. ನೋಡಿ ಸಬ್ ಮಾಡಿದಾರಂತೆ ನೋಡಿ ಮೂನ್ಲೈಟ್ ಅವರು. ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. CG ಅವರೇ ನೋಡಿ. ಕಾವ್ಯಸ್ ಅವರು CG ಸರಳ ಡನ್ ಅಂತಿದ್ದಾರೆ. ನೇರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. CG ಅವರು ಸೂಪರ್ ಸಪೋರ್ಟ್ ಅಲ್ಲಿ ಬೆಸ್ಟ್ ಅವರು. ಬೆಳದಿಂಗಲು ಅಕ್ಕ ಚಾನಲ್ ಬೆಂಕಿ ಕಂಗ್ರ್ಯಾಚುಲೇಷನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. CG ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. CG ಅವರು ಸೂಪರ್ ಸಪೋರ್ಟ್. ನಾನು ಹೇಳಿಲ್ಲ, ಸುಮಾರು ಹೊತ್ತು ಆಯಿತು ನೀವು ಓದಿದ್ದು ಲೇಟ್ ಅಕ್ಕ. ಹೌದಾ, ಗೊತ್ತಿಲ್ಲ ಬೆಸ್ಟ್ ತಮ್ಮ ನನಗೆ. ಮೂನ್ಲೈಟ್ ಹಾಯ್ ಅಂತಿದ್ದಾರೆ. NBR ಅವರು ನೋಡಿ. ವಾರ್ಲಿಕ್ಸ್ ಅವರು ಹರಿಣಿ ಅಕ್ಕ ಅಂತಿದ್ದಾರೆ. ಏನು ಬನ್ನಿ ವಾರ್ಲಿಕ್ಸ್ ಅವರೇ. ಬೂಸ್ಟ್ ಎಲ್ಲಿ ಹೋಯ್ತು ನಿಮ್ಮದು? ಬೂಸ್ಟನ್ನು ಕೊಡಿದ್ರಾ? ವಾರ್ಲಿಕ್ಸ್ ತಂದ್ರಾ?
ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ವಾರ್ಲಿಕ್ಸ್ ಅವರೇ ಪ್ಲೀಸ್. ಆಲಿನ್ ಒನ್ ಅವರು ಕಾವಿಸಿಸ್ ಗಿಫ್ಟ್ ಕೊಟ್ಟು ಬಂದೆ, ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಕಾವ್ಯ ಅವರೇ ನಿಮಗೆ ಗಿಫ್ಟ್ ಕೊಟ್ಟು ಬಂದಿದ್ದಾರೆ ನೋಡಿ. ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಸಿ ಜಿ ಅವರು ಸೂಪರ್ ಸಪೋರ್ಟ್. ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತಿದ್ದೀನಿ. ಹೌದಾ, ಓಕೆ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಕಂಗ್ರ್ಯಾಚುಲೇಷನ್. ನಿಮಗೆ ನೀವು ಅಂದ್ಕೊಂಡಿದ್ದು ನಿಮಗೆ ಈಡೇರಲಿ ಅಂತ ನಾನು ದೇವರಲ್ಲಿ, ಮಹಾಗಣಪತಿ ದೇವರಲ್ಲಿ ನಾನು ನನ್ನ ಬೇಡಿಕೆಯನ್ನು ಇಡ್ತೀನಿ, ಆಯಿತಾ. ನೀವು ಅಂದ್ಕೊಂಡಿದ್ದು ಆಗಲಿ, ನೆರವೇರಲಿ. ನಾನು ನಂಬುವುದು, ಫಸ್ಟ್ ನಂಬುವುದು ನನ್ನ ದೇವರಾದ ಗಣಪತಿ. ಫಸ್ಟ್ ದೇವರು ನಂದು ಗಣಪತಿ. ಮತ್ತೆಲ್ಲ ನಂಬ್ತೀನಿ ನಾನು ಲೈಫಲ್ಲಿ. ನನ್ನ ಇದರಲ್ಲಿ ನಂಬಿದ್ದು ನನ್ನ ಫಸ್ಟ್ ದೇವರ ಗಣಪತಿ. ವಾಯ್ಸು ಸೂಪರ್ ಸಪೋರ್ಟ್, ವಾಯ್ಸ್ ಸೂಪರ್ ಸಪೋರ್ಟ್, ಜಿ ಸೂಪರ್ ಸಪೋರ್ಟ್, ಆಲಿನ್ ಒನ್ ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್ ವಯಸ್ಸು. ಅರಿನಾ ಅಕ್ಕ ಪಾರ್ಟಿ ಎಲ್ಲಿ? ನೋಡು ವಯಸ್ಸು. ಈಗ ಪಾರ್ಟಿ ಕೊಡೋದಲ್ಲ, ಈಗ ನನಗೆ ಎಂತ ಗೊತ್ತಾ, ಇದು ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ನಿನಗೆ ಎಷ್ಟು ಪಾರ್ಟಿ ಬೇಕೋ ಅದು ಕೊಡ್ತೀನಿ ನಾನು. ಈಗ ಚಾನಲ್ ಉಳಿತದಂತ ನೋಡಬೇಕಲ್ವಾ. ನೋಡಿ, ಮಾರ್ಚಿಗೆ ಎಂಡಿಗೆ ಎಲ್ಲ ಡಿಲೀಟ್ ಆಗುತ್ತೆ ಅಂತಾರೆ ನೋಡಿ ಕೆಲವೊಂದು ಚಾನಲ್. ಅದೇ ನಮಗೂ ಕೂಡ ಏನಂತ ಗೊತ್ತಿಲ್ಲಲ್ವಾ. ಆರ್ ಕೆ ಗೌಡ್ರು ಅವರು ಬಂದರು, ಗೀತಾ ಅವರು ಬಂದರು ನೋಡಿ. ಗೌಡ್ರು, ಆರ್ ಕೆ ಗೌಡ್ರು ಲೈಕ್ ಡನ್ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆರ್ ಕೆ ಗೌಡ್ರು ಅವರೇ. ಸಾರಿ ಮೆಸೇಜ್ ಎಲ್ಲರ ಮೇಲೆ ಹೋಯಿತು. ಗೀತಾ ಅವರೇ ಥ್ಯಾಂಕ್ ಯು ಸೋ ಮಚ್. ಅನುರಾಗ್ ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನುರಾಗ್ ಅವರೇ. ಥ್ಯಾಂಕ್ ಯು ಎಲ್ರಿಗೂ. ಶ್ರೀಲೀಲಾ ಕುಟುಂಬ ಅವರು ಬಂದರು. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಶ್ರೀಲೀಲಾ ಕುಟುಂಬ ಅವರೇ. ಎಲ್ರಿಗೂ ವೆಲ್ಕಮ್. ಎಲ್ರಿಗೂ ವೆಲ್ಕಮ್. ಪ್ಲೀಸ್ ಮೆಸೇಜ್ ಇದಾಯಿತು, ಸ್ಟ್ರಕ್ ಆಗಿತ್ತು. ನಮಸ್ಕಾರ ದೇವರು, ನಮಸ್ಕಾರ ಆರ್ ಕೆ ಗೌಡ್ರು ಅವರೇ, ನಮಸ್ಕಾರ. ಹೆಲೋ ಅಂತಿದ್ದಾರೆ. ಲೈಕ್ ಡ್ಯಾನ್ಸ್ ಇಸ್ ಥ್ಯಾಂಕ್ ಯು ಸೋ ಮಚ್. ಗೀತಾ ಓಕೆ ಅಂತಿದ್ದಾರೆ. ಕಂಗ್ರ್ಯಾಚುಲೇಷನ್ ಅಕ್ಕ 1K ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಆರ್ ಕೆ ಗೌಡ್ರವರೇ. ನಿಮ್ಮೆಲ್ಲರ ಆಶೀರ್ವಾದದಿಂದ 1K ಆಗಿದ್ದೀನಿ. ಇನ್ನು ವಾಚ್ ಅವರು ಕಂಪ್ಲೀಟ್ ಆಗಲಿಕ್ಕೆ ನಿಮ್ಮ ಎಲ್ಲ ಸಪೋರ್ಟು ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದ್ದರೆ ನಾನು ವಾಚ್ ಅವರು ಕೂಡ ಕಂಪ್ಲೀಟ್ ಮಾಡ್ಬೋದೆನ್ನುವ ನಂಬಿಕೆ. ಆಲಿನ್ ಒನ್ ಕಮೆಂಟ್ ಬಂತಾ ಅಂತಿದ್ದಾರೆ ಕಾವ್ಯ ಅವರು ನೋಡಿ. ಶ್ರೀಜಿ ಅವರು ಯಾರ್ಯಾರು ನನಗೆಲ್ಲ ಗಿಫ್ಟ್ ಕೊಟ್ಟಿದ್ದೀರಾ ಇನ್ನೊಂದು ಸರಿ ಹೇಳಿ, ಕಮೆಂಟ್ ಹಾಕಿ ಪ್ಲೀಸ್. ಎಲ್ರಿಗೂ ಕೊಡ್ತೀನಿ ಅಂತಿದ್ದಾರೆ. ಸಂಡೆ ಪಂಡೆ ಅವರು ಬಂದರು. ಹಾಯ್ ಸಂಡೆ ಪಂಡೆ ಅವರೇ. ನಂದು 1K ಆಯಿತು ಸಂಡೆ ಪಂಡೆ ಅವರೇ. 1K ಆಯಿತು ನಂದು. ವೆಲ್ಕಮ್ ನಿಮಗೂ ಫಸ್ಟ್ ಹೇಳ್ಬೇಕಂತ ಅಂತಿದ್ದೆ. ನಿಮಗೂ ಕೂಡ ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ, ರಿಟರ್ನ್ ಕೊಡುವೆ ಅಂತಿದ್ದಾರೆ ನಮ್ಮ ಶ್ರೀಲೀಲಾ ಕುಟುಂಬ ಅವರು. ಸಂಡೇ ಅವರೇ ಒಂದು ಲೈಕನ್ನು ಕೊಡಿ ಪ್ಲೀಸ್. ಒಂದು ಲೈಕ್. ಶ್ರೀಲೀಲಾ ಕುಟುಂಬ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಗಿವ್ ಮಿ ಲೈಕ್. ಎಲ್ಲರೂ ಲೈಕನ್ನು ಕೊಡಿ ಪ್ಲೀಸ್. ಒಂದು ಲೈಕ್ ಕೊಡೋದೆ ಮರಿಬೇಡಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆರ್ ಕೆ ಗೌಡ್ರವರೇ. ಥ್ಯಾಂಕ್ ಯು ಸೋ ಮಚ್. ಸಿ ಜಿ ಅವರು ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ. NBR ಅವರು ಗೀತಾ ಸಾಯಿ ಅಂತಿದ್ದಾರೆ ನೋಡಿ. ಆರ್ ಕೆ ಗೌಡ್ರವರು ಗುರು ರಾಘವೇಂದ್ರ ಸ್ವಾಮಿ ನಮಃ. ಥ್ಯಾಂಕ್ ಯು ಸೋ ಮಚ್ ಆರ್ ಕೆ ಗೌಡ್ರವರೇ. ಥ್ಯಾಂಕ್ ಯು ಸೋ ಮಚ್ ಆರ್ ಕೆ ಗೌಡ್ರವರು ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಂಗನಾಯಕ ಸಿ ಜಿ ನಮಸ್ತೆ ಅಂತಿದ್ದಾರೆ ನೋಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕನ್ನು ಕೊಡಿ. ಲೈಕ್ ಕೊಡಿ. ಆರ್ ಕೆ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಅದಕ್ಕೆ ಸ್ವಲ್ಪ ಸಪೋರ್ಟ್. ನಾನು ಲೈಕ್ ಕೇಳುವುದಿಲ್ಲ, ಅದು ವೇಸ್ಟ್ ಆಗುತ್ತದೆ. ನಂದು ಮಾತಾಡಿ ಸಾಕಾಗ್ತದೆ. ಲೈಕ್ ಬಂದರೆ ಬರ್ತದೆ, ಏನು ಮಾಡೋದು ಮತ್ತೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಆರ್ ಕೆ ಅವರು. ಆಲಿನ್ ಒನ್ ಅವರು ರಿಟರ್ನ್ ಪ್ಲೀಸ್ ಕೊಟ್ಟು ಬಂದೆ ಅಂತಿದ್ದಾರೆ. ಯಾರಿಗೆ? ರೇಣು ಪ್ಲೀಸ್. ಯಾರದು? ರೇಣು ಪ್ಲೀಸ್ ರಿಟರ್ನ್ ಗಿಫ್ಟ್ ಕೊಟ್ಟು ಬಂದೆ ಅಂತಿದ್ದಾರೆ ನೋಡಿ. ಆರ್ ಕೆ ಅವರು ಸಪೋರ್ಟ್ ಅಲ್ಲದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾರ್ಲಿಕ್ಸ್ ವೈಶು ಮುದ್ದೇನು ಬರುತ್ತಾ ವೈಶಿ ಮುದ್ದೇನು ಬರುತ್ತಾ ಏನು ಮಾತಾಡ್ತಿದ್ದಾರಂತ ನಂಗೆ ಅರ್ಥ ಆಗಲ್ಲ. ವಾರ್ಲಿಕ್ಸ್ ಅವರೇ ಹಾಯ್ ಆರ್ ಕೆ ಗೌಡ್ರು ಅಂತಿದ್ದಾರೆ. ನಮ್ಮ ಮೂನ್ ಲೈಟ್ ಮೇಘನಾ ಅವರು ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಶೋಭಾ ಮುಕುಂದ್ ಅವರು ನೋಡಿ. ಗೀತಾ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಸಿ ಜಿ ಬುಟ್ಟ ಅವರು ನಮಸ್ತೆ ಅಂತಿದ್ದಾರೆ. ಆಗ ಯಾರು ಪಿನ್ ಮಾಡಲಿಕ್ಕೆ ಅಂದ್ರಿ? ಪಿನ್ ಮಾಡಲಿಕ್ಕಿದ್ದವರು ಒಂದು ಯಾರು ಅಂದಿದ್ದು ಅಂತ ನನಗೆ ಒಂದು ಮೆಸೇಜ್ ಹಾಕಿ. ಡಿಲೀಟ್ ಏನಕ್ಕೆ ಆಗುತ್ತೆ?
ಡಿಲೀಟ್ ಏನಕ್ಕೆ ಆಗುತ್ತಂತೆ ಗೊತ್ತಿಲ್ಲ. ಯಾವುದು ಡಿಲೀಟ್ ಆಗೋದು ಬ್ರದರ್ ಆರ್ ಕೆ ಗೌಡ್ರವರೇ? ಸೂಪರ್ ಸಪೋರ್ಟಲ್ಲಿದ್ದಾರೆ ಆರ್ ಕೆ ಅವರು. ದ ಮೂನ್ ಲೈಟ್ ಸಿಸ್ ಹಾಯ್ ಅಂತಿದ್ದಾರೆ. ಗೀತಾ ಸಿಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಅನುರಾಗ್ ಸರ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಅನುರಾಗ್ ಸರ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ವೈಶು ಅವರು. ಶೋಭಾ ಮುಕುಂದ ಆರ್ ಕೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾಕೆ ಡಿಲೀಟ್ ಆಗುತ್ತೆ ಚಾನಲ್ ಮಾರ್ಚಲ್ಲಿ? ಹೌದು ಡಿಲೀಟ್ ಆಗುತ್ತೆ ಅಂತೆ, ಅಂತ ಗೊತ್ತಿಲ್ಲ. ಅವರು ನಾನೊಂದು ವಿಡಿಯೋ ನೋಡಿದೆ. ಮತ್ತು ಕೆಲವರು ಹೇಳ್ತಿದ್ದಾರೆ ಮಾರ್ಚ್ 19ಕ್ಕೆ ಡಿಲೀಟ್ ಆಗ್ತಾ ಉಂಟು ಕೆಲವೊಂದು ಚಾನಲು. ಯಾಕಂದರೆ ಕೆಲವರು ಕಾಪಿರೈಟ್ ಕಾಪಿ ಇದೆಲ್ಲ ಸ್ಟ್ರೈಕ್ ಎಲ್ಲ ಬರುತ್ತೆ ಅಲ್ವಾ, ಅದು ಅಂಥವರದ್ದು. ಮತ್ತು ಕಾಪಿರೈಟಿಗಲ್ಲ, ಕಾಪಿ ಸ್ಟ್ರೈಕ್ ಬರುತ್ತಲ್ವ ಅಂಥವರಿಗೆ. ಮತ್ತೆ ಅಂತಾರೆ ಇದು ಬೇರೆಯವ್ರದ್ದು ವಿಡಿಯೋ ಎಡಿಟ್ ಮಾಡಿ ಅದೇ ಹಾಕ್ತಾರಲ್ವ, ಬೇರೆ ಇದರಲ್ಲಿ ತೆಗೆದು ಅಂಥವ್ರಿಗೆ ಆಗ್ತದಂತೆ. ಎಡಿಟ್ ಮಾಡಿದರೆ ಏನಾಗಲ್ಲ ಅಂತ, ಎಡಿಟ್ ಮಾಡದೆ ಆಗ್ತಾರಲ್ವ ಅಂಥವ್ರಿಗೆ. ಮತ್ತು ಅದು ಎಂಥದ್ದು ಯಾವ್ದಾದ್ರು ಲಿಂಕ್ ಸೆಂಡ್ ಮಾಡ್ತಾರಲ್ವ, ಇದು ಗೇಮ್ ಇದೆಲ್ಲ, ಅಂಥವ್ರಿಗೆಲ್ಲ ಡಿಲೀಟ್ ಆಗುತ್ತೆ ಅಂತಾರೆ. ಗೊತ್ತಿಲ್ಲ, ನಮ್ದು ಎಂತ ಅಂತ ಗೊತ್ತಿಲ್ಲ. ದೇವರಿದ್ದಾರೆ, ನೋಡುವ. ಕನೆಕ್ಟ್ ಇದ್ದಾರೆ ಮತ್ತೆ ತಾನೇ, ಸುಮ್ಮನೆ ಮಾಡಲ್ಲ ಸಿಸ್. ಹೌದಾ, ತುಂಬ ಇದಾಯಿತು ನನಗೆ. ಅಂದರೆ ನಾನು ಏನು ಹೊರಗಿಂದು ಏನು ಮಾಡಲ್ಲ, ನನಗೆ ಬರುತ್ತೆ ಅಷ್ಟೇ. ನಾನು ಸ್ವಂತ ಓನ್ ಮಾಡ್ತಾ ಇದ್ದೀನಿ. ಅದೇ ಟೈಟಲ್ ಆಗಲಿ ಏನೇ ಆಗಲಿ ನಾನು ಓನ್ ನನ್ನ ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ. ಯಾರ್ದು ನೋಡಿ ಇದೆಲ್ಲ ಮಾಡಲ್ಲ, ನಾನು ಓನ್ ನಾನೇ ಮಾಡೋದು. ಹೂ ಪೋಸ್ಟ್ ಬರುತ್ತೆ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸಿ ಜಿ ಅವರು. ಅಕ್ಕ ನಾನು ಕಂಗ್ರ್ಯಾಚುಲೇಷನ್ ಹೇಳಿದೆ, ನೀವು ಮೆಸೇಜ್ ಸ್ಕಿಪ್ ಮಾಡಿದೆ. ಎಷ್ಟು ಸಲ ಓದಿದೆ ಬೆಸ್ಟ್ ನಾನು ಕಂಗ್ರ್ಯಾಚುಲೇಷನ್ ಅಂತ. ಥ್ಯಾಂಕ್ ಯು ಅಂದಿದ್ನಲ್ವಾ ಬೆಸ್ಟ್. ಸಾರಿ ಬೆಸ್ಟ್, ಸಾರಿ ತಮ್ಮ, ಸಾರಿ. ಮುದ್ದೆ ಉಪ್ಸಾರು ಯಾಕೆ ಈಗ ಮುದ್ದೆ ಉಪ್ಸಾರು ಮಾಡ್ಲಿಕ್ಕೆ ಉಂಟಾ ವಾರ್ಲಿಕ್ಸ್ ಅವರೇ ನಿಮಗೆ? ಸೂಪರ್ 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 ಸೂಪರ್. ಯಾರಿಗೆ ಮುದ್ದೆ ಉಪ್ಸಾರು ಬರಲಿಕ್ಕೆ? ಅಲ್ಲಿನ್ ಒನ್ ಗೀತಾ ಸಿಸ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಶೋಭಾ ಮುಕುಂದ್ ಡನ್ ಸಿಸ್ ಅಂತಿದ್ದಾರೆ. ನಮ್ಮ ಆರ್ ಕೆ ಗೌಡ್ರವರು ನೋಡಿ ನನಗೊಂದು ಲೈಕು ಕೊಟ್ಟೇ ಇಲ್ಲ ನೋಡಿ. ಬಂದವರು ಹಾಗೆ ಹೋದ್ರು, ಎಂದು ಹೋಗಿಬಿಟ್ಟು ಲೈಕ್ ಅವರು. ತೊಂದರೆ ಇಲ್ಲ, ಅದೆಲ್ಲ ನಾನು ಇದು ಮಾಡಲ್ಲ. ಈಗ ಮೊನ್ನೆ ನಾನು ಲೈಕ್ ಕೇಳುವುದೇ ಇಲ್ಲ ಯಾರ ಹತ್ರ ಈಗ. ಯಾಕಂದರೆ ಕೊಡುವುದಿಲ್ಲ ಅಂತ ನಂಗೆ ಗೊತ್ತುಂಟು 100%. ಕೆಲವರು ನೋಡಿ ಡನ್ ಅಂತೆ. ಶೋಭಾ ಅವರೇ ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಸಂಡೇ ಪಂಡೆ ಅವರು ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಅಂತಿದ್ದಾರೆ. ನೋಡಿ ಸಂಡೇ ಪಂಡೆ ಅವರು ಇದ್ದಾರೆ, ಎಲ್ಲ ಕನೆಕ್ಟ್ ಆಗಿಲ್ಲ. ಆಗಿ ಯಾರೋ ಗಿಡ್ಲಿಕ್ಕೆ ಅಂದರು, ಪಿನ್ ಮಾಡ್ಲಿಕ್ಕೆ ಅಂದರು. ಆಗ ಯಾರು ಅಂದಿದ್ದು, ಯಾರು ನನಗೆ ಪಿನ್ ಮಾಡಿ ಅಂದಿದ್ದು ಯಾರು? ಆಗ ಆಲಿನ್ ಒನ್ ವೈ ಪಿ ಡನ್ ಅಂತಿದ್ದಾರೆ ಗೀತಾ ಅವರು. ಸಪೋರ್ಟು ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಶ್ರೀಲೀಲಾ ಕುಟುಂಬ ಅವರು ಯಾರೋ ಗಿಫ್ಟ್ ನನಗೆ ಅಂದಿದ್ರು ಆಗ. ಸೂಪರ್ ಬೂಸ್ಟು. ನಿನಗೆ ಓದೋಕ್ಕೆ ಎಂತ ಇಲ್ವಾ, ಮಾಡೋಕ್ಕೆ ಎಂತ ಇಲ್ವಾ, ಬರೀ ಲೈವಲ್ಲಿ ಇರ್ತೀಯಾ? ಓದೋಕ್ಕೆ ಎಂತ ಇಲ್ವಾ, ಬರೀ ಲೈವಲ್ಲೇ ಇರ್ತೀಯಾ ಅಂತಿದ್ದಾರೆ ವೈಶು ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಸಿ ಜಿ ಅವರು. ಕಂಗ್ರ್ಯಾಚುಲೇಷನ್ ಅಕ್ಕ 1K ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಆರ್ ಕೆ ಅವರೇ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಬಂದಿದೆ ಅಕ್ಕ. ಹರಿಣಿ ಅಕ್ಕ ನಾನು 5 ಐಡಿಯಿಂದ ಕೊಟ್ಟಿದ್ದೀನಿ. ಹೌದೌದು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ನಿಮ್ಮ ಇನ್ನಲ್ವಾ ಮೊದಲೇ ಅಂದಿದೆ, ನಿಮ್ಮೆಲ್ಲ ಸಪೋರ್ಟಿಂದ ನಾನು 1K ಆಗಿದ್ದಂತ. ನನ್ನ ಇದರಲ್ಲಿ ಅಂತ ನಾನು ಫಸ್ಟ್ ನಂದು ತಂಗಿ ಸಪೋರ್ಟ್ ಮಾಡಿದ್ದಕ್ಕೆ, ಚಾನಲ್ ಕ್ರಿಯೇಟ್ ಮಾಡಿದ್ದಕ್ಕೆ ಅವಳಿಗೆ ಒಂದು ಥ್ಯಾಂಕ್ಸ್ ಅನ್ಬೇಕು. ಎರಡನೇದಾಗಿ ನಿಮಗೆ ಎಲ್ರಿಗೂ ಥ್ಯಾಂಕ್ಸ್ ಅನ್ಬೇಕು. ಮೂರನೇದಾಗಿ ನಾನು ಸ್ವಲ್ಪ ನನ್ನ ಒಂದು ಪ್ರಯತ್ನಕ್ಕೆ ನನಗೆ ಸ್ವಲ್ಪ ಹಾಗೆ ನಾನು ಎಲ್ರಿಗೂ ಕೊಡ್ತಿದ್ದೀನಿ ಥ್ಯಾಂಕ್ಸ್. ಯಾಕಂದ್ರೆ ಗೀತಾ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ. ಎಲ್ಲರದ್ದು ಮೆಸೇಜ್ ಸ್ಕಿಪ್ ಆಯ್ತು. ಅಕ್ಕನ ಕೇಳು ಹೇಳ್ತಾರೆ ಅಂತಿದ್ದಾರೆ. ನನ್ನ ಹತ್ರ ಏನು ಯಾರಾಯಿತು ಏನಾಯಿತು? ವೈಶು ಅವರೇ ಕಂಗ್ರ್ಯಾಚುಲೇಷನ್ ಅಕ್ಕ, ನಿನ್ನ ಒನ್ ವೈಫ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ವೈಶು. 500 ಆದಮೇಲೆ ಓಕೆ. ಏನು ವಾರ್ಲಿಕ್ಸ್ ಏನದು 500 ಆದಮೇಲೆ ಓಕೆ ಅಂತ? ಏನು ಆಗದಿಂದ ಅದೇ ಉಂಟು? ಏನು 500 ಆದಮೇಲೆ ಎಂತ ಪಾರ್ಟಿ ಉಂಟಾ? ನಾವು ಬರ್ತೀವಾ? ಬರಬೇಕಾ? ಕೊಡಿ ಚಿಕನ್ ಊಟ ಕೊಡಿ, ಬರ್ತೀವಿ. ಕಮೆಂಟ್ ಮಾಡಿ ಅಂತಿದ್ದಾರೆ ನಮ್ಮ ಶೋಭಾ ಮುಕುಂದ್ ಅವರು. ಅವರಿಗೆ
ಮಾಡ್ಬೇಕಂತ ಗೀತಾ ಗೋವಿಂದ ಇಂದ ಹರೇ ಗೋವಿಂದ. ಹಾ, ಗೀತಾ ಗೋವಿಂದ ಹರ ಗೋವಿಂದ ಅದಕ್ಕಂತೆ ನೋಡಿ ಹಾಕಿದಾರಂತೆ. ನಾನು ಗೀತಾ ಗೀತಾ ಗೋವಿಂದ ಹರೇ ಗೋವಿಂದ. ಓಕೆ, ಬೇಕು ಮೌನ ಆಗಲಿ ನಿಮ್ಮದು ಚಾನಲ್. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಬೇಗ ಮೌನ ಆಗುವಾರ ಆಗಲಿ ದೇವರ ದಯದಿಂದ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ನನಗೆ ಸಪೋರ್ಟ್ ಇದೆ. ನಾನು ಗ್ಯಾರಂಟಿ ಮೌನ ಆಗ್ತೀನಿ ಅನ್ನುವ ನಂಬಿಕೆ ನನಗಿದೆ. ನಿಮ್ಮ ಸಪೋರ್ಟ್ ಬೇಕು. ನಿಮಗೆ ನನ್ನ ಸಪೋರ್ಟ್ ಕೂಡ ಸಿಗುತ್ತೆ. ಹಾಗೇನೆ ಕಮೆಂಟ್ ಹಾಕಿ, ಈಸಿ ಆಗುತ್ತೆ ರಿಟರ್ನ್ ಹಾಕ್ಲಿಕ್ಕೆ. ಯಾವುದು ಕಮೆಂಟ್ ಹಾಕಿ, ಕಮೆಂಟ್ ಹಾಕದೆ ಗಿಫ್ಟ್ ಕೊಡು. ಯಾಕೆ ಎಲ್ಲರೂ ಪಾಪ ಕಷ್ಟಪಡ್ತಿದ್ದಾರೆ, ಎಲ್ರಿಗೂ ಅದು ಆಗಲೇಬೇಕಲ್ವ. ಏನೇನೋ ಕಸು ಮಾಡಿಕೊಂಡು ಇದು ಮಾಡಿಕೊಂಡು ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ ಕೆಲವರು. ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಓಕೆ NBR ಅವರೇ ಅಂತಿದ್ದಾರೆ. ಎಸ್ ವೈಶು ಸಿಸ್ ರೆಸ್ಪೆಕ್ಟ್ ಕಮೆಂಟ್ ಇಂಪಾರ್ಟೆಂಟ್ ಅಂತಿದ್ದಾರೆ ನೋಡಿ. CG ಅವರು ನನಗೆ ಯಾರು ಕಮೆಂಟ್ ಬಂದಿಲ್ಲ ಸಿಸ್ಟರ್, ಯಾರ್ದು ಕಮೆಂಟ್ ಬಂದಿಲ್ಲ ಅಂತೆ CG ಅವರಿಗೆ ನೋಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಯಾರೆಲ್ಲ ಕಮೆಂಟ್ ಹಾಕಿಲ್ಲ ನೋಡಿ. ಬೂಸ್ಟ್ ಒಂದ್ಸಲ ಹೇಳಿದರೆ ಅರ್ಥ ಆಗಲ್ವಾ? ಬರಬೇಕು ಬೌ ಬಿರಿಯಾನಿ ಪಾರ್ಟಿ ಬರ್ತೀರಾ? ನಾವೆಲ್ಲ ಅದೆಲ್ಲ ಇನ್ನು ತಿನ್ನುವುದಿಲ್ಲ, ಚಿಕನ್ ಫಿಶ್ ಅಷ್ಟೇ. ಪ್ಲೀಸ್ ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ. ಬೂಸ್ಟ್ ಅವರೇ, ವೈಶು ಅವರಿಗೆ ತಲೆನೋವು ಕೊಡಬೇಡಿ ಆಯಿತಾ. ಎಂತೂ ತಂಗಿ ಥರ ಮಾತಾಡಿ, ಅದು 500 ಆದಮೇಲೆ ಅದೆಲ್ಲ ಸರಿಯಾಗಲ್ಲಲ್ವಾ ವಾರ್ಲಿಕ್ಷ ಅವರೇ? ಅವರು ಕೂಡ ಒಂದು ಹುಡುಗಿ ಅಲ್ವಾ, ಹಾಗೆಲ್ಲ ಮಾತಾಡಬಾರ್ದಲ್ವಾ ವಾರ್ಲಿಕ್ಷ ಅವರೇ? ನೀವು ನಮ್ಮ ತಮ್ಮನ ಥರ ನಾನು ನಿಮಗೆ ಅನ್ನೋದು. ಪ್ಲೀಸ್ ಹಾಗೆಲ್ಲ ಅವರಿಗೆ ಇದು ಮಾಡಬೇಡಿ. ಇಷ್ಟು ಜನರ ಮಧ್ಯದಲ್ಲಿ ಹಾಗೆಲ್ಲ ಮಾಡಬಾರ್ದು. ಅವರಿಗೂ ಒಂದು ಇದೇ ಇರುತ್ತಲ್ವಾ. ಪ್ಲೀಸ್ ಹಾಗೆಲ್ಲ ಮೆಸೇಜ್ ಮಾಡಬೇಡಿ ಅವರಿಗೆ ಆಯಿತಾ. ಮಾತಾಡಿ ತಂಗಿ ಸಿಸ್ಟರ್, ನಾವಿದ್ದೀವಲ್ಲ ನೋಡಿ. ತಂಗಿ ಅಂತೀವಿ, ಸಿಸ್ಟರ್ ಬ್ರದರ್ ಹಾಗೆಲ್ಲ ಮಾತಾಡ್ತಿದ್ದೀವಿ ನೋಡಿ. ತಮ್ಮ ಅಂತೀವಿ, ಸಿಸ್ಟರ್ ಅಂತಿದ್ದೀವಿ, ಅಕ್ಕ ಅಂತೀವಿ ನೋಡಿ. ಅದೆಲ್ಲ ಬೇಕು, ಮನಸ್ಸಿಂದ ಬರಬೇಕು ನಮಗೆ ಅದೆಲ್ಲ. ಸೂಪರ್ ಸಪೋರ್ಟು ಸೂಪರ್. CG ಅವರು ಡನ್ ಅಂತಿದ್ದಾರೆ. ವೈಶು ಅವರು ಎಂತ ಮಾರ್ರೆ ನೀನು ಸ್ಟೂಡೆಂಟ್ ಅಂತ ಅರ್ಥ ಮಾಡ್ಕೋ. ಹೇಳಿದರೆ ಲೈವಲ್ಲಿ ಆ ಥರ ಕಮೆಂಟ್ ಹಾಕಬೇಡ. ಬೇರೆಯವರು ಆದರೆ ಥರ ಹಾಕ್ತಾರೆ. ಹೌದೌದು, ಒಂಥರ ಆಗ್ತಾರೆ. ಹೌದು ಬೂಸ್ಟ್ ವಾರ್ಲಿಕ್ಸ್ ಅವರೇ, ನಿಮಗೆ ತಿಳಿದಿಲ್ಲ, ನಿಮ್ಗೆ ಗೊತ್ತಿಲ್ಲ ನನಗೆ. ನಾನು ನಿಮಗಿಂತ ಸ್ವಲ್ಪ ದೊಡ್ಡವಳು, ಹಾಗೆ ನಾನು ನಿಮಗೆ ಒಂದು ಅಕ್ಕನ ಥರ ಆಗಿ ನಾನು ಇದು ಮಾಡ್ತಿದ್ದೀನಿ ನೋಡಿ. ಯಾರಿಗೆ ಹೆಣ್ಣಿಗೆ ಆಗಲಿ ಯಾರಿಗೇ ಆಗಲಿ ಆ ಥರ ಕಮೆಂಟ್ ಎಂತ ಮಾಡಬೇಡಿ. ಯಾಕಂದರೆ ಅವರು ನೋಡುವವರಿಗೆ ಅದು ಸರಿ ಕಾಣಲ್ಲ, ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಅಂದಿದ್ದು, ನೀವು ಬೇಜಾರು ಮಾಡ್ಕೋಬೇಡಿ. ವೈಶಿ ಏನು ಮಾಡಿದೆ ಅಂತಿದ್ದಾರೆ ನೋಡಿ. ನನಗೆ ಒಬ್ಬರು ಅಮೌಂಟ್ ಕೊಡಬೇಕು, 200 ಕೊಡ್ತಾನೇ ಇಲ್ಲ, ಇದಕ್ಕೆ ಪರಿಹಾರ ಹೇಳಿ. ಯಾರು ಶೋಭಾ ಮುಕುಂದ್ ಅವರೇ? ಅಮೌಂಟ್ ಕೊಡಲಿಕ್ಕೆ ಇದೆ ನಿಮಗೆ? 2,000 ಕೊಡಲಿಕ್ಕೆ ಇದ್ದಾರಾ? ಯಾರು ಅದು? ಪ್ಲೀಸ್ ಕಮೆಂಟ್ ಹಾಕಿ, ಗಿಫ್ಟ್ ತಗೊಳ್ಳಿ ಅಂತಿದ್ದಾರೆ ಶ್ರೀಲೀಲಾ ಕುಟುಂಬ ಅವರು. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. CG ಅವರು ಸೂಪರ್ ಸಪೋರ್ಟಲ್ಲಿ. ಬೆಳದಿಂಗುಲು ಅಕ್ಕ, ನಾನು ನಿಮ್ಮ ವಿಡಿಯೋ ಫಸ್ಟ್ ವ್ಯೂವರ್ ಮಾಡಿ ಫಸ್ಟ್ ಕಮೆಂಟ್ ಮಾಡಿ. ಹೌದು ತಮ್ಮ, ನೋಡಿದೆ ತಮ್ಮ. ಅದಕ್ಕೆ ಎಲ್ಲ ಹಾರ್ಟ್ ಕೊಡ್ತೀನಿ. ಈಗ ನನಗೆ ಇವತ್ತು ಟೈಮ್ ಇರಲಿಲ್ಲ, 1K ಮಾಡೋದ್ರಲ್ಲೇ ಬ್ಯುಸಿ ಇದ್ದೆ ಸ್ವಲ್ಪ. ಮತ್ತು ಇಬ್ಬರದ್ದು ವೀಡಿಯೋ ನೋಡಲಿಕ್ಕೆ ಇತ್ತು. ನೀನು ಹಾಕಿದ್ದೀಯ ವೀಡಿಯೋ? ನಿಂದು ನೋಡಿಲ್ಲ ನಾನು ಇವತ್ತು. CG ಅವ್ರದ್ದೊಂದು ನೋಡಿದೆ, ಅನ್ಕಟ್ ಅವ್ರದ್ದೊಂದು ನೋಡಿದೆ, ಅವ್ರದ್ದೊಂದು ನೋಡಿದೆ, ಬಾನ್ವಿ ಒಂದು ಸಿಸ್ಟರ್ ಇದ್ದಾರೆ ಅವ್ರದ್ದೊಂದು ನೋಡಿದೆ, ಏಜಸ್ ಅವ್ರದ್ದೊಂದು ನೋಡಿದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ CG ಅವರು, ಸೂಪರ್ ಸಪೋರ್ಟಲ್ಲಿದೆ. ವೈಫೈ ಹಾಕ್ತೀನಿ, ಆಗ ಎಲ್ಲರದ್ದು ವೀಡಿಯೋ ನೋಡ್ತೀನಿ ಆಯಿತಾ. ಒಂದೊಂದಾದರೂ ದಿನಕ್ಕೆ ಒಂದೊಂದಾದರೂ ನೋಡಿ, ನಿಮಗೆ ಗ್ಯಾರಂಟಿ ನಾನು ಇದು ಮಾಡ್ತೀನಿ. CG ಕಮೆಂಟ್ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ. ವಾರ್ಲಿಕ್ಸ್ ಚಿಕನ್ ಜಿ ಓಕೆ ನುಗ್ಗೆನಾ? ಓಕೆ ಚಿಕನ್ ಆದರೆ ಓಕೆ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ವಾರ್ಲಿಕ್ಸ್ ಅಕ್ಕ ಸುಮ್ಮನೆ ಹೀಗೆ ಹೇಳಿದ್ದು. ಹೌದು ತಮ್ಮ, ಯಾಕೆ ಗೊತ್ತಾ, ಅದು ಚೆನ್ನಾಗಿರಲ್ಲ ಗೊತ್ತಾಯ್ತಾ. ಅವರು ಒಂದು ಮದುವೆ ಆಗದೇ ಇರುವ ಹುಡುಗಿ, ಎಲ್ಲ ಮದುವೆ ಆದವರಿಗೂ ಕೂಡ ಒಂದು ಅದು ಸರಿಯಾಗಿರಲ್ಲ. ನಿಮಗೂ ಒಂದು ಮಜಾಕಲ್ಲಿ ಹೇಳ್ತೀರಾ, ಅದು ನೋಡುವವರಿಗೆ ಸರಿಯಾಗಿ ಕಾಣಲ್ಲ ಗೊತ್ತಾಯ್ತಾ. ಹಾಗೆ ನಾನು ಒಂದು ತಮ್ಮನಾಗಿ, ನೀವು ನನ್ನ ಒಂದು ತಮ್ಮನಾಗಿ, ನಾನೊಂದು ಅಕ್ಕನಾಗಿ ನಿಮಗೆ ಇದು ಮಾಡ್ತಿದ್ದೀನಿ, ಸಜೆಸ್ಟ್ ಮಾಡ್ತಿದ್ದೀನಿ. ಓದಿನ ಕಡೆ ಗಮನ ಕೊಡಿ, ಅದೆಲ್ಲ ಏನು ಬೇಡ, ಸುಮ್ಮನೆ ಇರಿ ಈಗ ಆಯಿತಾ.
ಬೂಸ್ಟು ನನ್ನ ದೊಡ್ಡ ಬೂಸ್ಟ್ ನಾನು ದೊಡ್ಡವಳು ನಿನಗಿಂತ ಅಕ್ಕ ಅಂದರು ಓಕೆ ನನಗೆ. ನೋಡಿ ವೈಶು ಅವರಿಗೆ ನೀವು ನಿನಗಿಂತ ದೊಡ್ಡವರಂತೆ ನೋಡಿ. ನೀವು ಎಜುಕೇಷನ್ ಕಡೆ ಗಮನ ಕೊಡಬೇಕು. ನೀವು ಇಂಥ ಎಲ್ಲ ಈಗ ಮಾಡಬಾರ್ದು. ಸಪೋರ್ಟ್ ಮಾಡಿ, ನಿಮಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಕಮೆಂಟ್ ಹಾಕಿ, ಕನೆಕ್ಟ್ ಆಗಿ ಅಂತಿದ್ದಾರೆ ನಮ್ಮ ಶ್ರೀಲೀಲಾ ಕುಟುಂಬ ಅವರು. ಶ್ರೀಲೀಲಾ ಕುಟುಂಬ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಮಮತಾ ಬಂದರು. ಹಾಯ್ ಸಿಸ್ಟರ್ ವೆಲ್ಕಮ್ ಅಂತಿದ್ದಾರೆ. ಸಿಜಿ ಅವರು ಥ್ಯಾಂಕ್ ಯು. ಊಟ ಆಯ್ತಾ ಸಿಸು? ಊಟ ಆಗಿಲ್ಲ ಸಿಸು. ಇವತ್ತು ತುಂಬ ಸೆಕೆ ಇತ್ತು, ತುಂಬ ನೀರು ಕುಡಿದಾಗ ಹಸಿವೆ ಆಗ್ತಿಲ್ಲ, ಏನಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಸೆಕೆ ಮುಂಬೈಯಲ್ಲಿ. ಊರಲ್ಲಿ ಇರಬೇಕು, ಊರಿಗಿಂತ ಇಲ್ಲಿ ಡಬ್ಬಲ್ ಸೆಕೆ ಇರುತ್ತೆ. ಶ್ರೀಲೀಲಾ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸಿ ಜಿ ಅವರು ಸೂಪರ್ ಸಪೋರ್ಟ್. ಹಾರ್ಲಿಕ್ಸ್ ವೈಶ್ ಫ್ರೆಂಡ್ ಅಂತಿದ್ದಾರೆ. ವೈಶ್ ಫ್ರೆಂಡ್ ಆದರೂ ನೀವು ಆ ಮೆಸೇಜ್ ಆಗೆಲ್ಲ ಮಾಡಬೇಡಿ, ಕ್ಲಿಯರ್ ಆಗಿ ಏನಂತ ಮೆಸೇಜ್ ಮಾಡಿ. 40 ಲೈಕ್ ಡನ್. GNS ಅವರು ಥ್ಯಾಂಕ್ ಯು ಸೋ ಮಚ್. GNS ಅವರೇ ಥ್ಯಾಂಕ್ ಯು. ಸಾರಿ ಸಿಸ್ಟರ್, ಏನೂ ಮಾತಾಡೋಕ್ಕೆ ಆಗ್ತಿಲ್ಲ, ಅದಕ್ಕೆ ಸೂಪರ್ ಆಗ್ತಾ ಇದ್ದೀನಿ. ಗೊತ್ತಾಯಿತು ಸಿ ಜಿ, ನೀವು ಅಂದ್ರಲ್ವ ಹಾಗೆ ನನಗೆ ಕಮೆಂಟಲ್ಲಿ, ಅದಕ್ಕೆ ನಾನು ಏನು ಮಾತಾಡಿಲ್ಲ ಸಿ ಜಿ ಅವರೇ. ಅದಕ್ಕೆ ನಿಮ್ಮ ಮನಸ್ಸಿಗೆ ನೋವಲ್ಲಿರುವಾಗ ನಾವು ಆಗ್ತಿರಲ್ಲ, ಮಾತಾಡಬಾರ್ದಲ್ವ ಅಂತ ನಾನು ಸುಮ್ಮನೆ ಇದ್ದೆ. ಏನು ಹೆದರ್ಕೋಬೇಡಿ, ದೇವರಿದ್ದಾರೆ, ದೇವರು ಯಾವತ್ತೂ ಕೈ ಬಿಡಲ್ಲ. ಯಾರು ಕಷ್ಟಪಡ್ತಾರೆ ಅವರಿಗೆ ದೇವರು ಯಾವತ್ತೂ ಅವರ ಹಿಂದೆ ಇದ್ದೇ ಇರುತ್ತಾರೆ. ನೋಡಿ ಯಾರು ಅದೇ ಥರ ಮಾತಾಡಿದರೆ ಬೂಸ್ಟು ಆ ಥರ ಹಾಕಬೇಡಿ. ಓಕೆ ನೋಡಿ, ಆ ಥರ ಹಾಕ್ಬಾರ್ದಂತೆ ಬೂಸ್ಟ್ ಅವರೇ. GNS ಅವರು ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ. ನೋಡಿ GNS ಅವರು ಬಂದರು, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಅವರು, ವಾರ್ಲಿಕ್ಸ್ ಅವರು, ಅರಿಣಿ ಅಕ್ಕ, ವೈಶು ಸಾರಿ ಆಯಿತಾ. ಓಕೆ, ಅವರಿಗೆ ನೀವು ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಲೈಫು ನೀವು ಚೆನ್ನಾಗಿ ನೋಡ್ಕೋಬೇಕು. ಕಮೆಂಟ್ ಹಾಕಿ ಕೆಟ್ಟವನಾಗಿ ಇರಬಾರ್ದು, ಒಳ್ಳೆ ಹುಡುಗನಾಗಿ. ನಿಮಗೆ ಬೇಜಾರಾದರೆ ಸಾರಿ ನನ್ನ ಕಡೆಯಿಂದ. ಒಂದು ಸ್ವಲ್ಪ ಅಂದರೆ ಉಂಡರೆ ಜಸ್ಟ್ ಪಾಸ್ ಅವನ ಸ್ಯಾಂಡ್ ಜೇಕೆ ನಿಮ್ಮದು ಆಯ್ತು. JNS ಸೂಪರ್ ಅಂತಿದ್ದಾರೆ. ಸಪೋರ್ಟ್ ಅಲ್ಲಿದ್ದಾರೆ JNS ಅವರು. ವಾರ್ಲಿಕ್ಸ್ ವೈಶು ಅವರೇ ರೆಸ್ಪೆಕ್ಟ್ ಕೊಡಿ ಯಾರಿಗೂ ಕೂಡ, ಯಾರಿಗೂ ಚಿಕ್ಕವರಾದ್ರೂ ದೊಡ್ಡವರೇ ರೆಸ್ಪೆಕ್ಟ್ ಕೊಟ್ಟು ತಗೋಬೇಕು. ಸೂಪರ್ ಸಪೋರ್ಟ್ ಅಲ್ಲ GNS ಆನ್ ಸಪೋರ್ಟ್ ಅವರು. ಬೂಸ್ಟ್ ನಿನಗಿಂತ ದೊಡ್ಡವಳು. ರಿತು ಕುಮಾರಿ ಅವರು ಬಂದರು. ಹಾಯ್ ರಿತು ಕುಮಾರಿ ಅವರೇ, ವೆಲ್ಕಮ್ ರಿತು ಕುಮಾರಿ ಅವರೇ, ವೆಲ್ಕಮ್. ನಿಮಗೆ ಲೈಕ್ ರಿಟರ್ನ್ ಕೀಜಿ ಅಂತಿದ್ದಾರೆ. ಲೀಲಾ 299 ಅವರು ರಿಟರ್ನ್ ಕೀಜಿ ಅಂತಿದ್ದಾರೆ. GK ತುಳು ಅವರೇ, ವಾಪಸ್ ಕೊಡ್ತೀನಿ ನಿಮಗೂ ಇವಾಗಲೇ ಅಂತಿದ್ದಾರೆ. ನೋಡಿ ಮೆಸೇಜ್ ಎಲ್ಲ ಡ್ರಾಪ್ ಆಯಿತು, ಎಲ್ಲ ಹೋಯಿತು. ಲೈಕ್ ಟು ಲೀಲಾ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ, ರಿತು ಕುಮಾರಿ ಅವರಿಗೆ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದೆ. BR ಅವರು ಹಾಯ್ ಗೀತಾ ಸಿಸ್ ಅಂದಿದ್ದಾರೆ. ಶೋಭಾ ಮುಕುಂದ ಅವರು, ಶ್ರೀಲೀಲಾ ನಾವು ಮೋಸ ಮಾಡಲ್ಲ, UK ಮಂದಿ ರಿಟರ್ನ್ ಮಾಡಿ ಅಂತಿದ್ದಾರೆ. ನೋಡಿ ಶೋಭಾ ಅವರು ಮುಕುಂದ ಅವರು. ಹ್ಯಾಪಿ ಡೇಸ್ ಅವರು ಬಂದರು. CG ಸರಳ ನನಗೂ ಕೊಡಿ ಅಂತಿದ್ದಾರೆ. ನೋಡಿ ರಿತು ಅವರು. ಲೀಲಾ 290 ಶ್ರೀಲೀಲಾ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ. ರಿತು ಕುಮಾರಿ ಅವರಿಗೆ ವೈಶು ಅವರು ಸೂಪರ್ ಸಪೋರ್ಟಿವಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸುನೀತಾ ಬ್ಲಾಗ್ ಜೈನ್ ಅವರು ಬಂದರು. ಹಾಯ್ ವೆಲ್ಕಮ್ ಸುನೀತಾ ಬ್ಲಾಗ್ ಜೈನ್ ಅವರೇ, ವೆಲ್ಕಮ್. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಿಸ್ಟರ್ ಜೆ ಅವರು ಬಂದರು. ಹಾಯ್ ಮಿಸ್ಟರ್ ಜೆ ಅವರೇ, ವೆಲ್ಕಮ್. ನೋಡಿ ಮಿಸ್ಟರ್ ಜೆ ಅವರೇ, ನಿಮ್ಮನ್ನು ನಾವು AJS ಬ್ಲಾಗ್ನಲ್ಲಿ ನೋಡಿದ್ದೀವಿ. ನೀವು ನೋಡಿ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಎಲ್ರಿಗೂ ನೋಡಿ. ನಿಮಗೆ ಬ್ಲೂ ಕೊಡುವ ಕನೆಕ್ಟ್ ಆಗಿ. ನನಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ, ನಿಮಗೆ ಬ್ಲೂ ಕೊಡ್ತೀನಿ. ಎಲ್ರಿಗೂ ಕನೆಕ್ಟ್ ಆಗಿ ಆಯಿತಾ. ಶ್ರೀಲೀಲಾ ಕುಟುಂಬ 295 ಗಿಫ್ಟ್ ಡನ್ ಅಂತಿದ್ದಾರೆ. ಶ್ರೀಲೀಲಾ ಕುಟುಂಬ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಿತು ಕುಮಾರಿ ಗಿಫ್ಟ್ ಡನ್ ಅಂತಿದ್ದಾರೆ. ನೋಡಿ ರಿತು ಕುಮಾರಿ ಅವರೇ ಗಿಫ್ಟ್ ಡನ್ ಅಂತೆ, ಪ್ಲೀಸ್ ರಿಟರ್ನ್ ಕೊಡಿ ನಮ್ಮ ಬೆಸ್ಟ್ ಬ್ರದರ್ಗೆ. ಸುನೀತಾ ಲೈಕ್ ಡನ್ ಅಂತಾರೆ. ಥ್ಯಾಂಕ್ ಯು ಸೋ ಮಚ್ ಸುನೀತಾ ಸಿಸ್ ಅವರೇ. ಸ್ವಾತಿ ಬ್ಲಾಗರ್ ಸೂಪರ್ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಇದ್ದೀರಾ?
ఉల్లరీరు యాను ఈరక్కడ పోయారు చెప్తారు ನಿದ್ರೆಡು ಒಳ್ಳೆ ನೀನೇನು ಹೆಪ್ಪಿ ಡೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಅವರು ದೀಪ ಸಿಸ್ ಬಂದ್ರು ನೋಡಿ ಆಯ್ ಸಿಸ್ ದೀಪ ಅವರೇ ವೆಲ್ಕಮ್ ನಿಮಗೆ ವೆಲ್ಕಮ್ ಊಟ ಮಾಡಿದ್ರಾ ನೀವು ದೀಪ ಸಿಸ್ ಬಂದರು ನೋಡಿ ನೋಡಿ ದೀಪ ಸಿಸ್ ಅಂದ್ರೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸುನೀತಾ ಬ್ಲಾಗ್ಸ್ ಅವರಿದ್ದಾರೆ ನೋಡಿ ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಸುನೀತಾ ಸಿಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸುನೀತಾ ಸಿಸ್ ಥ್ಯಾಂಕ್ ಯು ಸೊ ಮಚ್ ಹಾಯ್ ಅಂತಿದ್ದಾರೆ MRJ ಅವರು ವೈಶು ಅವರು ಸೂಪರ್ ಸಪೋರ್ಟ್ ಸುನೀತಾ ಸಿಸ್ ಸೂಪರ್ ಸಪೋರ್ಟ್ ಲೈಕ್ ಡನ್ ಅಂತಿದ್ದಾರೆ ಎಲ್ಲರೂ ಲೈಕ್ ಡನ್ ಅಂತಿದ್ದಾರೆ ಆದರೆ ನನಗೆ ಲೈಕ್ ಬಂದಿದ್ದು 42 ಮಾತ್ರ ಸ್ವಾತಿ ಬ್ಲಾಗರ್ CG ಅವರೇ ಡನ್ ಅಂತಿದ್ದಾರೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ MKJ ಅವರು ಯಾರೆಲ್ಲ ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಎಲ್ರಿಗೂ ಕನೆಕ್ಟ್ ಆಗಿ ಒಬ್ರಿಗೊಬ್ಬರು ರಿಟರ್ನ್ ಕೊಡಿ ಕಮೆಂಟನ್ನು ಚೆಕ್ ಮಾಡಿ ಅವರನ್ನು ಕಮೆಂಟಿಗೆ ರಿಟರ್ನ್ ಕೊಡಿ ಕಮೆಂಟ್ ಪ್ಲೀಸ್ ಎಲ್ಲರಿಗೂ ವಾಪಸ್ ಕೊಡ್ತೀನಿ ಕಮೆಂಟ್ ಹಾಕಿ ಕಿಟ್ಟಿ ಅವರು ಬಂದರು ಆಯ್ ಕಿಟ್ಟಿ ಅವರೇ ಆಯ್ ವೆಲ್ಕಮ್ ಕಿಟ್ಟಿ ಅವರೇ ಕಿಟ್ಟಿ ಸರ್ ವೆಲ್ಕಮ್ ಊಟ ಆಯ್ತಾ ನಿಮ್ಮದು MR ಅವರೇ ಕಿಟ್ಟಿ ಸರ್ ನಿಮ್ಮ ಲೈವ್ಗೆ ಬಂದಿದ್ದೆ ನೀವು ಮ್ಯೂಟಲ್ಲಿದ್ದೀರಿ ನಾನು ಸಪೋರ್ಟ್ ಮಾಡಿ ಬಂದೆ ಮಧ್ಯಾಹ್ನ 2 ಗಂಟೆ ಆಗಿಲ್ವ ಏನು ಆ ಟೈಮ್ 2 ಗಂಟೆ ಹೊತ್ತಿಗೆ ಬಂದಿದ್ದೆ ವಾಲೆ ವಿಡಿಯೋ ಫರ್ ಗೈನ್ ವಾಲೆ ವಿಡಿಯೋ ಫರ್ ರಿತುಕುಮಾರಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸೂಪರ್ ದೀಪಾಸ್ ಅವರು ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ NBR ಅವರು ನಾನು ಸ್ವಲ್ಪ ನೀರು ಕುಡಿದು ಬರ್ತೀನಿ ಮೆಸೇಜ್ ಆಗ್ತಾ ಇರಿ ಸಾಕಾಯಿತು ನನಗೆ ನಾನು ಊಟ ಮಾಡಲಿಲ್ಲ ಇನ್ನು ಊಟ ಮಾಡಬೇಕಷ್ಟೇ ನಿಮ್ಮದೆಲ್ಲ ಆಗಲಿ ಅಂತ ಸುಮ್ಮನೆ ಇದ್ದೆ ಓಕೆ ಸ್ವಾತಿ ಅವರೇ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ದೀಪಾ ಅವರೇ ನಂದು 1K ಆಯಿತು ಸುನೀತಾ ಅವರೇ ನಂದು 1K ಆಯಿತು ನಿಮ್ಮ ಕಡೆಯಿಂದಲೂ ಗಿಫ್ಟ್ ತಗೊಂಡಿದ್ದೀನಿ ನಾನು ದೀಪಾ ಅವರೇ ನಂದು 1K ಆಯಿತು ಇವತ್ತು ಸೂಪರ್ ಸಪೋರ್ಟ್ಸ್ ಕನೆಕ್ಟ್ ಆಗಿ ಅಂತಿದ್ದಾರೆ MRJ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ಕೊಡ್ತಾರೆ CG ಸರಳ ಪುಟ್ಟ ಗಿಫ್ಟು ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ AP ಡೇಸ್ ಅವರು CG ಅವರೇ ಪ್ಲೀಸ್ ರಿಟರ್ನ್ ಮಾಡಿ AP ಡೇಸ್ ಅವರು ಕಮೆಂಟ್ ಹಾಕಿ AP ಡೇಸ್ ಅವರೇ ಏನು ಲೇಟ್ ನೀವು ವಿಜಯಶ್ರೀ ಅವರೇ ತುಂಬ ಲೇಟಾಗಿ ಬಂದ್ರಿ ಏನು ಇವತ್ತು ಲೇಟು ಇಲ್ಲಾಂದರೆ ಬೇಗ ಬರ್ತೀರಾ ಕನೆಕ್ಟ್ ಆಗಿ ಅಂದಿದ್ದಾರೆ CG ಸರಳ ಪುಟ್ಟ ಗಿಫ್ಟು ಅಂತಿದ್ದಾರೆ ನೋಡಿ ರಿತುಕುಮಾರಿ ಮಿಸ್ಟರ್ J 82 ಡನ್ ರಿಟರ್ನ್ ಕೀಜಿಯೇ ಅಂತಿದ್ದಾರೆ ಮಿಸ್ಟರ್ J ಅವರೇ 82 ಡನ್ ಅಂತೆ ನೋಡಿ ರಿತುಕುಮಾರಿ ಅವರಿಗೆ ರಿಟರ್ನ್ ಕೊಡಬೇಕು ನೀವೀಗ ಆಯಿತಾ ಮಿಸ್ಟರ್ J ಅವರೇ ನೋಡಿ 82 ರಿತುಕುಮಾರಿ ಅವರಿಗೆ ಕೊಡಿ ಮಿಸ್ಟರ್ J ಅವರೇ ನಿಮಗೆ ಗಿಫ್ಟ್ ಬೇಕಾದರೆ ನನ್ನ ಲೈವ್ಗೆ ಜಾಯಿನ್ ಆಗಿ ಸಿಗುತ್ತೆ ನಿಮಗೆ ಗಿಫ್ಟ್ 9:30 ನೈಟಿಗೆ 10:30 ಮಾರ್ನಿಂಗ್ 3 ಅವರ್ ಮಾಡ್ತೀನಿ ನಾನು ಬಂದು ಜಾಯಿನ್ ಆಗಿ ನಿಮಗೆ ಗಿಫ್ಟ್ ಒಂದೊಂದು ಸರಿ 2 ಅವರ್ ಇಲ್ಲಾಂದರೆ 3 ಅವರ್ ಬಂದು ಗಿಫ್ಟ್ ತಗೊಳ್ಳಿ ನಿಮಗೆ ಗಿಫ್ಟ್ ಸಿಗುತ್ತೆ ನೀವು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದಿರಲ್ವ ಅದಕ್ಕೆ ಅಂದೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ದೀಪಾಸ್ ಅವರು ಥ್ಯಾಂಕ್ ಯು ಸೋ ಮಚ್ ಸುನೀತಾ ಸಿಸ್ ನಾನು ನಿಮಗೆ ಗಿಫ್ಟ್ ಕೊಟ್ಟು ಬಂದೆ ಅಂತಿದ್ದಾರೆ ಸುನೀತಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾನಂತೆ ಶ್ರೀಲೀಲಾ ಕನ್ನಡ ಸಿಸ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಅವರು ಇಲ್ವಾ ಇದ್ದಾರೆ ಕನೆಕ್ಟ್ ಆಗಿ ಪ್ಲೀಸ್ ನೋಡಿ ಲೀಲಾ ಅವರೇ ನಿಮಗೆ ತುಂಬ ಜನ ಕನೆಕ್ಟ್ ಆಗಿದ್ದಾರೆ ನೋಡಿ JNS ಅವರು ಕೊಟ್ಟಿದ್ದಾರೆ ಮತ್ತು ಯಾರೋ ಒಬ್ಬರು ಆಗ ಅಂದರು ರಿತುಕುಮಾರಿ ಅವರು ಅವರಿಗೆ ಕೊಟ್ರ JNS ಅವರು ಡನ್ ಅಂತೆ ನೋಡಿ ಅವರಿಗೆ ರಿಟರ್ನ್ ಕೊಡಿ ಚೆಕ್ ಮಾಡಿ ಪ್ಲೀಸ್ ಕನೆಕ್ಟ್ ಆಗಿ ಎಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ ಆಲಿನ್ ಒನ್ ಅವರು ಮಿಸ್ಟರ್ J ಬಾಯ್ ರಿಟರ್ನ್ ಕೀಜೆ ಮಿಸ್ಟರ್ J ಇದ್ದೀರಾ ಪ್ಲೀಸ್ ರಿಟರ್ನ್ ಕೊಡಿ ರಿತುಕುಮಾರಿ ಓ ಕಂಗ್ರಾಚುಲೇಷನ್ಸ್ ಅಂತಿದ್ದಾರೆ ದೀಪಾ ಡೈಲಿ ಬ್ಲಾಗ್ಸ್ ಅವರೇ ಥ್ಯಾಂಕ್ ಯು ವಿಜಯಶ್ರೀ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿ ಬೇಕು ಕೊಡುವ ನೀವು ಸಪೋರ್ಟ್ ಮಾಡಿದ್ದಾರೆ ವಾಚ್ ಅವರು ಬೇಗ ಆದರೆ ಪಾರ್ಟಿ ನಿಮಗೆ ಎಲ್ರಿಗೂ ಕೊಡ್ತೀನಿ 100% ಕೊಡ್ತೀನಿ ನಾನು ಮೋನ ಆಗಬೇಕಲ್ವ ಕೇಳ್ಕೊಂಡು ಏನು ಮಾಡೋದು ನಾನು ಮೋನ ಆಗಬೇಕಲ್ವ ಸ್ವಾತಿ ಅವರು CG ಅವರೇ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ಓಕೆ AP ಡೇಸ್ ಅಂತಿದ್ದಾರೆ ನೋಡಿ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಮಿಸ್ ಆಗದೆ ರಿಟರ್ನ್ ಮಾಡ್ತೀನಿ ನೋಡಿ MJ ಅವರೇ ಮಿಸ್ಟರ್ J ಅವರೇ ನೋಡಿ ಇವರು ರಿತುಕುಮಾರಿ ಅವರು ಕೊಟ್ಟಿದ್ದಾರೆ ನೋಡಿ ಚೆಕ್ ಮಾಡಿ ಅವರಿಗೆ ರಿಟರ್ನ್ ಕೊಡಿ ಆಯಿತಾ
ಬೇಗ ಬೇಗ ಕೊಡಿ, ನಿಮಗೆ ಎಲ್ಲರೂ ಕೊಡುವಾಗ ಮತ್ತೆ ಈಸಿ ಆಗುತ್ತೆ. ಈಗ ಹೋಗಿ ಕೊಡಿ, ಹೋಗಿ ಅವರಿಗೆ ಕೊಟ್ಟು ಬನ್ನಿ. ಅವ್ರದ್ದು ಮೆಸೇಜ್ ಬಂದಿದೆ ನೋಡಿ, ಅವರಿಗೆ ಕೊಟ್ಟು ಬನ್ನಿ ಆಯಿತಾ. MK ಅವರು ನನ್ನ ಅಕೌಂಟಲ್ಲಿ ಕನೆಕ್ಟ್ ಮಾಡಿ ನಾನು ರಿಟರ್ನ್ ಮಾಡ್ತೀನಿ. ಇಮ್ತಾಜ್ ಪ್ಲೀಸ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಇಮ್ತಾಜ್ ಬಂದ್ರಾ? ಹೌದಾ, ಸಾರಿ ಇಮ್ತಾಜ್ ಅವರೇ, ವೆಲ್ಕಮ್ ನಿಮಗೆ. ಅಮೇನ್ ಅಭಿ ಸಪೋರ್ಟ್ ಕೀಜಿಯೇ, ಅಮೇನ್ ಅಭಿ ಸಪೋರ್ಟ್ ಕೀಜಿಯೇ ಅಂತ ಋತುಕುಮಾರಿ ಅವರು. ಇಮ್ತಾಜ್ ಇದ್ದಾರೆ ನೋಡಿ. ದೀಪಾಸ್ ರಿಟರ್ನ್ ಮೀ ಅಂತಿದ್ದಾರೆ. ದೀಪಾಸ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ, ಇಮ್ತಾಜ್ ಅವರಿಗೆ. ನಿವಿಜಾಸ್ವಿ ಋತುಕುಮಾರಿ. ವೈಶು ನೀನು ಹೋಗಿದ್ದೀಯಾ? ಎಲ್ಲಿದ್ದಿ ವೈಶು? ಋತುಕುಮಾರಿ ರಿಟರ್ನ್ ಮಾಡಿ ಅಂತಿದ್ದಾರೆ. ನೀವು ಋತುಕುಮಾರಿಗೆ ಆಯಿತು ಡನ್. ಋತುಕುಮಾರಿ ಡನ್ ಅಂತೆ, ಡನ್ ಹೋಗಯಾ ಅಪ್ಪು MRJ. ಶ್ರೀಲೀಲಾ ರಿಟರ್ನ್ ಮಾಡಿ. ಲೀಲಾ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ನಿವಿಜಾಸ್ವಿ ಅವರಿಗೆ. ಎಂತ ಮಾರಾಯ, ಯಾರು ಸಪೋರ್ಟು ಮಾಡ್ತಿಲ್ಲ. ಹೆಪ್ಪಿ ಡೇಸ್ ಅವರಿಗೆ ನೋಡಿ, ಹೆಪ್ಪಿ ಡೇಸ್ ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಎಂತ ಕೊಟ್ಟಿಲ್ವಾ ಹೆಪ್ಪಿ ಡೇಸ್ ಅವರೇ? ನಿಮಗೆ ರಿಟರ್ನ್ ಕೊಟ್ಟಿಲ್ವಾ? ಎಲ್ಲರೂ ಅವರವರ ಗಿಫ್ಟು ರಿಟರ್ನ್ ಕೊಡಿ. ಯಾಕೆ ಇಟ್ಕೊಳ್ತೀರಿ? ಕೊಡಿ ಜಲ್ದಿ ಕೊಡಬೇಕು ಎಲ್ರಿಗೂ. ಇಮ್ತಾಜ್ ಆಲ್ ಇನ್ ಒನ್ ರಿಟರ್ನ್ ಮೀ ಅಂತಿದ್ದಾರೆ. ಇಮ್ತಾಜ್ ಅವರು ಆಲ್ ಇನ್ ಒನ್ ಅವರೇ ರಿಟರ್ನ್ ಅಂತಿದ್ದಾರೆ. ಸ್ವಾತಿ ಅವರು ಸಪೋರ್ಟ್ ಅಲ್ಲ. ಋತುಕುಮಾರಿ ಅವರು ಕನ್ನಡ 749 ಡನ್ ರಿಟರ್ನ್ ಕೀಜಿಯೇ ಅಂತಿದ್ದಾರೆ. ಕನ್ನಡ ಯಾರು ಕನ್ನಡ? ದೀದಿ ಪಿನ್ ಮೀ ಅಂತಿದ್ದಾರೆ. ಓಕೆ, ಆಗ ಯಾರು ಅಂದರು, ಅವರು ಏನಂತ ಯಾರಂತ ಗೊತ್ತಿಲ್ಲ ನನಗೆ. ಸ್ವಾತಿ ಸಿಸ್ಟರ್ ಕೊಟ್ಟಿದ್ದೀನಿ ಅಂತಿದ್ದಾರೆ ನೋಡಿ. ಇಮ್ತಾಜ್ ಅವರೇ ಪಿನ್ ಮಾಡೋದು ಮಾಡ್ತೀನಿ, ಎಲ್ಲಿಗೆ ಹೋಗ್ಬಾರ್ದಾಯ್ತಾ, ಇರಬೇಕು, ಓಕೆನಾ? ಮಿಸ್ಟರ್ ಜೆ ಕನೆಕ್ಟ್ ಆಗಿ ಅಂತಿದ್ದಾರೆ. ನಮ್ಮ ನಿವಿಜಾಶ್ವಿ ಅವರು. ಗೀತಾ ಅವರು ಎಲ್ಲೋ ನಿವಿಜಾಶ್ವಿ ಬ್ಲಾಗ್ಸ್ ಅಂತಿದ್ದಾರೆ. ಕಿಟ್ಟಿ ಅವರು ಇಮ್ತಾಜ್ 789 ವಿಡಿಯೋ ನೋಡಿ ಗಿಫ್ಟ್ ಕೊಟ್ಟಿದ್ದೀನಿ. ಇಮ್ತಾಜ್ ಅವರೇ ನಿಮಗೆ ಕಿಟ್ಟಿ ಬ್ರದರ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಇಮ್ತಾಜ್ ಇದ್ದೀರಾ? ಪಿನ್ ಮಾಡಿದ್ದೀನಿ ನೋಡಿ. ನಿಮಗೆ ಕಿಟ್ಟಿ ಬ್ರದರ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಮಾಡಿ ಇಮ್ತಾಜ್ ಅವರೇ. ವೈಶು ಅನುರಾಗ್ ಆಫೀಸಲ್ ರಿಟರ್ನ್ ಗಿಫ್ಟ್ ಕೊಡ್ರಿ ಅಂತಿದ್ದಾರೆ ನೋಡಿ. ಋತುಕುಮಾರಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಊಟ ಮಾಡಿ ಮತ್ತೆ ಬಂದೆ. ಊಟ ಮಾಡಿ ಬಂದ್ರ ಸಿಸ್ ನೀವು? ನಿಮ್ಮ ಅಡುಗೆ ಸಖಿಯವರೇ ಊಟ ಮಾಡಿ ಬಂದ್ರಾ? ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅನುರಾಗ್ ಆಫೀಸಲ್ ಕನೆಕ್ಟ್ ಮಾಡಿ ಅಂತಿದ್ದಾರೆ. JNS ಅವರು. ಋತುಕುಮಾರಿ ಪ್ಲೀಸ್ ಊಟಕ್ಕೆ ಏನು ಮಾಡಿದಿರಿ ನಿಮ್ಮ ಅಡುಗೆ ಸಖಿಯವರೇ? ರಿಟರ್ನ್ ನಂದು ಊಟ ಆಗಿಲ್ಲ, ಇನ್ನು ಆಗಬೇಕು. ಕನ್ನಡ 749 ಡನ್. ಕನ್ನಡ ಯಾರು? ಋತುಕುಮಾರಿ ಅವರು ಕೊಟ್ಟಿದ್ದಾರಂತೆ ನೋಡಿ. ಕಿಟ್ಟಿ ಅವರು. ಇಮ್ತಾಜ್ ಪ್ಲೀಸ್ ರಿಟರ್ನ್ ಪಿನ್ ಐ ಡಿ ಪ್ಲೀಸ್ ರಿಟರ್ನ್ ಮಾಡಿ. ರಿಟರ್ನ್ ಕರೋ ಕಿಟ್ಟಿ ಬ್ರದರ್ ಕೋ. ಕಿಟ್ಟಿ ಜಾಯಿನ್ ಡನ್ ಅಂತಿದ್ದಾರೆ ನೋಡಿ. ಕಿಟ್ಟಿ ಬ್ರದರ್ ಜಾಯಿನ್ ಡನ್ ನೋಡಿ. ಇಮ್ತಾಜ್ ಅವರು ಕಿಟ್ಟಿ ರಿಟರ್ನ್ ಡನ್ ನೋಡಿ. ಬೋಲೋ ಶ್ರೀಕೃಷ್ಣ ಪರಮಾತ್ಮ ಕಿ ಜೈ. ಹೆಪ್ಪಿ ಡೇಸ್ ಅವರೇ ನಿಮ್ಗೆ ಯಾರು ಕನೆಕ್ಟ್ ಆಗಿಲ್ವಾ? ನೀವು ಅವರಿಗೆ ಅವರು ಕೊಡ್ತಾರೆ. ಹೆಪ್ಪಿ ಡೇಸ್ ಅವರೇ. ಋತುಕುಮಾರಿ ಅವರು ಸೂಪರ್ ಸಪೋರ್ಟ್ ಅಲ್ಲದೆ. ಇಮ್ತಾಜ್ ಅವರು ದೀದಿ ಪಿ ಅಂತಿದ್ದಾರೆ. ಪಿನ್ ಕರ್ದಿಯಾ ಇಮ್ತಾಜ್ ಅವರೇ? इम्ताज गिफ्ट डन रिटर्न प्लीज. इम्ताज गिफ्ट डन NBR प्लीज रिटर्न. कमेंट के साथ करो, लाइक करके वीडियो देख के गिफ्ट वापस देने का सबको. इम्ताज ಅವರೇ, इम्ताज भैया हैप्पी डे रिटर्न मी ಅಂತಿದ್ದಾರೆ. हैप्पी डे ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಇಮ್ತಾಜ್ ಅವರು, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. 558 ಡನ್ ಇಮ್ತಾಜ್ ಅವರೇ ನೋಡಿ. ದೀಪಾಸ್ ಅವರು ನಿಮಗೆ ರಿಟರ್ನ್ ಕೊಟ್ಟಿದ್ದಾರೆ. CG ಅವರೇ ರಿಟರ್ನ್ ಕೊಡಿ. CG ಇದ್ದೀರಾ? ಸ್ವಾತಿ ಅವರಿಗೆ ರಿಟರ್ನ್ ಕೊಡಿ. 558 ಇಮ್ತಾಜ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಇಮ್ತಾಜ್ ಅವರೇ ನಿಮಗೆ ನೋಡಿ ಗಿಫ್ಟ್ ನಿಮ್ಮ ಅಡುಗೆ ಸಖಿ ಅವರು ಕೊಟ್ಟಿದ್ದಾರೆ. ಪ್ಲೀಸ್ ಫಾಸ್ಟ್ ಕೊಡಬೇಕು. ನೀವು ಪಿನ್ ಐ ಡಿ ಇದ್ದೀರಲ್ವಾ, ನೀವು ಗಿಫ್ಟ್ ಬಾಕಿ ಇಟ್ಕೋಬಾರ್ದು, ಫಾಸ್ಟ್ ಕೊಡಬೇಕು ಅವರಿಗೆ ಆಯಿತಾ. 808 ರಿತು ಸಿಸ್ ಡನ್ ಅಂತಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ. ರೂಪಾಸ್ ಅವರು, ಇವರು ದೀಪಾಸ್ ಅವರು ಥ್ಯಾಂಕ್ ಯು ಸೋ ಮಚ್.
ವೈಶು ಇಮ್ತಾಜ್ 561 ಗಿಫ್ಟ್ ಡನ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತ. ವೈಶು ಎಲ್ಲಿ ಹೋಗಿದ್ದೀಯಾ? ಇದ್ದಿಲ್ವಾ? ಊಟ ಮಾಡಿ ಬಂದ್ಯಾ? ಓಕೆ ಇಮ್ತಾಜ್ ಅಂತಿದ್ದಾರೆ. NBR ಅವರು ರಿಟರ್ನ್ ಡನ್ ಅಂತಿದ್ದಾರೆ. ಇಮ್ತಾಜ್ ಅವರು ಹಾಯ್ ಸಖಿ ಸಿಸ್ ಅಂತಿದ್ದಾರೆ. ನಮ್ಮ ನಿವಿಜಾಶ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಮ್ಮ ದೀಪಾಸ್ ಅವರು GNS ಪಿನ್ ID ಡನ್ ಪ್ಲೀಸ್ ರಿಟರ್ನ್. ಇಮ್ತಾಜ್ ಅವರೇ GNS ಭಯ್ಯ ರಿಟರ್ನ್ ಇಮ್ತಾಜ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನಿವಿಜಾಶ್ವಿ ದೀದಿ ಡನ್ ರಿಟರ್ನ್ ಕೀಜಿಯೇ ಇಮ್ತಾಜ್ ಬ್ರದರ್. क्रिएटिव बाय 787 डन रिटर्न कीजिए. हल्ली न्यू मेंबर्स आई न्यू मेंबर्स ಮೆಸೇಜ್ ಓದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಆಯಿತಾ. ನಾನು ಊಟಕ್ಕೆ ಸ್ವಲ್ಪ ರೆಡಿ ಮಾಡಿ ಬರ್ತೀನಿ, ಮಾಡ್ತಾ ಇರಿ ಆಯಿತಾ. ಇಮ್ತಾಜ್ ಅವರೇ ನೀವು ಪಿನ್ ಐಡಿಯಲ್ಲಿದ್ದೀರಿ ನೋಡಿ, ಎಲ್ರಿಗೂ ಕನೆಕ್ಟ್ ಆಗಿ ಆಯಿತಾ. ಇಮ್ತಾಜ್ ಅವರು ಎಲ್ರಿಗೂ ಕನೆಕ್ಟ್ ಆಗಿ, ಎಲ್ರಿಗೂ ಕನೆಕ್ಟ್ ಆಗಿ. ಇಮ್ತಾಜ್ ಅವರೇ ನೋಡಿ ಇವರು ಇದ್ದಾರೆ, ಜಸ್ಟ್ ರಿಟರ್ನ್ ಮಾಡಿ. GNS ರಿಟರ್ನ್ GNS ಅವರೇ ಪ್ಲೀಸ್ ಇವರಿಗೆ ಯಾರು ಗೊತ್ತಾ, MRJ ಅವರಿಗೆ ರಿಟರ್ನ್ ಕೊಡಿ. GNS ಅವರೇ ನಿಮಗೆ ಕೊಟ್ಟಿದ್ದೆ ನೋಡಿ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. AP ಅವರು ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ 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 ಜೈ ರಿಟರ್ನ್ ಮಾಡಿ. ನಿವಿಜೇಶ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಜೈ ಅವರೇ ನೀವು ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ. ಹೆಪ್ಪೀಸ್ ಅವರು ಕೃಷ್ಣ 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 ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ದೇವರು ಬಂದರು, ಎಲ್ಲರೂ ಕೃಷ್ಣ ದೇವರು ಬಂದರು ನೋಡಿ. ಇದ್ಯಾರು? ಧನು ಯಾರಲ್ಲಿ ಸೌಂಡ್ ಮಾಡಿದ್ದು? ನಾನಿಲ್ಲಿ ಸೌಂಡ್ ಮಾಡಿದ್ದು. ದೀಪಸ್ ಅವರು ಹೆಪ್ಪಿ ಡೇಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದೇನೆ, ನೀವು ವಿಡಿಯೋ ನೋಡಿ ಗಿಫ್ಟ್ ಕೊಡಿ ನೋಡಿ. ಹೆಪ್ಪಿ ಡೇಸ್ ಅವರೇ ಕೃಷ್ಣ ಕೃಷ್ಣ ಮತ್ತೆ ಅನ್ನಿ. ಈಗ ಇಲ್ಲಿ ಬನ್ನಿ ನೋಡಿ, ದೀಪಸ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ, ಅವ್ರಿಗೆ ಒಂದು ರಿಟರ್ನ್ ಕೊಡಿ ಆಯಿತಾ. ಮತ್ತೆ ನಮ್ಮ ದೇವರನ್ನು ಕರೀರಿ, ನಮ್ಮ ಕೃಷ್ಣ ದೇವರನ್ನು. ಈಗ ಅವರಿಗೊಂದು ಗಿಫ್ಟ್ ಕೊಟ್ಟು ಬನ್ನಿ ಆಯಿತಾ. ರಿತು ಗಿಫ್ಟ್ ಡನ್ ಅಂತಿದ್ದಾರೆ. ವೀಣಾ ಆರಾಧ್ಯ ಅವರು. ರಿತುಕುಮಾರಿ ದೀದಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಕೀಜಿಯೇ. ವೀಣಾ ಆರಾಧ್ಯ ಕಮೆಂಟ್ ಹಾಕಿದ್ದಾರೆ, ಗಿಫ್ಟ್ ಕೊಡುವೆ. ಕಮೆಂಟ್ ಹಾಕಿದ್ದವರಿಗೆ ಗಿಫ್ಟ್ ಕೊಡುವೆ ಅಂತಿದ್ದಾರೆ. ಕಮೆಂಟ್ ಹಾಕಿ, ಕುಟುಂಬ ಅವರಿಗೆ ಕಮೆಂಟ್ ಹಾಕಿ, ಅವರು ಕೊಡ್ತಾರೆ. ಏನಾಯಿತು ವಾರ್ಲಿಕ್ಸ್ ಬೂಸ್ಟ್ ಖಾಲಿ ಆಯಿತಾ? ವಾರ್ಲಿಕ್ಸ್ ಏನಾಯಿತು? ಹೆಪ್ಪಿ ಡೇ ಕೃಷ್ಣ ಕೃಷ್ಣ ಅಂತಿದ್ದಾರೆ. ಬೇಜಾರಾಯ್ತಾ ನಮ್ಮ ಮೇಲೆ? ವಾರ್ಲಿಕ್ಸ್ ಬೇಜಾರು ಮಾಡ್ಕೋಬೇಡ ಆಯಿತಾ. ನಿನ್ನ ತಮ್ಮನಾಗಿ ನಿಂಗೆ ಅಂದಿದ್ದು ನಾನು, ಅರ್ಥ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಸೂಪರ್ ಸಪೋರ್ಟಲ್ಲಿದ್ದಾರೆ ದೀಪಸ್ ಅವರು. ಇಮ್ತಾಜಿ ಕನೆಕ್ಟ್ ಆಗಿ ಅಂತಿದ್ದಾರೆ. NBR ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿವಿಜಸ್ವಿ ಬ್ಲಾಗ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ದೀಪಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. NBR ಅವರು ಸೂಪರ್ ಸಪೋರ್ಟು. MRJ ಅಂತಿದ್ದಾರೆ. MRJ ಅವರಿಗೆ ಯಾರೆಲ್ಲ ರಿಟರ್ನ್ ಕೊಡಲಿಲ್ಲ ಅವ್ರು ಕೊಡಿ ಕನೆಕ್ಟ್ ಆಗಿ. ನಿವಿಜಾಶ್ವಿ ಬ್ಲಾಗ್ ರಿಟರ್ನ್ ಡನ್ ಪ್ಲೀಸ್ ಚೆಕ್ ಅಂತಿದ್ದಾರೆ. ಇಮ್ತಾಜ್ ರಿಟರ್ನ್ ಕರೋ. ಇಮ್ತಾಜ್ ಭಯ್ಯ ಪ್ಲೀಸ್ ರಿಟರ್ನ್ ಕರೋ. ನಿಮ್ಮ ಅಡುಗೆ ಸಖಿ ಇಮ್ತಾಜ್ ಭಯ್ಯ ರಿಟರ್ನ್ ಕರೋ. ರಿತು ಲೀಲಾ ರಿಟರ್ನ್ ಕೀಜಿಯೇ. ರಿತು ಲೀಲಾ ಕುಟುಂಬ ಪ್ಲೀಸ್ ರಿಟರ್ನ್ ಮಾಡಿ ರಿತು ಕುಮಾರಿ ಅವರಿಗೆ. ಮಿಸ್ಟರ್ ಜೈನ್ MR ಜಾಯಿನ್ ಮೀ ಅಂತಿದ್ದಾರೆ. ಇಮ್ತಾಜ್ ಅವರು 565 ಇಮ್ತಾಜ್ ರಿಟರ್ನ್ ಮಾಡಿ. ಇಮ್ತಾಜು ರಿಟರ್ನ್ ಮಾಡಿದ್ದಾರಂತೆ ನಿಮಗೆ ನೋಡಿ. ನಿವಿಜಸ್ವಿ ಅವರೇ ನಿಮಗೆ ರಿಟರ್ನ್ ಡನ್ ಅಂತ ಅಂದರು, ಚೆಕ್ ಮಾಡಿ. ಪಿನ್ ID ರಿತುಕುಮಾರಿ ಅವರಿಗೆ ರಿಟರ್ನ್ ಕೊಡಿ. ಬ್ಲೂ ಕೊಟ್ಟೆ ಬ್ಲೂ ಏದಿಯಾ ಬ್ಲೂ. ಸೂಪರ್ ಸಪೋರ್ಟ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ಬ್ಲೂ ಕೊಡುವ ಹಾಗೆ ಒಂದು ಲೈಕ್ ಕೊಡಿ. ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಗಿಫ್ಟ್ ಕೊಟ್ಟಿದ್ದಾರೆ ದೀಪಾ ಅವರು ನೋಡಿ. ಎಪ್ಪಿ ಅವರೇ ಕೊಡಿ ಅವರಿಗೆ. ರಾಜೀವ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ರಾಜೀವ್ ಅವರು ಇದ್ದಾರೆ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ.
ರಿತುಕುಮಾರಿ ಅವರು ದೀಪಾ ರಿಟರ್ನ್ ಕೀಜಿಯೇ. ದೀಪಾ ಅವರೇ ನೋಡಿ ಕುಮಾರಿ ಅವರಿಗೆ ಕೊಡಿ. ಇಮ್ತಾಜ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ GNS. ಇಮ್ತಾಜ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ GNS ಅವರಿಗೆ. ಬೇಗ ಕೊಡಬೇಕು, ಪಿನ್ ಮಾಡಿದಾಗ ಬೇಗನೆ ಕೊಡಬೇಕು. ಪಿನ್ ಐ ಡಿ ರಿಟರ್ನ್ ಮಾಡಿ CG ಅವರು. ಪಿನ್ ಐ ಡಿ ಇಮ್ತಾಜ್ ಭಯ್ಯಾ ಪ್ಲೀಸ್ ರಿಟರ್ನ್ कीजिए CG सिस्टर प्लीज़ रिटर्न कीजिए. जल्दी करो, जल्दी वीडियो ಸ್ವಲ್ಪ थोड़ा देख के करो. ರಾಜೀವ್ ಅವ್ರು ಸ್ವಲ್ಪ ಸಪೋರ್ಟ್. ನಿಮ್ಮ ಅಡುಗೆ ಸಖಿ 299 ಗಿಫ್ಟ್ ಡನ್. ಶ್ರೀಲೀಲಾ ಕುಟುಂಬ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಲೀಲಾ ಕುಟುಂಬ ಅವರೇ ನಿಮ್ಗೆ ತುಂಬ ಜನ ಹಾಕಿದ್ದಾರೆ ನೋಡಿ ಅವರಿಗೆ ಕೊಡಿ ಅಲ್ವಾ. ನಿವಿಜಾಶ್ವಿ ಕಮೆಂಟ್ ಹಾಕಿ ಅಂತಿದ್ದಾರೆ ನೋಡಿ. ಒಂದೊಮ್ಮೆ ಕಮೆಂಟ್ ಶೋ ಆಗ್ತಿಲ್ಲ ಯಾವ ವಿಡಿಯೋಗೆ ಹಾಕಿದ್ರಂತ. ಕಮೆಂಟ್ ಹಾಕಿ ಎಲ್ಲರೂ ಅಂತಿದ್ದಾರೆ. ಕಮೆಂಟ್ ಹಾಕಿ ಎಲ್ಲರೂ. ಸಿಸ್ ಪ್ಲೀಸ್ ಪಿನ್ ಮೀ. ಓಕೆ MRJ ಅವರೇ ಪಿನ್ ಮಾಡ್ತೀನಿ ಆಯಿತಾ. ನೋಡಿ ಈಗ ಪಿನ್ ಐ ಡಿ ಚೇಂಜ್ ಆಗಿದೆ. MRJ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಎಲ್ಲರದೊಂದು 5 ನಿಮಿಷ ಮಾಡ್ತೀನಿ. ಯಾಕಂದರೆ ಪಾಪ ಎಲ್ರಿಗೂ ಒಂದು ಹೆಲ್ಪ್ ಸಿಗಬೇಕನ್ನೋ ಒಂದು ಆಸೆಯಿಂದ. ನೋಡಿ MRJ ಅವರಿದ್ದಾರೆ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. MRJ ಅವರೇ ಯಾರೆಲ್ಲ ನಿಮಗೆ ಗಿಫ್ಟ್ ಕೊಡ್ತಾರೋ ಅವ್ರಿಗೆ ಎಲ್ರಿಗೂ ರಿಟರ್ನ್ ಕೊಡಬೇಕಾಯ್ತಾ. ಸಿಸ್ ಪ್ಲೀಸ್ ಪಿನ್ ಮೀ ಮಾಡಿದೆ. ವೀನಾ 500 ಡನ್ ಅಂತಿದ್ದಾರೆ. 900 ವೀನಾ 900 ಡನ್ ಅಂತಿದ್ದಾರೆ. ಕಂಗ್ರ್ಯಾಚುಲೇಷನ್ ವೀನಾ ಅವರೇ, 900 ಆಯಿತು. 1Kಗೆ 100 ಕಮ್ಮಿ ಇದೆ. ದೀಪಾಸ್ ಅವರು ಸ್ವಲ್ಪ ಸಪೋರ್ಟ್ ಅಲ್ದರೆ ಸಿಸ್ ಪಿನ್ ಮಾಡಿದೆ ಬ್ರದರ್ ಮಾಡಿದೆ ಆಯಿತಾ. ನಿಮ್ಮ ಅಡುಗೆ ರಿಟರ್ನ್ ರಿಟರ್ನ್ ಅಂತಿದ್ದಾರೆ. ಐಶು ಬ್ಲಾಗ್ಸ್ ಕನ್ನಡ ಅವರು ಬಂದರು. ಹಾಯ್ ವೆಲ್ಕಮ್ ಕನ್ನಡ ಅವರೇ. ಯಾರು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಅನ್ನು ಕೊಡಿ. ಬ್ಲೂ ಕೊಡುವ ಪ್ಲೀಸ್. ಯಾರು ಲೈಕ್ ಕೊಟ್ಟಿಲ್ಲ ನನಗೆ ಒಂದು ಲೈಕ್ ಅನ್ನು ಕೊಡಿ. ನಾನು ಊಟ ಆಯಿತು ನಿಮ್ದಾಯ್ತಾ. ಐಶು ಬ್ಲಾಗ್ಸ್ ಕನ್ನಡ ಆಯಿತು, ನಿಮ್ದಾಯ್ತಾ. ವೈಶು ಸೂಪರ್ ಸಪೋರ್ಟು. ದೀಪಾಸ್ ಅವರು ಸೂಪರ್ ಸಪೋರ್ಟ್. ಐಶು ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಐಶು ಅವರು ಇದ್ದಾರೆ. ಐಶು ಅಲ್ವಾ. ವಾಚ್ ಅವರು ಕಂಪ್ಲೀಟ್ ಆಯಿತಾ. ಇಲ್ಲಪ್ಪ, ವಾಚ್ ಅವರು ಕಂಪ್ಲೀಟ್ ಆಗಲಿಕ್ಕೆ ನಾನು ಇನ್ನು ಮುದುಕಿ ಆಗಬೇಕೇನ ವಾಚ್ ಅವರು ಕಂಪ್ಲೀಟ್ ಆಗುವಾಗ. ಪ್ರಯತ್ನ ಮಾಡ್ತೀನಿ. ರಾಜೀವ್ ಅವರು 305 ಡನ್ ಅಂತಾರೆ. ಇವಾಗ ನಾನು ತುಂಬಾ ಬ್ಯುಸಿ ಪ್ರಯತ್ನದಲ್ಲೇ ಇದ್ದೀನಿ ವಾಚ್ ಅವರು ಕಂಪ್ಲೀಟ್ ಮಾಡಬೇಕಂತ. ವಾಚ್ ಅವರು ಆಗಿಲ್ಲ. ಇಮ್ತಾಜ್ ರಿಟರ್ನ್ ಮಾಡಿದ್ದೀರಾ ಅಂತಿದ್ದಾರೆ GNS ಅವರಿಗೆ. ಇಮ್ತಾಜ್ ಅವರೇ ರಿಟರ್ನ್ ಮಾಡಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಯಾಕೆ ನಗಾಡ್ತಿದ್ಯಾ. ಶ್ರೀಲೀಲಾ ಕುಟುಂಬ ಗಿಫ್ಟ್ ಕೊಡ್ತಾ ಇಲ್ವಾ ಏನಾ. ಶ್ರೀಲೀಲಾ ಕುಟುಂಬ ರಿಟರ್ನ್ ಮಾಡಿ. ನೋಡಿ ಕುಟುಂಬ ಅವರೇ, ನೀವು ಪ್ಲೀಸ್ ಎಲ್ರಿಗೂ ರಿಟರ್ನ್ ಮಾಡಿ. ಎಲ್ಲರೂ ನಿಮ್ಮಂದ ಲೀಲಾ ಅವರು ಎಲ್ಲಿ ನೋಡಿದರೆ ನಿಮ್ಮದೇ ಹೆಸರು ಬರ್ತಾ ಉಂಟು ನೋಡಿ. ಕೊಡಿ ಅವರಿಗೆ. ನೋಡಿ ಪಿನ್ ಐ ಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವರಿಗೂ ಕೊಡಿ, ಅವರು ರಿಟರ್ನ್ ಕೊಡ್ತಾರೆ. ಪಿನ್ ಐ ಡಿ ಅವರು ಯಾರೆಲ್ಲ ಗಿಫ್ಟ್ ಕೊಡ್ತೀರಾ ಕಮೆಂಟ್ ಹಾಕಿ, ಅಂದರೆ ಗೊತ್ತಾಗಲ್ಲ. ಹೌದೌದು ಕಮೆಂಟ್ ಹಾಕಿ, ಇಲ್ಲದಿಲ್ಲ. ಅಯ್ಯೋ ದೇವ. ಗಿಫ್ಟ್ ಡನ್. ರಿತು ಸಿಸ್ ಅಂತಿದ್ದಾರೆ. ನೋಡಿ ದೀಪಾಸ್ ಅವರೇ ಪಿನ್ ಐ ಡಿ ಇದ್ದಾರೆ, ಅವರು ಈಗ ಕೂಡ ಕನೆಕ್ಟ್ ಆಗಿ ಅವರು ಕೂಡ ರಿಟರ್ನ್ ಕೊಡ್ತಾರೆ. ವೀಣಾ ಅವರೇ ಪಿನ್ ಐ ಡಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಸೂಪರ್ ಸಪೋರ್ಟ್ ಅಲ್ಲ. ರಿತು ಅವರೇ, ರಿತು ಕುಮಾರಿ ದೀದಿ ಪಿನ್ ಐ ಡಿ ಆಗಲೇ ಕನೆಕ್ಟ್ ಆಗಿದ್ದಾರೆ. CG ಅವರೇ ಪಿನ್ ಐ ಡಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಇಮ್ತಾಜ್ ಕಮೆಂಟ್ ಪ್ಲೀಸ್. 1K ಐಶು ಡನ್. 1K ಆಯಿತಾ ಐಶು. ಕಂಗ್ರ್ಯಾಚುಲೇಷನ್ ಐಶು. MR ಉದಯ್ ರಿಟರ್ನ್. MRJ ರಿಟರ್ನ್ ಗಿಫ್ಟ್ ಪ್ಲೀಸ್. MRJ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಹ್ಯಾಪಿ ಡೇಸ್. ಹೋಗಿ ರಿಟರ್ನ್ ಕೊಟ್ಟು ಬನ್ನಿ ಆಯಿತಾ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಪ್ಲೀಸ್. ಐ ವಿಲ್ ರಿಟರ್ನ್ ಅಂತಿದ್ದಾರೆ ನೋಡಿ. MR ಅವರೇ ನಿಮಗೆ ಹ್ಯಾಪಿ ಡೇಸ್ ಅವ್ರು ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ ಹೋಗಿ. ಇಶು ಕಂಗ್ರ್ಯಾಚುಲೇಷನ್ ಇಶು. ಕಮೆಂಟ್ ಕೀಜಿಯೇ ಪ್ಲೀಸ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್. ನಿವಿಜಾ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ ಅಂತಿದ್ದಾರೆ ನೋಡಿ, ನಮ್ಮ ಕುಟುಂಬ ಅವರು.
ನಿವಿಸಿಸ್ 753 ಡನ್ ಅಂತಿದ್ದಾರೆ. ಐಶು ಅವರು ಹ್ಯಾಪಿ ಡೇ ಮಿಸ್ಟರ್ ಜೆ, ರಿಟರ್ನ್ ಗಿಫ್ಟ್ ಕೊಡಿ ಮಿಸ್ಟರ್ ಜೆ. ಮಿಸ್ಟರ್ ಜೆ ಇದ್ದೀರಾ? ಅವ್ರು ಕೊಡ್ಲಿಕ್ಕೆ ಹೋದ್ರು ಅಂತ ಕೊಡ್ಬೋದು ಈಗ. ನಾನು ಇನ್ನು ಚೂರು ಬರ್ತೀನಿ, ನಾನು ಒಂದು ಸ್ವಲ್ಪ ಊಟಕ್ಕೆ ರೆಡಿ ಮಾಡಿ ಬರ್ತೀನಿ. ನೀವು ಇದು ಮಾಡ್ತಾ ಇರಿ ಎಂತ ಗೊತ್ತಾ, ಮೆಸೇಜ್ ಮಾಡ್ತಾ ಇರಿ ಅಂದೆ, ಪ್ಲೀಸ್ ಪ್ಲೀಸ್. ಇಲ್ಲ, ನಾನು ಆಮೇಲೆ ಮಾಡ್ತೀನಿ ಊಟ, ಯಾಕಂದರೆ ನನ್ನ ಹಸ್ಬೆಂಡ್ ಬರ್ತಾರೆ ಈಗ, ಅದಕ್ಕೆ ನಾ ಆಮೇಲೆ ಊಟ ಮಾಡ್ತೀನಿ, ಒಟ್ಟಿಗೆ ಊಟ ಮಾಡ್ತೀನಿ ನಾನು. ಈಗ ನನ್ನ ಹಸ್ಬೆಂಡ್ ಬರ್ತಾರೆ ಈಗ, ಟೈಮ್ ಆಯ್ತಲ್ವಾ. ಆಕೆ MR ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ನೀವು ಜಸ್ಟ್ ಅವರು ಸರಳ ಪುಟ್ಟ ಗಿಫ್ಟ್ ಕನೆಕ್ಟ್ ಆಗಿ ಅಂತಿದ್ದಾರೆ. CG ಅವರು ಐಶು ಡನ್ ಅಂತಿದ್ದಾರೆ. ಐಶು ಡನ್ ನೋಡಿ, ಎಲ್ರಿಗೂ ಗಿಫ್ಟ್ ರಿಟರ್ನ್ ಕೊಡಿ. ಇನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಪಿನ್ ಐ ಡಿ ಇದ್ದಾರೆ ನೋಡಿ ಇಲ್ಲಿ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಪಿನ್ ಐ ಡಿ ಇದ್ದೀರಾ? ಕೊಟ್ರಾ? ನಾನು ಆವಾಗ ಮತ್ತೆ ಊಟ ಮಾಡ್ತೀನಿ. ಗಿಫ್ಟ್ ಕೊಟ್ಟು ಕಮೆಂಟ್ ಹಾಕಿ, ಕಮೆಂಟ್ ಮಾಡಿ, ರಿಟರ್ನ್ ತಗೊಳ್ಳಿ. ಹೌದು ಹೌದು, ಅದು ಸರಿಯಾದ ಮಾತು ಎಪ್ಪಿ ಅವರೇ, ಕರೆಕ್ಟ್ ನಿಮ್ಮ ಮಾತು. ಸೂಪರ್ ಸಪೋರ್ಟು ಏನು ಈಸಿ ಉಂಟು. ಹೋಗೋದು ಒಂದು ಚಾನಲ್ಗೆ, ಒಂದು ಸಬ್ ಮಾಡೋದು, ಹಾಗೆ ಒಂದು ಲೈಕನ್ನು ಕೊಡೋದು, ಲೈಕ್ ಆಮೇಲೆ ಕೊಡಿ. ವಿಡಿಯೋ ನೋಡಿ, ಒಂದು ವಿಡಿಯೋ ನೋಡಿ ಹೇಗೆ ಅನಿಸ್ತು ಅಂತ ಒಂದು ಲೈಕನ್ನು ಕೊಡಿ, ಕಮೆಂಟ್ ಹಾಕಿ, ಆಯಿತು. ಎಷ್ಟು ಈಸಿ. ನಾನು ಸ್ವಲ್ಪ ರೆಸ್ಟ್ ತಗೊಳ್ತೀನಿ, ನೀವು ಮೆಸೇಜ್ ಹಾಕಿ. ಲೈಕ್ ಕೊಡೋದಿದ್ದಾವೆ, ಲೈಕ್ ಕೊಡಿ. ಶ್ರೀಲೀಲಾ ಕನೆಕ್ಟ್ ಆಗಿದ್ದು ರಿಟರ್ನ್ ಕೊಟ್ಟಿಲ್ಲ. ಹೌದಾ? ಅವ್ರು ಯಾರಿಗೂ ಕೊಟ್ಟಿಲ್ಲ ಅಂತ ಆಗದಿಂದ ಅವ್ರದ್ದೇ ಹವಾ ಆಗ್ತುಂಟು ಇಲ್ಲಿ ನೋಡಿ. ಲೀಲಾ ಕುಟುಂಬ ಅವರೇ, ಪ್ಲೀಸ್ ರಿಟರ್ನ್ ಕೊಡಿ ನಿಮ್ಮ ಅಡುಗೆ ಸಖಿಯವರಿಗೆ. ನೋಡಿ, ಯಾರಿಗೆಲ್ಲ ಕೊಟ್ಟಿಲ್ಲ ಎಲ್ರಿಗೂ ಕೊಡಿ ಸಿಸ್, ಪ್ಲೀಸ್. ನೋಡಿ, ಹಾಗೆ ಮಾಡಬೇಡಿ. ಐಶು ಬ್ಲಾಗ್ ಕನ್ನಡ ಪ್ಲೀಸ್ ರಿಟರ್ನ್. GNS ಅವರಿಗೆ, ಐಶು ಅವರೇ ನಿಮಗೂ ಕೂಡ ತುಂಬ ಗಿಫ್ಟ್ ಬರ್ತಾ ಇದೆ, ನೋಡಿ ಕೊಡಿ. ಮಿಸ್ಟರ್ ಜೆ ಇದ್ದೀರಾ? ಕನೆಕ್ಟ್ ಆಗಿ ನೋಡಿ. ಮಿಸ್ಟರ್ ಜೆ ಅವರಿಗೆ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವರು ಕೂಡ ರಿಟರ್ನ್ ಕೊಡ್ತಾರೆ. ಓ ದೇವರೇ, ಅವರು ಎಲ್ಲಿ ಹೋದರು? ಲೀಲಾ ಕುಟುಂಬ ಅವರೇ, ಪ್ಲೀಸ್ ರಿಟರ್ನ್ ಕೊಡಿ ಎಲ್ರಿಗೂ. ನನಗೆ ಗಿಫ್ಟ್ ರಿಟರ್ನ್ ಮಾಡ್ತೀನಿ. ಬ್ಲಾಗ್ಸ್ ರಿಟರ್ನ್ ಮಾಡಿ. ಐಶು ಅವರೇ ರಿಟರ್ನ್ ಕೊಡಿ. ರಾಜೇಶ್ ಸೋನ್ ಅವರು ಬಂದರು. ಹಾಯ್ ವೆಲ್ಕಮ್ ರಾಜೇಶ್ ಸೋನ್ ಅವರೇ. ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಹೆಲೋ, ದುರ್ಗಾಲಕ್ಷ್ಮಿ ಅವರಿದ್ದಾರೆ. ನಾವು ಅಂತೂ ಮೋಸ ಮಾಡಲ್ಲ, ಪ್ಲೀಸ್ ಯಾರು ಹಾಗೆ ಮಾಡಬೇಡಿ. ಹೌದು, ಯಾರು ಮಾಡಬೇಡಿ, ಯಾರು ಮೋಸ ಮಾಡಬೇಡಿ. ಎಲ್ಲರೂ ಅವರವರ ಗಿಫ್ಟನ್ನು ಅವರಿಗೆ ಕೊಡಿ. NS ಕ್ರಿಯೇಟಿವ್ ಆಲ್ರೆಡಿ ಡನ್ ಅಂತೆ. ನನಗೆ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ನೋಡಿ. MR ಜೆ ಅವರು ರೆಡಿಯಾಗಿದ್ದಾರೆ ರಿಟರ್ನ್ ಮಾಡಲಿಕ್ಕೆ ನೋಡಿ. ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಗದಿದ್ದವರು, ಅವ್ರದ್ದು 82 ಇದೆ ನೋಡಿ. ಅವರಿಗೂ ಸ್ವಲ್ಪ ಇದು ಮಾಡುವ, ಹೊಸದಾಗಿ ಚಾನಲ್ ಇದು ಮಾಡಿದ್ದಾರೆ, ಸಪೋರ್ಟ್ ಮಾಡುವ. ಎಲ್ಲರೂ ಅವರಿಗೂ ಕೂಡ ಸಪೋರ್ಟ್ ಮಾಡಿ ನೋಡಿ. ಇದ್ದಾರೆ MR ಜೆ ಅವರು, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ನೀವು ಲಾಂಗ್ ಡನ್. ನಿವಿ ಅವರೇ, ನಿಮಗೆ ಡನ್ ಅಂತೆ ನೋಡಿ. MR ಜೆ ಅಂತಿದ್ದಾರೆ. ರಮ್ಯಾ ಅವರು ಬಂದರು. ಕಂಗ್ರ್ಯಾಚುಲೇಷನ್ಸ್ ಸಿಸ್, 1K ಕಂಪ್ಲೀಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅದೇ ಅಂದ್ಕೊಂಡೆ, ನಮ್ಮ ರಮ್ಯಾ ಸಿಸ್ ಎಲ್ಲಿ ಹೋದ್ರಪ್ಪ, ಬಂದಿಲ್ಲ. ಊರಿಗೆ ಹೋಗ್ತೀನಿ ಅಂದಿದ್ರಲ್ವಾ ಅಂದೆ. ಊರಿಗೆ ಹೋಗಿಲ್ವಾ ರಮ್ಯಾ ಅವರೇ? ಹ್ಯಾಪಿ ಡೇಸ್ ಅಂತಿದ್ದಾರೆ. ಹೆಲೋ ರಾಜೇಶ್ ಅವರು ಅಂತಿದ್ದಾರೆ. CG ಅವರು
ಎಸ್ ಎಮ್ ಆರ್ ಪ್ಲೀಸ್ ರಿಟರ್ನ್ ಕೊಡಿ ಅಂತಿದ್ದಾರೆ. ಎಮ್ ಆರ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ. ಎಮ್ ಆರ್ ನೋಡಿ, ನಿಮಗೆ ಸಿ ಜಿ ಸರಳ ಪುಟ್ಟ ಗುಡ್ಡು ಅವರು ಕೊಟ್ಟು ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ನೋಡಿ ಇವರೇ ಎಮ್ ಆರ್ ಅವರೇ, ನಾನು ಅಂದಿದ್ದೀನಿ ನಿಮಗೆ, ನಿಮ್ಮನ್ನು ಇದು ಮಾಡಿ ಮಾತಾಡಿದ್ದೀನಿ, ನೀವು ಕೊಡಬೇಕು. ಎಮ್ ಆರ್ ಅವರು ಗಿಫ್ಟ್ ಕೊಡ್ತಾರೆ ಅಂತ ನೀವು ಅವರಿಗೆ ಕಮೆಂಟ್ ಹಾಕಿ ಕೊಡಿ ಆಯಿತಾ. ಇಲ್ಲಾಂದರೆ ನನ್ನನ್ನು ಇಲ್ಲಿಂದ ಓಡಿಸ್ತಾರೆ. ರಾಜೇಶ್ ಸೋನ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಾಜೇಶ್ ಬ್ರದರ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ NBR ಸೂಪರ್ ಸಪೋರ್ಟ್ ದೀಪಾಸ್ ನಿಮ್ಮ ಅಡುಗೆ ಸಖಿ. ಆಯ್ ರಾಜೇಶ್ ಸೋನ್ ಆರ್ ಯು ಹೌ ಆರ್ ಯು ಅಂತಿದ್ದಾರೆ. ದೀಪಾ ಅವರು ಸೂಪರ್ ಸಪೋರ್ಟ್. ಐಶು ಸಪೋರ್ಟ್ ಡನ್. ಜೈನಸ್ ಡನ್ ಅಂತಿದ್ದಾರೆ. ರಮ್ಯ ಅವರು ಲೈಕ್ ಡನ್ ಸಿಸ್ ಥ್ಯಾಂಕ್ ಯು ಸೋ ಮಚ್. 50 ಆಯಿತು. ಸ್ವಾತಿ ಬ್ಲಾಗರ್ ಗುಡ್ ನೈಟ್ ಬಾಯ್ ಅಕ್ಕ ಅಂತಿದ್ದಾರೆ. ಬಾಯ್ ಗುಡ್ ನೈಟ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟರವರೆಗೆ ಸಪೋರ್ಟ್ ಮಾಡಿದ್ದಕ್ಕೆ ಗಿಫ್ಟ್ ಸಿಕ್ತಲ್ವಾ ನಿಮಗೆ? ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಸ್ವಾತಿ ಅವರೇ, ನಿಮಗೆ ಗಿಫ್ಟ್ ಸಿಕ್ತಾ? ನೀವೇ ಅವರಿಗೆ ಡನ್ ಅಂತಿದ್ದಾರೆ. ನಿಶ್ವಿ ಅವರಿಗೆ ಡನ್ ಅಂತೆ ನೋಡಿ, ನಿಮಗೆ ಡನ್ ಅಂತೆ ನೋಡಿ. ಸಿ ಜಿ ಅವರಿಗೆ ಕೊಡಿ. MR ಜೆ ಅವರೇ ಊಟ ಆಯ್ತಾ ಮಂಜುಳಾ? ರಾಜೇಶ್ವನು ಊಟ ಆಯ್ತಾ ಮಂಜುಳಾ ಅಂತಿದ್ದಾರೆ. ಮೆಸೇಜ್ ಈಗ ಬಂದೆ, ಮಾಡಿ ಬಂದೆ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇರಿ ಆಯಿತಾ. ಅವರು ನನ್ನ ಯಜಮಾನ್ರು ಬರುವಾಗ ಲೇಟ್ ಆಗುತ್ತೆ, ನನಗೆ ಹಸಿವು ಆಗ್ತಾ ಉಂಟು, ನಾನು ಊಟ ಮಾಡ್ತೀನಿ. ಪಿನ್ ಐ ಡಿ ಎಲ್ರಿಗೂ ರಿಟರ್ನ್ ಕೊಡಿ ಆಯಿತಾ, ಕೊಡಿ. ಅಲ್ಲೇ ಯಾರಿದ್ದೀರಿ ಎದ್ದೀರಾ? ಎಲ್ಲಿ ಹೋದ್ರ್ಯಾ? ಇಲ್ಲಿ ಇದ್ದೀರಿ? ಕೊಡಿ ಅವರೇ, ಎಲ್ರದ್ದು ಗಿಫ್ಟು ಇದು ಮಾಡಬೇಡಿ, ಹಿಡ್ಕೋಬೇಡಿ. ಎಲ್ಲರೂ ಅವರವ್ರಿಗೆ ಕೊಡಿ ಗಿಫ್ಟ್. ನನಗೆ ಒಂದು ಲೈಕ್ ಯಾರು ಕೊಟ್ಟಿಲ್ಲ ಅವರಿಗೆ ಕೊಡಿ. ನೋಡಿ ಲೀಲಾ ಕುಟುಂಬ ಅವರೇ, ನಿಮಗೆ ತುಂಬ ಜನ ಕೊಟ್ಟಿದ್ದಾರೆ, ಅವರಿಗೆ ಎಲ್ಲ ರಿಟರ್ನ್ ಕೊಡಿ ಆಯಿತಾ. ಇಲ್ಲ ಊಟಕ್ಕೆ ರೆಡಿ ಮಾಡ್ತಿದ್ದೀನಿ. ನನ್ನ ಯಜಮಾನ್ರು ಬರುವಾಗ ಲೇಟ್ ಆಗುತ್ತೆ, ಮತ್ತು ಈಗ ನಾನು ಊಟ ಮಾಡಿಬಿಡ್ತೀನಿ. ಅವರು ಇನ್ನೂ ಬರುವಾಗ 12:30 ಆಗುತ್ತೆ. ನಾನು ಊಟ ಮಾಡ್ತೀನಿ. ಇಶು ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ರಮ್ಯಾ ಅವರು ಹ್ಯಾಪಿ ಡೇ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ. ಪಿನ್ ಐ ಡಿ ಇದ್ದಾರೆ ನೋಡಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕನೆಕ್ಟ್ ಆಗಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. MK ಮನೆಯವರು ಬಂದರು. ಆಯ್ ಸಿಸ್ಟರ್, ಆಯ್ ವೆಲ್ಕಮ್ ಸಿಸ್ಟರ್. ಊಟ ಆಯ್ತಾ ಸಿಸ್ಟರ್? ರಾಜೇಶನ್ ಓಕೆ. ರಾಜೇಶನು ಓಕೆ ಅಂತಿದ್ದಾರೆ, ಏನಂತ ಗೊತ್ತಿಲ್ಲ. ನೋಡಿ, MK ಅವರಿಗೆ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಇಲ್ಲ ಆಗಿ ಅವ್ರು ಕೊಡ್ತಾರೆ, ರಿಟರ್ನ್ ಕೊಡ್ತಾರೆ. ಅವರು ಇದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿ. ಪಿನ್ ಐಡಿ ಎಲ್ಲರೂ ಊಟಕ್ಕೆ ಬನ್ನಿ, ನಾನು ಊಟ ಮಾಡ್ತಿದ್ದೀನಿ. ಅಪಟ ಕನ್ನಡತಿ ಆಯ್ ವೆಲ್ಕಮ್. ವೈಶು ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಪಟ ಕನ್ನಡತಿ ವೆಲ್ಕಮ್ ನಿಮಗೆ. MK ಮನೆಯವರಿಗೆ ಒಂದು ಲೈಕ್ ಕಾರ್ಡು ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ, ಅಪಟ ಕನ್ನಡತಿ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. MK ಮನೆ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. MK ಮನೆಯವರೇ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ನಿಜ ಸಿಸ್ ಅಂತಿದ್ದಾರೆ. MK ಮನೆ ಜೆ ಹಾಯ್ ಅಂತಿದ್ದಾರೆ ನೋಡಿ. ಕೊಡಿ, ಒಬ್ರೊಬ್ರು ಅವರವರ ಗಿಫ್ಟ್ ಅವರಿಗೆ ಕೊಡಿ. ಬೇಗ ಕನೆಕ್ಟ್ ಆಗಿ. ಎಷ್ಟು ಲಾಂಗ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಐಶು MRJ ಅವರಿಗೆ ರಿಟರ್ನ್ ಕೊಡಿ. ಎಲ್ಲರೂ ಕಮೆಂಟ್ ಹಾಕಿ, ಅವ್ರು ನೋಡಿ ಕೊಡ್ತಾರೆ. ಎಲ್ಲರೂ ಕಮೆಂಟ್ ಹಾಕಿ ಅವರಿಗೆ ಅವ್ರದ್ದು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಅನ್ನು ಕೊಡಿ. ಮಿಸ್ಟರ್ ಜೈ ನೋಡಿ, ಮಿಸ್ಟರ್ ಜೈ ಅವರಿದ್ದಾರೆ. ಎಲ್ಲರೂ ಕನೆಕ್ಟ್ ಆಗಿ. ನೋಡಿ, ಜೈ ಅವರೇ ರಮ್ಯಾ ಅವರಿಗೆ ರಿಟರ್ನ್ ಮಾಡಿ. ಅವರು ಡನ್ ಆಗಿದ್ದಾರಂತೆ ನೋಡಿ, ರಿಟರ್ನ್ ಮಾಡಿ ಅವರಿಗೆ. CG ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. CG ಊಟ ಆಯಿತು ನಿಮ್ಮದು ಅಂತಿದ್ದಾರೆ. ಬನ್ನಿ ಎಲ್ಲ CG ಊಟಕ್ಕೆ ಬನ್ನಿ. ದೀಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಯಿತು ಸಿಸ್ಟರ್ ಅಂತಿದ್ದಾರೆ. ರಾಜೇಶ್ ಅಂತಿದ್ದಾರೆ. ರಾಜೇಶ್ ಅವರು ಎಲ್ಲರೂ ಕನೆಕ್ಟ್ ಆಗಿ, ನಾನು ಕೂಡ ಕನೆಕ್ಟ್ ಆಗ್ತೀನಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ನೋಡಿ. ನೋಡಿ, ರಮ್ಯಾ ಅವರಿಗೆ ಡನ್ ಅಂತೆ. ಮಿಸ್ಟರ್ ಜೈ ಅವರು ಒಂದು ಮಂತಲ್ಲೇ 1K ಕಂಪ್ಲೀಟ್ ಆಗಿದ್ದೀನಿ. ಹೌದು ಸೂಪರ್ ವಾಚ್ ಅವರು ಯಾರು? ಐಶು ಅವರೇ ಯಾರು?
ವಾಚ್ ಅವರ್ ನಂದು ಅರ್ಧ ಆಗಿಲ್ಲ, ಕಡಿಮೆ ಇದೆ. ವಾಚ್ ಅವರ್ ಆಗಲ್ಲ ಅಲ್ವಾ? ವಾಚ್ ಅವರ್ ಮಾಡಬೇಕಾದ್ರೆ ನಾನು ತುಂಬ ಹೋರಾಡಬೇಕು. ನಿದ್ದೆ ಎಲ್ಲ ಬಿಡಬೇಕು ನೋಡಿ, ಈ ಥರ. ಪ್ಲೀಸ್ ಪಿನ್ನೈಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಎಲ್ರಿಗೂ ಒಬ್ರೊಬ್ರು ಕನೆಕ್ಟ್ ಆಗಿ. ಎಮ್ ಕೆ ಮನೆಯವರು ಇದ್ದಾರೆ, ಗೀತಾ ಅವರು ಇದ್ದಾರೆ, ಐಶು ಅವರು. ಆಗುತ್ತೆ ಬಿಡಿ, ನಿಮ್ಮೆಲ್ಲ ಆಶೀರ್ವಾದದಿಂದ ಆಗಿದ್ರೆ ಒಳ್ಳೆಯದು. ಥ್ಯಾಂಕ್ ಯು GNS ಅವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅವರವರ ಗಿಫ್ಟ್ ಅವರವರಿಗೆ ಕೊಡಿ ಪ್ಲೀಸ್. ಮೆಸೇಜ್ ಮಾಡಿ, ಯಾರು ಲೆಸ್ ಮಾಡಬೇಡಿ ಆಯಿತಾ? ಕೊಟ್ಟು ಲೆಸ್ ಮಾಡಬೇಡಿ, ಅವರಿಗೆ ಖುಷಿಯಾಗಿ ಮತ್ತೆ ಬೇಜಾರು ಮಾಡಬೇಡಿ ಯಾರಿಗೂ. CG ಅವ್ರ ಸೂಪರ್ ಸಪೋರ್ಟ್, ದೀಪಾ ಅವ್ರ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. 1K ಮಾಡಲಿಕ್ಕೆ ನನಗೆ ಈಸಿ ಆಯಿತು, ಅಷ್ಟೇನು ಪಟ್ಟಿದ್ದೀನಿ. ಆದರೆ ವಾಚ್ ಅವರ್ ಮಾಡಲಿಕ್ಕೆ ಮಾತ್ರ ಕಷ್ಟಪಡಲೇಬೇಕು. ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ದೀಪಾ ಅವರು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು. ಥ್ಯಾಂಕ್ ಯು JNS ಅವರೇ, ಥ್ಯಾಂಕ್ ಯು. ದೀಪಾ ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು JNS, ಥ್ಯಾಂಕ್ ಯು. CG ಥ್ಯಾಂಕ್ ಯು. ಊಟ ಮಾಡಿ ಬರ್ತೀನಿ, ಆಯಿತು, ನಂದು ಸ್ವಲ್ಪ ಇದೆ. ಹೌದಾ, ಮಾಡಿ ಸಿಜಿ. ನಾನು ಕೂಡ ಆಗ್ತಾ ಬಂತು ಬಸ್ಲೆ ಪದಾರ್ಥ. ಬಸ್ಲೆ ನನಗೆ ತುಂಬ ಇಷ್ಟ. ಯಾರವರು? ಹಿಂದಿ ಅವರು MK ಮನೆಯವರು. ಯಾರು ಹಿಂದಿ ಅವರು? ಹೆಸರೇನು ಅವ್ರದ್ದು? ಯಾರಿಗೆ ಕೊಟ್ರಿ ನೀವು? ರಂಗಣ್ಣ ಬಂದರು ನೋಡಿ, ಹಾಯ್ ಅಂತಿದ್ದಾರೆ. ರಂಗಣ್ಣ ಒಂದು ಲೈಕ್ ಕೊಡಿ. CG ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲ ದೀಪಾ ಅವರು, ಥ್ಯಾಂಕ್ ಯು ಸೋ ಮಚ್. JNS ಅವರೇ, ಥ್ಯಾಂಕ್ ಯು ಸೋ ಮಚ್. ಎಂತ ಲೀಲಾ ಅವ್ರು ಕೊಟ್ಟಿಲ್ವ ನಿಮಗೆ? JNS ಅವರೇ ಹೌದಾ, ಕೊಟ್ಟಿಲ್ವಾ? ಅವರು ಯಾಕೆ ಹೀಗೆ ಮಾಡ್ತಾರಂತ ಇದ್ದಾರೆ ಅವರು ನೋಡಿ, ಕೊಡ್ತಿದ್ದಾರೆ. ನೋಡಿ, ಅವರಿಗೆ ಬೇರೆ ರೀತಿ ಗಿಫ್ಟ್ ಮಾಡಲಿಕ್ಕೆ ಬರಲ್ಲಂತೆ. ಪ್ಲೀಸ್ ಅವರಿಗೆ ಕಮೆಂಟ್ ಶೋ ಆಗ್ತಿಲ್ವಾ ಏನಾ? ಅದಕ್ಕೆ ನೀವು ಒಂದು ಕಮೆಂಟ್ ಹಾಕಿ. ಅವರಿಗೆ ಶೋ ಆಗ್ತಿಲ್ವಾ ಏನಾ? ಅದಕ್ಕೆ ಅವರು ಇಷ್ಟು ಲೇಟ್ ಮಾಡಿರ್ಬೋದು ಅವರು. ಅದಕ್ಕೆ ನಾನು ಆಗಿದ್ದೀನಿ ಅಂತಿದ್ದಾರೆ. ಥ್ಯಾಂಕ್ ಯು ಅಂತಿದ್ದಾರೆ. ದೀಪಾ ಅವ್ರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಪ್ಲೀಸ್, ನಾನು ರಿಟರ್ನ್ ಮಾಡ್ತೀನಿ. ನೋಡಿ ಮಿಸ್ಟರ್ ಜೆ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪಿನ್ ಐಡಿಗೆ ರಿಟರ್ನ್ ಕೊಡ್ತಾರೆ. CG ಊಟ ಆಗಿಲ್ವಾ? ನಂದಾಯಿತು ನೋಡಿ.
ನಾನೇ ನನ್ನ ಹಸ್ಬೆಂಡ್ ಬರ್ತಾರಂತ ಕಾದೆ, ಮತ್ತೆ ಬಂದಾಗ ಬೈತಾರೆ ನಿನಗೆ ಊಟ ಮಾಡ್ಲಿಕ್ಕೆ ಆಗಲ್ವಾ, ಇಷ್ಟೊತ್ತು ತನಕ ಊಟ ಮಾಡದೆ ಇದೆಯಾ ಅಂತ. ಅದಕ್ಕೆ ಊಟ ಮಾಡಿದ್ದು ನಾನು, ಇಲ್ಲಾಂದರೆ ಊಟ ಮಾಡ್ತಿರ್ಲಿಲ್ಲ. ಅಲಿಯ ಬಂದ, TV17 ಅಲಿಯ ಬಂದ. ಹಾಯ್ TV17, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಾಯ್ತಾ, ನೀನೊಂದು ಲೈಕ್ ಕೊಡುವುದಿಲ್ಲ ನನಗೆ. ನೀವು TV17 ಅವರಂದರೆ ನನಗೇನು ಲೈಕ್ ಕೊಡುವುದಿಲ್ಲ ಅವರು. ವೈಶು ಸೂಪರಲ್ಲಿದ್ದಾಳೆ, ಥ್ಯಾಂಕ್ ಯು ಸೋ ಮಚ್ ವೈಶು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. TV17 ಅವರೇ ಒಂದು ಲೈಕ್ ಕೊಡಿ. ಕನೆಕ್ಟ್ ಆಗಿ ಕಮೆಂಟ್ ಹಾಕಿದ್ರೆ ಮಾತ್ರ ರಿಟರ್ನ್ ಬರುವುದಂತಿದ್ದಾರೆ ಶ್ರೀಲಾ ಕುಟುಂಬ ಅವರು. ನೋಡಿ, ಲೀಲಾ ಕುಟುಂಬ ಅವರಿಗೆ ಕಮೆಂಟ್ ಹಾಕಿಲ್ಲ ಅಂತೆ, ಯಾರು ಹಾಕಿ. ಓಕೆ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್ ಟು, ಥ್ಯಾಂಕ್ ಯು ಆಲ್ ಅಂತಿದ್ದಾರೆ. JNS ಅವರೇ ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್. ಇಷ್ಟವರೆಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಅತ್ತೆಗೆ ಜೈ. ಹ್ಯಾಪಿ ಡೇಸ್ ಅವರು ಗುಡ್ ನೈಟ್ ಆಲ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಡೇಸ್ ಅವರೇ. ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಸೂಪರ್ ಸಪೋರ್ಟಲ್ಲಿದ್ದಾರೆ ಅಕ್ಕ. ಅಕ್ಕ ಇಷ್ಟೊತ್ತಿಗೆ ಎಂಡ್ ಮಾಡ್ತೀರಾ? ನಾನು 12 ಗಂಟೆಗೆ ಎಂಡ್ ಮಾಡೋದು. ಜನ ಇದ್ದರೆ 12:30 ತನಕ ಇರ್ತೀನಿ. ಹಾಗೆ 3 ಗಂಟೆ ಮಾಡ್ತೀನಿ, ಇಲ್ಲಾಂದರೆ 2:30 ಗಂಟೆ ಅಷ್ಟೇ. ಹಾಗೆ ಜನ ಇದ್ದರೆ 3 ಗಂಟೆ, ಇಲ್ಲಾಂದರೆ 2:30. ನಿದ್ದೆ ಬರುತ್ತಾ ವೈಶು? ನಿದ್ದೆ ಬಂದರೆ ಮಲ್ಕೋ ಆಯ್ತಾ, ನಿದ್ದೆ ಬಿಡಬಾರ್ದು. ಬಿನ್ನೈಡ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಓಕೆ ವೈಶು, ಓಕೆ, ಥ್ಯಾಂಕ್ ಯು. ಪರವಾಗಿಲ್ಲ, ನಿದ್ದೆ ಬಂದರೆ ಹೋಗಾಯ್ತಾ, ಮಲಗು. ನಿದ್ದೆ ಮುಖ್ಯ ಜೀವನದಲ್ಲಿ, ನಿದ್ದೆ ಮತ್ತು ಹೆಲ್ತ್ ಮುಖ್ಯ. ವೈಶು ಒಂದು ಮೆಸೇಜ್ ಹಾಕಿ ಹೋಗು, ನಾನು ನಿನ್ನೊಂದು ವಿಡಿಯೋ ನೋಡ್ತೀನಿ. ವಿಡಿಯೋ ನೋಡಿ ನಾನು ಮಲಗ್ತೀನಿ. ಮತ್ತೆ ನನಗೆ ಕೂಡ ಈಗ ನಿದ್ದೆ ಕಮ್ಮಿ ಆಗ್ತಾ ಉಂಟು, ನನಗೆ ತುಂಬ ಕಡಿಮೆ ಆಗ್ತಾ ಉಂಟು ಈಗ. ಆಯಿತು ಸರಳ ಸಿಸ್, ನಿಮ್ಮದು ಅಂತಿದ್ದಾರೆ. ಊಟ ಆಯಿತು, ನಂದು ಊಟ ಆಯಿತು. ಹಾಯ್ 17, ಹೇಗೆ ಮಾತಾಡಬಾರ್ದು, ಎಲ್ಲಿದ್ದಾರೆ? ಎಂತ 17, ಎಂತ ನಿಮ್ಮದು ಇದೇನು ಮಾತು? ಅದೆಲ್ಲ ಮಾತಾಡಬಾರ್ದಲ್ಲ, ಗೊತ್ತಾಯ್ತಾ? ಮೂರು ಗಂಟೆ ನಾನು ಆಯ್ತು. ಹಾಗೆ ಆಗಿದೆ. ಈಗ ಸ್ವಲ್ಪ ಹೊತ್ತು ಮಲಗಿ ಹೇಳುವ ಅಂತ ಇಟ್ಟಿದ್ದು. ಮಾರ್ನಿಂಗ್ ತನಕ ನಂದು ಚಾಲೆ ಇತ್ತು, ತುಂಬಾನೇ ತುಂಬ. ಹೌದಾ, ಮಿಲ್ಕ್ ಶೇಕ್ ಕುಡಿದ್ರಾ? ಊಟ ಮಾಡಬೇಕು ವೈಶು, ರಾತ್ರಿದ್ದೊಂದು ಊಟ ಮಾಡಬೇಕು, ಮಧ್ಯಾಹ್ನದೊಂದು ಊಟ ಚೆನ್ನಾಗಿ ಮಾಡಿದ್ರೇನೆ ಜೀವದಲ್ಲಿ ಇದು ಬರುತ್ತೆ. ಅಕ್ಕ ನಿಮ್ಮ